ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮಹಿಳಾ ಮಂಡಳಿ ಒಕ್ಕೂಟದ ಸಾಂಸ್ಕೃತಿಕ ಕಾರ್ಯದರ್ಶಿ ಜೆಸಿತಾ ಮೆಂಡೋಸ್ ಇವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ನಿಮ್ಮ ಮುಂದೆ ಮುಂಜಾನೆ ಈ ದಿನ ನಮ್ಮ ಒಳ್ಳಾಳ ಮಹಿಳಾ ಮಂಡಳಿ ಒಕ್ಕೂಟದಿಂದ ಎಲ್ಲರಿಗೂ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇದೀಗ ಗಗನದ ಮಹಿಳಾ ಮಂಡಳಿಯಿಂದ ಸಮೂಹ ಗಾನ ಹಾಡಲಿದ್ದಾರೆ.
ಮಾಡಿದ ನಿಮಗೆ ನಮ್ಮ ಮಹಿಳಾ ಮಂಡಳಿ ಪಕ್ಷದಿಂದ ಪ್ರೀತಿಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ಮುಕಾಂಬಿಕ ಮಹಿಳಾ ಮಂಡಳಿಯಿಂದ ಕಿರುಪ್ರಹಸನ ಕಾರ್ಯಕ್ರಮ ನಡೆಸಲಾಗಿದೆ ಎನ್ನಬಹುದು. ನಮ್ಮ ಭೂಮಿಯಲ್ಲಿ ಫಸಲು ಚೆನ್ನಾಗಿ ಬಂದಿದೆ. ಆದರೆ ರಾತ್ರಿ ಹೊತ್ತು ಕಾಡು ಪ್ರಾಣಿಗಳಿಂದ ಎಲ್ಲವೂ ನಾಶವಾಗಿದೆ. ಇದಕ್ಕೆ ಒಂದು ಪರಿಹಾರವಿಲ್ಲ. ರಾಜನಾದವನು ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಲು ಅವರ ಕಷ್ಟಗಳಿಗೆ ಸ್ಪಂದಿಸುವುದು ಆ ರಾಜನಾದವನ ಕರ್ತವ್ಯ. ಕಾಡಿನಲ್ಲಿರುವ ಪ್ರಾಣಿಗಳು ನಾಡಿಗೆ ಬಂದು ಬೆಳೆಯನ್ನು ಹಾಳು ಮಾಡುತ್ತದೆ ಎಂಬುದರ ಅರ್ಥ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ಪರಿಹಾರವು ನಾನು ಈಗಲೇ ಕಂಡುಹಿಡಿದ್ದೇನೆ. ನಾವು ಬೆಳೆಯುವ ಮಂತ್ರಿಗಳೇ, ಕಾಡಿನಲ್ಲಿರುವ ಪ್ರಾಣಿಗಳು ನಾಡಿಗೆ ಬಂದಿದೆ ಇದರ ಅರ್ಥ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದ ಕಾರಣ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವುದು, ಪ್ರಜೆಗಳ ಕಷ್ಟವನ್ನು ಪರಿಹರಿಸುವುದು ರಾಜನಾದ ನನ್ನ ಕರ್ತವ್ಯ. ಆದ ಕಾರಣ ಕಾಡಿನಲ್ಲಿರುವ ಪ್ರಾಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿ ನಾವು ಈಗಲೇ ಬೇಟೆಗಾಗಿ ಕಾಡಿಗೆ ಹೋಗಬೇಕಾಗಿದೆ. ಬೇಟೆಗೆ ಬೇಕಾದ ಎಲ್ಲ ಕೆಲಸಗಳನ್ನು ಬೇಗನೆ ಬೇಟೆಗೆ ಹೋಗಲು ತಯಾರನ್ನು ತಾವು ಮಂತ್ರಿಗಳು ಮಾಡಬೇಕಾಗಿದೆ.
ಇವರೇ ಆದೇಶವನ್ನು ಕೊಡುತ್ತಿದ್ದೇನೆ. ಹಾಗೆ ನಾವೀಗ ಕಾಡಿಗೆ ಬೇಟೆಗಾಗಿ ಹೋಗಬೇಕಾಗಿದೆ. ಬೇಟೆಯಾಡುವ ಒಂದು ಹಲವು ದಿನಗಳಾಗಿವೆ. ನನ್ನ ಜೊತೆಗಿದ್ದ ನನ್ನ ಸ್ನೇಹಿತರು, ಮಂತ್ರಿಗಳು ಎಲ್ಲರೂ ಬಹುಪಾಲಾಗಿ ಈಗ ಬೇಟೆಯಾಡಿ ಬಹಳ ದಣಿವಾಗಿದೆ. ಈಗ ನನಗೆ ಅಗತ್ಯವಾಗಿ ವಿಶ್ರಾಂತಿ ಬೇಕಾಗಿದೆ. ಈಗ ಎಲ್ಲಿಯಾಗಿ ವಿಶ್ರಾಂತಿಯನ್ನು ಪಡೆಯುವುದು ಅತಿ ಅಗತ್ಯ. ಈಗ ನಾನು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಏನು ನೋಡುತ್ತೀರೋ ಒಳ್ಳೆ ವಿಶ್ರಾಂತಿ ಸಿಕ್ಕಿದೆ. ಅವರನ್ನ ಇಲ್ಲಿರುವುದು ಕ್ಷೇಮವಲ್ಲ. ನಾನು ಆದಷ್ಟು ಬೇಗ ಈ ಸ್ಥಳದಿಂದ ಮುಂದಕ್ಕೆ ಹೋಗುವುದು ಒಳ್ಳೆಯದು. ತೋಟಕ್ಕೆ ಹೂ ಹಣ್ಣುಗಳನ್ನು ತರಲು ಹೋಗಿದ್ದಾರೆ. ಈಗ ನಿಮ್ಮ ವ್ಯವಹಾರ ಏನು ಇದು ನಯ ವಿನಯ, ಏನು ಇದು ಮಾತುಗಳು. ಈ ಮಾತುಗಳನ್ನು ಕೇಳುವಾಗಲೇ ಹಸಿದ ನನಗೆ ಹೊಟ್ಟೆ ತುಂಬಿಕೊಂಡು ಅದೇ ಸ್ವಲ್ಪ ಹೊತ್ತಿಗೆ ಮುಖ್ಯ ಮಾಡಿದ ಬಾಲಕ ಒಬ್ಬ ಅವನ ಏನು ಕಠೋರ ಮಾತುಗಳು. ಆದರೆ ಆ ಬಾಲಕನಿಗೂ ಈ ಬಾಲಕನಿಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಕಾಣಲು ಒಂದೇ ಇಲ್ಲ. ಆದರೆ ಆ ಬಾಲಕನಿಂದ ಬಾಲಕ ಯಾಕೆ ಹಾಗಲ್ಲ? ಈ ಇಲ್ಲಿಂದ ಬಾಲಕ ಏನು ನಯ ನ್ಯಾಯ ಸಂಸ್ಕಾರನೇ ಸಂಸ್ಕೃತಿ ನಿಮ್ಮ ಹೊಟ್ಟೆ ತುಂಬಿರುವ ಸಂತೋಷವಾಗಿ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರಿಗೆ ನಾವು ಸುತ್ತಕಟ್ಟಕ್ಕೆ ಆಗಮಿಸಿದ್ದು ಬಹಳ ಸಂತೋಷವೇ. ಆಸೀನರಾಗಿರುತ್ತಾರೆ ಆಸೀನರಾಗಿ ಮಹಾರಾಜರೇ. ಗುರುಗಳೇ, ತಮಗೂ ನಮಸ್ಕಾರ. ನನಗೊಂದು ದೊಡ್ಡ ಸಂದೇಹ. ನಾನು ಸ್ವಲ್ಪ ಹೊತ್ತಿನ ಮುಂಚೆ ಪಕ್ಕದ ಕಾಡಿನಲ್ಲಿ ಬೇಟೆಯಾಡಿ ಸುಸ್ತಾಗಿದ್ದೇನೆ ಎಂದು ವಿಶ್ರಾಂತಿ ಪಡೆಯಲು ಒಂದು ಮರದ ಕೆಳಗೆ ವಿಶ್ರಾಂತಿ ಮಾಡುತ್ತೇನೆ. ಆದರೆ ಅಲ್ಲಿ ಕೂಡ ಊಟವೇ ಬಿಡಿಸಿ ಪ್ರಾಯಕ್ಕೆ ಸರಿಯಾದ ಬಾಲಕ ಕೂಡ ಇದ್ದ. ಆದರೆ ಅವನು ನನ್ನನ್ನು ಕಂಡುಕೊಂಡರೆ ಮಾತನಾಡಿದ ರೀತಿ, ಅವನ ಮಾತುಗಳು ಬಹಳ ಕಠೋರವಾಗಿದ್ದವು. ಅದೇ ನಾನು ನಿಮ್ಮ ಆಶ್ರಮಕ್ಕೆ ಬಂದಾಗ ಈ ಬಾಲಕನ ನಯ ವಿನಯ ಅವನ ಸಂಸ್ಕಾರ ಬಹಳ ಸಂತೋಷ ಮಾಡಿದ. ಈ ವ್ಯತ್ಯಾಸ ಎನ್ನುವುದೇ ನನಗೆ ಸಂದೇಹ. ಮಹಾರಾಜರೇ, ಅದು ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಮಹಾರಾಜರೇ. ಯಾಕೆಂದ್ರೆ ಅವರಿಬ್ಬರು ಅಣ್ಣ ತಮ್ಮಂದಿರು. ಅವರು ಒಂದೇ ತಾಯಿಯ ಮಕ್ಕಳು. ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಅನಾಹುತ ಆಯಿತು. ಮಳೆ ಬಿರುಗಾಳಿಯಿಂದ ಒಂದು ಆ ಕುಟುಂಬ ಎಲ್ಲ ಮುಚ್ಚಿಕೊಂಡು ಹೋಯಿತು.
ಪರಿಸರದಲ್ಲಿ ಯಾವ ಒಂದು ಪರಿಸರದಲ್ಲಿ ಮಕ್ಕಳು ಬೆಳೀತಾರೋ ಅದನ್ನೇ ಕಲಿತಾರೆ ಎಂಬುದಕ್ಕೆ ಹಿಂದೆ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ ಮಹಾರಾಜರು. ಹೌದು ಹೌದು, ನಾವು ಯಾವಾಗಲೂ ನಮ್ಮ ಒಡನಾಟದಿಂದಲೇ ನಮ್ಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಮನೆಯಿಂದ ಮಕ್ಕಳು ಕೂಡ ಅವರ ತಂದೆ ತಾಯಿಯ ನಡೆ ನುಡಿಯನ್ನು ಅನುಸರಿಸುತ್ತಾರೆ. ಹಾಗೆ ನಾವು ಒಳ್ಳೆಯವರ ಒಡನಾಟ ಮಾಡಿ ನಮ್ಮೆಲ್ಲರನ್ನು ಮನರಂಜಿಸಿ ಕಿರು ಪ್ರವಾಸನ ನಡೆಸಿಕೊಟ್ಟ ನಿಮ್ಮ ತಂಡದವರಿಗೆ ಧನ್ಯವಾದಗಳು. ಮುಂದಕ್ಕೆ ಗೌರವಿನ ಮಹಿಳಾ ಮಂಡಳಿಯಿಂದ ಹಾಗೂ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ ಮೊದಲನೆಯ ಹಾಗೂ ಸಾಂಸ್ಕೃತಿಕ ಮಹಿಳಾ ಮಂಡಳಿಯವರಿಗೆ ಮಹಿಳಾ ಒಕ್ಕೂಟದಿಂದ ಧನ್ಯವಾದ ಸಮರ್ಪಿಸುತ್ತೇವೆ. ಹೀಗಾಗಿ ನಿರೂಪಣೆಯನ್ನು ಶಶಿಕಲಾ ಹಾಗೂ ಶ್ರೀಯಾನ್ ಅವರು ನಡೆಸಲಿದ್ದಾರೆ.
ಪುಸ್ತಕಗಳು ಉತ್ತಮ ಅವರು ಒಂದು ಬಹಳ ಒಳ್ಳೆಯ ಪಾಠವನ್ನು ಹಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಇವತ್ತು ಹಾಡಿಗೆ ಎರಡು ಸಹಭಾಗಿತ್ವ ಕೇಳಿಕೊಳ್ಳುತ್ತಾ ಇದ್ದೇನೆ.
ಒಂದು ನಮ್ಮ ಒಂದು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಹೇಳಿದ್ರು. ಇದೇ ಒಂದು ಪ್ರಾರ್ಥನೆಗೆ ಒಂದು ಸಾಧ್ಯತೆ ಹೇಳಬಹುದು. ಅಮ್ಮ ಉತ್ತಮವರೇ, ಮುಂದೆ ನಾನು ನಮ್ಮ ಮಹಿಳಾ ಒಕ್ಕೂಟದಿಂದ ಪ್ರೀತಿಪೂರ್ವಕ ಸ್ವಾಗತ ಅಭಿನಂದನೆ ಆಗುತ್ತದೆ ಅನ್ನೋದನ್ನು ಭಾವಿಸ್ತಾ ಇದ್ದೇನೆ. ಈಗ ಶಶಿಕಲನವರು ಬಹಳ ಸುಂದರವಾಗಿ ಎಲ್ಲರ ಮನರಂಜನೆಗೆ ಒಂದು ಹಾಡನ್ನು ಹಾಡಬೇಕಾಗಿ ನಾವು ಅವರನ್ನು ಕೋಡಿಯ ಕಡೆಗೆ ಆಹ್ವಾನಿಸಿದ್ದೇವೆ. ಶಶಿಕಲಾ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಉಷಾರನ್ನು ಹಾಡಿನಲ್ಲಿ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಲಾಲಿ 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 कौशल्या में तेरे तू मेरा नाम, तेरी यशोदा में तू मेरा श्याम। कौशल्या में तेरे तू मेरा नाम, तेरी
यशोदा में तू मेरा श्याम, मेरा ये मन है अयोध्या मेरी, मन मेरा है वृंदावन तेरा धाम। कौशल्या में तेरे तू मेरा राम, तेरी यशोदा में तू मेरा श्याम। लाली 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 लाली, बादल पे चलती है डोर ज्योति मेरे जल के मोती बने, बादल पे चलती है डोर ज्योति मेरे जल के मोती बने। वो फूल की महके लाली है जो बच्चे निरंजन में ज्योति बने, उसमें मिला मुझको जीवन नया, जीवन है मेरा है अब तेरा नाम। कौशल्या में तेरे तू मेरा राम, तेरी यशोदा में तू मेरा श्याम। लाली 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 लाली, तुलसी का पान गाऊंगी मैं, मीरा के पट गुनगुनाऊंगी मैं, तुलसी का पान गाऊंगी मैं, मीरा के पट गुनगुनाऊंगी मैं, की भगवन कथा गौरी बना के सुनाऊंगी मैं। भूले ना एक घर का कहानी तेरी, होने वाला तू पर करते काम। कौशल्या में तेरे तू मेरा राम, तेरी यशोदा में तू मेरा श्याम। कौशल्या में तेरे तू मेरा राम, तेरी यशोदा में तू मेरा श्याम। लाली 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 धन्यवाद।
ಹಾಲಿಗೆ ಹಾಲೆ ಬೆಳೆದೆನು ಫಲ. ಕುಟಿಲವ ಬಿಡದಿಹ ಕುಜನರ ತಂತ್ರವ ಕಟನೆ ಮಾಡಿದರೇನು ಫಲ. ಕುಟಿಲವ ಬಿಡದಿಹ ಕುಜನರ ತಂತ್ರವ ಕಟನೆ ಮಾಡಿದರೇನು ಫಲ. ಸತಿಯನ್ನು ಮಾಡುವ ಮನುಜರಲ್ಲಿ ಸತಿಯನ್ನು ಮಾಡುವ ಮನುಜರಲ್ಲಿ ನಟನೆಯ ಮಾಡಿದರೇನು ಫಲ. ನಟನೆಯ ಮಾಡಿದರೇನು ಫಲ. ನೀವು ಎಲ್ಲ ತೋರಿದರೇನು ಫಲ. ಹಾಲಿಗೆ ಹಾಲೆರದೇನು ಫಲ. ನೀವು ಎಲ್ಲ ತೋರಿದರೇನು ಫಲ. ಹಾಲಿಗೆ ಹಾಲೆರದೇನು ಫಲ. ಮಾತಾ ಪಿತರನ್ನು ಹೊರಡಿಸುವಾತನು ರಾತ್ರಿಯ ಮಾಡಿದರೇನು ಫಲ. ಮಾತಾ ಪಿತರನ್ನು ಬರಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನವನ್ನು ಬಿಡದೆ ನಿರಂತರ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಫಲ. ಗೀತೆಯನ್ನು ನುಡಿದರೇನು ಫಲ. ನೀವು ಎಲ್ಲ ತೋರಿದರೇನು ಫಲ. ಹಾಲಿಗೆ ಹಾಲೆರದೇನು ಫಲ. ನೀವು ಎಲ್ಲ ತೋರಿದರೇನು ಫಲ. ಹಾಲಿಗೆ ಹಾಲೆರದೇನು ಫಲ. ಈ ಮಧುರಂಗದ ನಿಂಗದೆ ಅಂಗೆಯ ಸ್ನಾನ ಮಾಡಿದರೇನು ಫಲ. ಈ ಮಧುರಂಗದ ನಿಂಗದೆ ಅಂಗೆಯ ಸ್ನಾನ ಮಾಡಿದರೇನು ಫಲ. ಶ್ರೀ ಪುರಂದರ ವಿಠಲನೆಯದೆ ಶ್ರೀ ಪುರಂದರ ವಿಠಲನೆಯದೆ ಮೌನವ ಮೌನವ ಹಾರಿದರೇನು ಫಲ. ಎಲ್ಲ ತೋರಿದರೇನು ಫಲ. ಹಾಲೆರದೇನು ಫಲ. ನೀವು ಎಲ್ಲ ತೋರಿದರೇನು ಫಲ. ಹಾಲಿಗೆ ಹಾಲೆರದೇನು ಫಲ. ಹಾಲಿಗೆ ಹಾಲೆರದೇನು ಫಲ. ಹಾಲಿಗೆ ಹಾಲೆರದೇನು ಫಲ. ಧನ್ಯವಾದಗಳು ಕುಸುಮ ಅವರಿಗೆ. ಇವರು ರೋಗಿನ ವಿಷ ಮಹಿಳಾ ಸಂಘಟನೆಗಾಗಿ ಇವರಿಗೆ ಮಹಿಳಾ ಒಕ್ಕೂಟದಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಹಾಗೆ ಈ ಒಂದು ನಮ್ಮ ವೇದಿಕೆ ಮಹಿಳೆಯರಿಗೆ ಇರುವುದು ಎಲ್ಲ ಕೂಡ ಇರುತ್ತೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಚಿಂತನ ಯಜಮಾನಿ ಜಿಲ್ಲಾ ಅಧ್ಯಕ್ಷರು, ಹಾಗೆ ನಮ್ಮ ಸುಹಾಸಿನಿ ಗೌರವ ಅಧ್ಯಕ್ಷರು, ಹಾಗೆ ನಮ್ಮ ಅಧ್ಯಕ್ಷರಾದ ದೇವಕಿ ಬೇಡ ಇವರಿಗೆ ನಾನು ಈ ಒಂದು ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದಿಂದ ಮಗದೊಮ್ಮೆ ಮನೊಮ್ಮೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಮತ್ತು ಕವನ ವಚನ ದೇಶದ ಬಗ್ಗೆ ಶಿಯಾಣವರು ವೇದಿಕೆಯಲ್ಲಿ ಇರುತ್ತಿದ್ದಾರೆ. ನಮ್ಮ ಭಾರತ ದೇಶ ಮಹಿಳೆಯರು ಸ್ವರೂಪಿಗೆ ಗೌರವಿಸುತ್ತಾರಾಗಿದ್ದ ಆ ದೇಶದ ಮೇಲೆ ಅಭಿಮಾನದಿಂದ ಎರಡು ಸಾಲುಗಳನ್ನು ಬರಲಿದ್ದೇನೆ. ಅದರಲ್ಲಿ ವಾಚಿಸಲು ಗೀತೆಗಳು. ನನ್ನ ಕವನದ ಶೀರ್ಷಿಕೆ ನನ್ನ ಕವನದ ಶೀರ್ಷಿಕೆ
ಸತ್ಯ ನ್ಯಾಯದ ಕೊಡೆ ನೆತ್ತಿಯನ್ನು ಕಾಯುತ್ತದೆ. ಸತ್ಯ ನ್ಯಾಯದ ಕೊಡೆ ನೆತ್ತಿಯನ್ನು ಕಾಯುತ್ತದೆ. ಸ್ವತಂತ್ರ ಭಾರತದ ಕನಸು ಸ್ವತಂತ್ರ ಭಾರತದ ಕನಸು ಶಾಂತಿ ಸೌಹಾರ್ದತೆಯದು. ಶಾಂತಿ ಸೌಹಾರ್ದತೆಯದು. ಶ್ರೇಯೋಕಾರ್ಯ ಹುತಾತ್ಮರ ಸೇವೆಯಿದೆ. ಶ್ರೇಯೋಕಾರ್ಯ ಹುತಾತ್ಮರ ಸೇವೆಯಿದೆ. ಅಂದು ಬೆಳಗಿದ ಈ ಭಾರತ ಇಂದು ಅರಳಬೇಕಿದೆ ಸುಭದ್ರತೆ. ಅಂದು ಬೆಳಗಿದ ಭಾರತ ಇಂದು ಅರಳಬೇಕಿದೆ ಸುಭದ್ರತೆ. ಒಡೆದಾಡುವ ನೀತಿಗೆ ಬಲಿಗೊಡದೆ ಬಂದೂಕು ಲಾಠಿಗಳಿಗೆ ತಲೆಬಾಗದೆ. ಒಡೆದಾಡುವ ನೀತಿಗೆ ಬಲಿಗೊಡದೆ ಬಂದೂಕು ಲಾಠಿಗಳಿಗೆ ತಲೆಬಾಗದೆ ಕಲ್ಲು ಮುಳ್ಳುಗಳ ಹಾಕಿಕೊಳ್ಳುವುದು. ಸತ್ಯ ನ್ಯಾಯವೇ ತಲುಪಬೇಕು. ಕಲ್ಲು ಮುಳ್ಳುಗಳ ಹಾಕಿ ಕುಳಿತು ಸತ್ಯ ನ್ಯಾಯವೇ ತಲುಪಬೇಕು. ಗುಲಾಮಗಿರಿಯ ಬೇರು ಕಿತ್ತೆತೆಗೆ ನಾಡೊಳು ಬೆಳಕಿನ ಹತ್ಯೆ ಹಿಡಿದು. ಗುಲಾಮಗಿರಿಯ ಬೇರು ಕಿತ್ತೆತೆಗೆ ನಾಡೊಳು ಬೆಳಕಿನ ಹತ್ಯೆ ಹಿಡಿದು. ಸ್ವಾತಂತ್ರ್ಯದ ಕಹಳೆ ಊದಿದರು ಅಂದು ಸ್ವಾತಂತ್ರ್ಯದ ಕಹಳೆ ಊದಿದರು. ಸ್ವಾತಂತ್ರ್ಯದ ಕಹಳೆ ಊದಿದರು ಅಂದು ಸ್ವಾತಂತ್ರ್ಯದ ಕಹಳೆ ಊದಿದರು. ಅಡಿಗಡಿಗೂ ನುಡಿ ನುಡಿಗೂ ಈ ದೀಪ ಬೆಳಗಬೇಕು. ಅಡಿಗಡಿಗೂ ನುಡಿ ನುಡಿಗೂ ಈ ದೀಪ ಬೆಳಗಬೇಕು. ಸುಯೋಚೋಗಾಯಕರ ನೆನಪಿನಲ್ಲಿ ಜನಗಣಗಿಸುತ್ತ ಮಹಾ ಮಹಿಮರ ಹೆಜ್ಜೆ ಗುರುತಿನಲ್ಲಿ. ಸುಯೋಚೋಗಾಯರ ನೆನಪಿನಲ್ಲಿ ಜನಗಣ ವಿಶ್ವದ ಮಹಾ ಮಹಿಮರ ಹೆಜ್ಜೆ ಗುರುತಿನಲ್ಲಿ ನಿದ್ರಿಸದೆ ಎಚ್ಚರವಿತ್ತು. ನಿದ್ರಿಸದೆ ಎಚ್ಚರವಿತ್ತು. ನಾಡಿನ ಸುಭದ್ರತೆಯ ಕಾಪಿಡಬೇಕು. ನಾಡಿನ ಸುಭದ್ರತೆಯ ಕಾಪಿಡಬೇಕು. ಹಿರಿಯರ ರಕ್ತ ಬೆವರಿನ ನಿತ್ಯ ಪ್ರತೀಕ್ಷೆಯಲ್ಲಿ. ಹಿರಿಯರ ರಕ್ತ ಬೆವರಿನ ನಿತ್ಯ ಪ್ರತೀಕ್ಷೆಯಲ್ಲಿ. ಹೌದು, ಹಿರಿಯರ ರಕ್ತ ಬೆವರಿನ ನಿತ್ಯ ಪ್ರತೀಕ್ಷೆಯಲ್ಲಿ. ಸುಂದರ ಭಾರತದ ಸುರಾಜ್ಯದ ಕನಸು ಹೊತ್ತ ಶಿಲ್ಪಿಗಳೇ ಸಂಕಲ್ಪಿಗಳೇ. ಸುಂದರ ಭಾರತದ ಸ್ವರಾಜ್ಯದ ಕನಸು ಹೊತ್ತ ಶಿಲ್ಪಿಗಳೇ ಸಂಕಲ್ಪಿಗಳೇ ನಾಯಕರೇ ವಾಹಕರೇ. ನಾಡಿನ ಪೀಳಿಗೆ ಏಳಿಗೆಗೆ ಬಾಳೆಗೂ ನಾಡಿನ ಪೀಳಿಗೆ ಏಳಿಗೆ ಬಾಳೆಗೂ ನೀವು ಬೆಳಕಾಗಿರಿ ಭರವಸೆಯಾಗಿದೆ. ನೀವು ಬೆಳಕಾಗಿರಿ ಭರವಸೆಯಾಗಿದೆ. ಲೋಕವನ್ನೇ ದಹಿಸುವ ಸೂರ್ಯನಿಗೆ ತಡೆಯಾಗಿ ಸತ್ಯ ನ್ಯಾಯದ ಕೊಡೆ ನೆತ್ತಿಯನ್ನು ಕಾಯುತ್ತಿದೆ. ಲೋಕವನ್ನೇ ದಹಿಸುವ ಸೂರ್ಯನಿಗೆ ತಡೆಯಾಗಿ ಸತ್ಯ ನ್ಯಾಯದ ಕೊಡೆ ನೆತ್ತಿಯನ್ನು ಕಾಯುತ್ತಿದೆ. ಕಾದ ಹಾದಿಯ ನಡೆಯಲು ಕೆಟ್ಟವನ್ನು ಕರಗಿಸುವ ಸ್ನೇಹ ಸೌಹಾರ್ದತೆಯ ನೀರು ಹರಿಯುತ್ತಿದೆ. ಕಾದ ಹಾದಿಯ ನಡೆಯಲು ಕೆಟ್ಟವನ್ನು ಕರಗಿಸುವ ಸ್ನೇಹ ಸೌಹಾರ್ದತೆಯ ನೀರು ಹರಿಯುತ್ತಿದೆ. ಧನ್ಯವಾದಗಳು. ಶ್ರೀಯಂದ್ರವರೇ, ಬಹಳ ಒಳ್ಳೆ ನಿಮ್ಮ ಗಮನ ಶಿಸ್ತಿಗೆ ಸತ್ಯ ನ್ಯಾಯ ಏಕೆ ತೋರುತ್ತಿದೆ. ಆಹಾ, ಎಂತ ಅದ್ಭುತವಾಗಿ ಸತ್ಯ ನ್ಯಾಯ ಸೌಹಾರ್ದತೆಯ ಈ ಒಂದು ಮಾತು ನಮ್ಮ ವೇದಿಕೆಗೆ ಬಹಳ ಸುಂದರವಾಗಿ ಕಾಣಿಸ್ತೇವೆ. ನಮ್ಮ ಮಾತಿನಲ್ಲಿ ಹಾಡು ಸುಹಾಸಿನಿ ರಮೇಶ್ ಇವರಿಂದ. ಸುಭಾಷಿಣಿ ರಮೇಶ್ ಇವರಿಂದ ಹಾಡು.
ಇದೇ ವೇದಿಕೆಗೆ ಈ ಸುಂದರಿಯವರೇ ಇಲ್ಲಿ ನಡೆದಿದ್ದಾರೆ. ಬಹಳ ಒಳ್ಳೆ ಅರ್ಥಪೂರ್ಣ ಹಾಡು. ಸುದರ್ಶಿನಿಯವರೇ ನಿಮಗೆ ನಮ್ಮ ಕ್ರೀಡಾ ಒಕ್ಕೂಟದ ಪರವಾಗಿ ಸ್ವಾಗತ. ಆತ್ಮೀಯರೇ, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಇತ್ತೀಚೆಗೆ ಹಾಡುತ್ತಾ ನಮ್ಮ ಸಭಾ ಕಾರ್ಯಕ್ರಮದ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕಾಗಿ ಮತ್ತು ಆರಂಭಿಸಬೇಕಾಗಿದೆ. ಈಗ ಕೊನೆಯದಾಗಿ ಸಮೂಹ ಗಾನವನ್ನು ಮೊದಲಿನ ಮಹಿಳಾ ಮಂಡಳಿ ಒಕ್ಕೂಟದವರಿಂದ ನಡೆಯಲಿದೆ. ಅದರ ನಂತರ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ.
ಸುಂದರವಾಗಿ ಹಾಡಿದಂತಹ ದಿಗಂಬರ ಭಗವತಿಗಳ ಎಲ್ಲ ಪುಸ್ತಕಗಳಿಗೆ ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಿಸಿದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಸಮಿತಿಗೂ, ಆತ್ಮೀಯರಿಗೂ, ಸಹೋದರರಿಗೂ ಹಾಗೂ ಸಹೋದರಿಗೂ, ಬೆಂಗಳೂರಿನ ಸಹೋದರರಿಗೂ, ಎಲ್ಲರಿಗೂ ಮತ್ತು ಎಲ್ಲ ಮಹಿಳಾ ಮಂಡಳಿಗಳ ಒಕ್ಕೂಟದ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಮತ್ತೆ ಜಿಲ್ಲಾ ಅಧ್ಯಕ್ಷರು ಚಂಚಲ ತೇಜೋಮಯ ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಲಕ್ಷ್ಮೀ ರೇಖಾಶ್ರೀ ಇವರಿಗೂ ಕೂಡ ಸ್ವಾಗತವನ್ನು ಹಾರೈಸುತ್ತಾ ಎಲ್ಲ ಅತಿಥಿಗಳಿಗೂ ಸ್ವಾಗತವನ್ನು ಹಾರೈಸುತ್ತಾ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ನಮ್ಮ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಬೆಟ್ಟದಷ್ಟು ನೋವು ಹೊಂದಿ ಹೆತ್ತವಳಿದ್ದೇನೆ, ಕಂದಮ್ಮನ ಆರೈಕೆ ಮಾಡಿ ಬೋಧಿಸುವ ಶಿಕ್ಷಣಿದ್ದೇನೆ, ಸರಿ ತಪ್ಪುಗಳ ತಿದ್ದಿ ಸರಿಪಡಿಸುವ ನ್ಯಾಯವಾದರೇನು, ಕನಸುಗಳ ತುಂಬಿ ಭವಿಷ್ಯವ ರೂಪಿಸುವ ಆಶಾವಾದಿಯೇನು, ಕರುಣೆ ಮಮತೆ ಹಿತ ನುಡಿಗಳ ಸಂಪತ್ತಿ ಹೆಣ್ಣು, ನಿಷ್ಕಲ್ಮಶ ಪ್ರೀತಿ ಸ್ನೇಹಗಳ ಸಾಗರ ಹೆಣ್ಣು, ಸೃಷ್ಟಿಯ ನೀತಿ ಮೌಲ್ಯಗಳ ಆಗರ ಹೆಣ್ಣು. ಇಂತಹ ಹೆಣ್ಣು ಕಡೆಗಣಿಸಲ್ಪಡುವವಳಲ್ಲ, ಬದುಕಿನಲ್ಲಿ ಮುನ್ನೆಗೆ ತನ್ನನ್ನು ತಾನು ರೂಪಿಸಬೇಕಾದ ಶಕ್ತಿಯೇ ಹೆಣ್ಣು. ಆಗೆಯ ಶ್ರೇಯೋಭಿವೃದ್ಧಿಗಾಗಿ ಸಬಲೀಕರಣದ ಉದ್ದೇಶದಿಂದ ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಪುನರ್ರಚನೆ ಸುರಕ್ಷಿತಗೊಳ್ಳುತ್ತಿರುವುದು ಹೆಮ್ಮೆಯ ವಿಷಯ. ಇದರ ಉದ್ಘಾಟನೆಯನ್ನು ಪದಕನ್ನು ಈಗ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಹಾಗೂ ಸಭೆಗಳ ಸಮ್ಮುಖದಲ್ಲಿ ನಡೆಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸುವ ಅತಿಥಿಗಳನ್ನು ಸ್ವಾಗತಿಸುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅವರನ್ನು ನಮ್ಮ ಉಳ್ಳಾಳ ಮಹಿಳಾ ಮಂಡಳ ಒಕ್ಕೂಟದ ನೂತನ ಅಧ್ಯಕ್ಷರಾದಂತಹ ಇವರು ಅತಿಥಿಗಳನ್ನೆಲ್ಲ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ಅವರಿಗೆ ವಿನೀತವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅತಿಥಿಗಳಾಗಿರುವಂತಹ ಶ್ರೀಮತಿ ಚಂಚಲ ತೇಜೋಮಯ ಅವರು, ಶ್ರೀಯುತ ಬಾಲಕೃಷ್ಣ, ಶ್ರೀಮತಿ ವಾಣಿಯಮ್ಮ, ಶ್ರೀಯುತ ಸುರೇಶ್ ಭಟ್ನಗರ್, ಶ್ರೀಯುತ ಮಂದವಿ ಹಾಗೂ ಶ್ರೀಯುತ ವೇಣುಗೋಪಾಲ್ ಕೊಳೆಯ ಹಾಗೂ ನಮ್ಮ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾದಂತಹ ಸುಹಾಸಿನಿ
ಇವು ಶ್ರೀಮತಿ ಸುಹಾಸಿನಿ ಇವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸಿದ ಇವರೆಲ್ಲರನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ದೇವೇಂದ್ರ ಇದೀಗ ನಮ್ಮ ಸಭೆಗೆ ಗೌರವದಿಂದ ಮತ್ತು ಆತ್ಮೀಯತೆಯಿಂದ ಆಗಮಿಸಿದಂತಹ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಇವರನ್ನು ನಾನು ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದೇವೆ. ನಮ್ಮ ಉಳ್ಳಾಳದ ಮಣ್ಣಿನ ಮಗು ಒಕ್ಕೂಟರಾಜ್ಯ ಸುಪುತ್ರರಾದಂತಹ ಇವರು ಉಳ್ಳಾಳದ ಹಿರಿಯರಾಗಿ ಶ್ರೇಯೋಭಿವೃದ್ಧಿಗಾಗಿ ನಿರಂತರವಾಗಿ ದುಡಿಯುತ್ತಿರುವ ಒಂದು ಸೋಲಿಲ್ಲದ ಸಂಗ್ರಾಮವಾಗಿಯೂ ಎಲ್ಲಾ ಕುಹಕ ಮಾತುಗಳಿಗೂ ಎಲ್ಲಾ ಟೀಕೆಗಳಿಗೂ ಅವಮಾನಗಳಿಗೂ ಕುಕ್ಕದೆ ತನ್ನನ್ನು ತನ್ನ ದೇಶಕ್ಕಾಗಿ ಮತ್ತು ತನ್ನ ನಾಡಿಗಾಗಿ ಮುಡಿಪಾಗಿದ್ದಂತಹ ನಾಯಕನನ್ನು ಎಲ್ಲರ ಪರವಾಗಿ ನಮ್ಮ ಮಹಿಳಾ ಮಂಡಳಿಗಳ ಒಕ್ಕೂಟದ ಪರವಾಗಿ ಹಾಗೂ ತಾಲೂಕು ಜಿಲ್ಲಾ ಮತ್ತು ತಾಲೂಕು ಒಕ್ಕೂಟದ ಪರವಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲ ಅತಿಥಿಗಳನ್ನು ದಯವಿಟ್ಟು ಎಲ್ಲ ಅತಿಥಿಗಳನ್ನು ನಮ್ಮ ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷರಾದಂತಹ ದೇವಕಿ ಆರ್ ಉಳ್ಳಾಳಿ ಅವರು ಪ್ರೀತಿಪೂರ್ವಕ ಪ್ರಮಾಣೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಬೆಳಗ್ಗೆ ಮಧ್ಯಾಹ್ನ ಒಟ್ಟಾಗಿ ಶುಭೋದಯ ಶುಭಾಶಯ. ಶ್ರೀಮತಿ ಸುಹಾಸಿನಿ ಅವರು ವೇದಿಕೆಗೆ ಗೌರವಾಧ್ಯಕ್ಷರಾದ ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಆಸನವನ್ನು ಕೇಳಿಕೊಳ್ಳುತ್ತಿದ್ದೇವೆ. ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿಗಳ ಉದ್ಘಾಟನೆ ಮತ್ತು ಮತದಾನ ಕಾರ್ಯಕ್ರಮ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳಿಗೂ ಹಾಗೂ ಎಲ್ಲ ಇಲ್ಲಿ ನಡೆದಂತಹ ನನ್ನ ಸಭೆಗಳಿಗೂ ವಂದನೆಗಳೊಂದಿಗೆ ಅತಿಥಿಗಳನ್ನು ಸ್ವಾಗತ ಮಾಡಲಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆದಂತ ನಮ್ಮ ಉಳ್ಳಾಲ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರಾದಂತ ಶ್ರೀ ಯುಟಿ ಖಾದರ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹೂವ ಮತ್ತು ಶಾಲು ಹೊಂದಿಸಬೇಕಾಗಿ ನಮ್ಮ ಉಳ್ಳಾಳ ತಾಲೂಕು ಮಂಡಲ ಮಹಿಳಾ ಮಂಡಲದ ಅಧ್ಯಕ್ಷರಾದಂತಹ ಉಪಾಧ್ಯಕ್ಷರಾದಂತಹ ಸಪ್ನ ಹರೀಶ್ ಅವರನ್ನು ಕೇಳಿಕೊಳ್ಳುತ್ತೇವೆ. ಸ್ವಪ್ನ ಹರೀಶ್ ಹಾಗೂ ಇವತ್ತಿನ ಪದಗ್ರಹಣ ನಡೆಸಿಕೊಳ್ಳುವಂತ ನಮ್ಮ ತಾಲೂಕು ಜಿಲ್ಲಾ ಮಟ್ಟದ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಚಂಚಲ ತೇಜೋಮಯ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಚಂಚಲ ತೇಜೋಮಯ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ
ನಾನು ಕಾರ್ಯದರ್ಶಿಯಾದಂತಹ ದಾಸರಿಯವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇಲ್ಲಿ ನಮಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಬೆಟ್ಟವ ಸೇವಾ ಸಂಘ ಇದರ ಕೃಷಿಯಾದಂತ ಶ್ರೀಯುತ ವೇಣುಗೋಪಾಲ್ ಗಲ್ಯ ಇವರು ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಕೂಡ ನಮ್ಮ ನೆರೆಹೊರೆಯ ಪರವಾಗಿ ಪೂರಕ ಸ್ವಾಗತ. ಇವರನ್ನು ಸ್ವಾಗತಿಸಲು ನಾನು ಶ್ರೀಮತಿ ಜಬಿತಾ ಮೆಂಡೋಜಾ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಶ್ರೀಯುತ ಸುರೇಶ್ ಪಟ್ಕಂಗರ ಇವರು ಸಾಮಾಜಿಕ ಕಾರ್ಯಕರ್ತರು. ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಶಕ್ತಿ ಇವರು. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಸ್ವಾಗತಿಸಲು ನಾನು ಶ್ರೀಮತಿ ಶಶಿಕಾಂತಿ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಉಲ್ಲಾಸ ಪೊಲೀಸ್ ಸ್ಟೇಷನ್ನ ರಕ್ತ ನಿರೀಕ್ಷಕರಾದಂತ ಶ್ರೀಯುತ ಬಾಲಕೃಷ್ಣ ಬಿಎಂ ಅವರು ಗಮನಿಸಿದ್ದಾರೆ. ಹಾಗೂ ನಮ್ಮ ವಾಣಿಪಾಲ ನಗರಸಭೆಯ ಅಧಿಕಾರಿಯವರು ಅವರು ಕೂಡ ಬರಲಿಕ್ಕಿದ್ದಾರೆ. ಅವರು ಅವರು ವರ್ತವ್ಯ ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನಮ್ಮ ಗೌರವಾಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಕಪ್ಪುಕಟ್ಟೆ ಅವರನ್ನು ಕೂಡ ನಮ್ಮ ಮಹಿಳಾ ಮಂಡಳಿಗಳ ಪರವಾಗಿ ಉಳ್ಳಾಳ ತಾಲೂಕಿನ ಅವರು ಮಹಿಳಾ ಮಂಡಳಿಗಳ ಗೌರವಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ. ಹಾಗೂ ನಮ್ಮ ವೇದಿಕೆಯಲ್ಲಿ ಹಿರಿಯರಾದ ಶ್ರೀಮತಿ ಮುತ್ತಕ್ಕ ಈಗ ತಾನೇ ಒಂದು ಪಾಠದ ಹೇಳಿ ನಮ್ಮನ್ನು ನಮ್ಮ ಮನಸ್ಸನ್ನು ತಿಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತ. ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಹಕಾರ ಕೊಟ್ಟಂತ ಪತ್ರಕರ್ತರು, ಮಾಧ್ಯಮದವರು ಅವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ನಡೆಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಮುತ್ತಮ್ಮನವರು ಬಂದಿದ್ದಾರೆ. ಅವರಿಗೆ ಕೂಡ ನಾವು ಪ್ರೀತಿಪೂರ್ವಕ ಸ್ವಾಗತ ಬಯಸಿದ್ದೇವೆ. ಇವರಿಗೆ ಹೇಮಲತರವರು ಶಾಲೆ ಹೊದಿಸಿ ಸನ್ಮಾನಿಸಿಕೊಳ್ಳಬೇಕು. ಮುತ್ತು ಶೆಟ್ಟಿ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಆರಂಭಿಸಿದ್ದೇವೆ. ಮುಂದಿನ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಹಿಳೆಯರನ್ನು ಮತ್ತೊಮ್ಮೆ ಖಚಿತಪಡಿಸುವುದು, ಮಹಿಳಾ ಸಬಲೀಕರಣದತ್ತ ಒತ್ತು ನೀಡಬೇಕು, ಮಹಿಳೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆ ಉಳ್ಳಾಳ ಮಹಿಳಾ ಮಂಡಳಿಗಳ ಒಕ್ಕೂಟ. ಉಳ್ಳಾಳ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯತ್ಗಳು, ಒಂದು ಪುರಸಭೆ, ಒಂದು ಪಟ್ಟಣ ಪಂಚಾಯತ್, ಒಂದು ನಗರಸಭೆ ವ್ಯಾಪ್ತಿಗೆ ಸೇರಿದ ಎಲ್ಲ ಉಳ್ಳಾಳ ಮಹಿಳಾ ಮಂಡಳಿಗಳನ್ನು ಒಟ್ಟು ಸೇರಿ ಗ್ರಾಮದ ಮಹಿಳೆಯರನ್ನು ಒಟ್ಟು ಸೇರಿಸಿ ಈ ಒಂದು ಮಹಿಳಾ ಮಂಡಳಿಗಳ ಒಕ್ಕೂಟವನ್ನು ಈಗ ಉದ್ಘಾಟನೆಗೊಳಿಸುತ್ತೇವೆ. ಇದಕ್ಕಾಗಿ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೃತಿ ಕಾದರಿ ಇವರನ್ನು ಪ್ರೀತಿಪೂರ್ವಕವಾಗಿ ಮಹಿಳಾ ಮಂಡಳ ಒಕ್ಕೂಟವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳ ಜೊತೆ ಬಾಧ್ಯತೆಯಲ್ಲಿ ಹೇಳಿಕೊಳ್ಳುತ್ತಿದ್ದೇವೆ. The best thermometer to the progress of a nation is the treatment of its women. ಒಂದು ದೇಶದ ಪ್ರಗತಿ ಸಂಖ್ಯೆಯಲ್ಲಿ ಯಾವ
ಉಳಿಸಬೇಕು, ಅವಳನ್ನು ಸ್ವಚ್ಛಗೊಳಿಸುವುದು, ಅವಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದು ಅತ್ಯುತ್ತಮ ಸಂಸ್ಥೆ ಮಹಿಳಾ ಮಂಡಳಿಗಳ ಒಕ್ಕೂಟ. ಮಹಿಳೆಯರಲ್ಲಿ ಆಕೆ ಮಲ್ಟಿ ಟ್ಯಾಲೆಂಟೆಡ್. ಹಾಗೆ ತನ್ನ ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನು ನಿರ್ವಹಿಸಲು ಕಾಯಿಸಲು ಶಕ್ತಳು. ಆ ಸಾಮರ್ಥ್ಯ ಆಕೆಯಿದೆ. ತೊಟ್ಟಿಲನ್ನು ತುಂಬುವ ಕೈ ದೇಶವನ್ನು ಸಮರ್ಥವಾಗಿ ನಿಭಾಯಿಸಿಕೊಳ್ಳಲು ಗಲ್ಲದನ್ನು ಮಹಿಳೆ ಮಾಡ್ತಾರೆ. ಮನೆಯನ್ನು ನಿಭಾಯಿಸಿಕೊಳ್ಳಲು ಮತ್ತು ಸಮಾಜವನ್ನು ನಿಭಾಯಿಸಿಕೊಳ್ಳಲು ಕೂಡ ಮಹಿಳೆ ಮತ್ತು ಪುರುಷರು ಈ ಸಮಾಜದ ಗಂಡುಗಳು ಎರಡು ಗಂಡುಗಳು. ಹಾಗಾಗಿ ಮಹಿಳೆ ಒಬ್ಬರೇ ತನ್ನ ಸಮಾಜವನ್ನು ನಿಭಾಯಿಸುವುದಲ್ಲ, ಅವಳ ಜೊತೆಗೆ ಪುರುಷರು ಕೂಡ ಅವಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ನಮ್ಮ ಈ ನಮ್ಮ ಕಾರ್ಯಕ್ರಮಕ್ಕೆ ನಾವು ಪುರುಷರಿಗೂ ನಾವು ಆದ್ಯತೆ ಕೊಟ್ಟಿದ್ದೇವೆ. ಅವರ ಸಹಕಾರ ಅವರ ಪ್ರೋತ್ಸಾಹವನ್ನು ನಾವು ಬಯಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ಉದ್ಘಾಟನಾ ಮಾಡಲಾಗಿ ನಾನು ಸನ್ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ ಶ್ರೀಕಾಂತ್ ಕೇಳಿಕೊಳ್ಳುತ್ತೇನೆ. ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಇದರ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭದ ಈ ಒಂದು ಅರ್ಥಪೂರ್ಣ ಪುಸ್ತಕ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಚಂಚಲ ತೇಜಮಯ್ಯವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಜಿಲ್ಲಾ ಕಾಲೇಜಿನ ಅಧ್ಯಕ್ಷರು ವೇಣುಗೋಪಾಲ್ ಅವರೇ, ನನ್ನ ಆತ್ಮೀಯ ಗೌರವ ಶಾಸಕರು ಸಾಮಾಜಿಕ ಮುಖಂಡರಾಗಿರುವಂತಹ ಸನ್ಮಾನ್ಯ ಸುರೇಶ್ ಭಟ್ನಾಗರ್ ಅವರೇ, ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಮಹಿಳಾ ಮಂಡಲಗಳಿಗೆ ಸಂಬಂಧಪಟ್ಟಾಗೆ ಬಹಳಷ್ಟು ವರ್ಷಗಳ ನನ್ನ ವಿಶೇಷ ಸುವಾಸಿನ ಮುಖಕಟ್ಟೆ ಅವರೇ, ಅತಿಥಿ ನಮ್ಮ ಪುಸ್ತಕ ಕೊನಾಜೆ ಅವರೇ, ವೇದಿಕೆ ಮೇಲೆ ನಮ್ಮ ನೂತನ ಉಳ್ಳಾಲ ಮಹಿಳಾ ಮಂಡಲದ ಒಕ್ಕೂಟ ಅಧ್ಯಕ್ಷರಾದ ದೇವಕಕ್ಕನವರೇ, ಸಮಿತಿಯ ಸರ್ವ ಸದಸ್ಯರೇ, ಈ ಕಾರ್ಯಕ್ರಮಕ್ಕೆ ಮೂಲವಾಗಿ ಪರೋಕ್ಷವಾಗಿ ಸಹಕರಿಸಿಕೊಂಡ ಪ್ರತಿಯೊಂದು ವಿದೇಶಿಗಳೇ, ನಮ್ಮ ಮುಂದಿರುವ ಎಲ್ಲ ಮಹಿಳಾ ಮಂಡಲದ ವಿವಿಧ ಅಧ್ಯಕ್ಷರ ಪದಾಧಿಕಾರಿಗಳ ಸದಸ್ಯರೇ, ಈ ನೂತನ ಸಮಿತಿಯ ಸರ್ವ ಸದಸ್ಯರೇ, ಅತ್ಯಂತ ಸಂತೋಷವಾಗ್ತಿದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಬಹುಶಃ ತಮ್ಮೆಲ್ಲ ಮಹಿಳೆಯರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ತಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿದ್ದುಕೊಂಡು ನಮ್ಮ ನೂತನವಾಗಿ ಉಳ್ಳಾಲ ತಾಲೂಕಾದಾಗ ತಾಲೂಕು ಮಟ್ಟದ ಆ ಮಹಿಳಾ ಮಂಡಳಿಗಳ ಒಕ್ಕೂಟವನ್ನು ನಾವು ರಚಿಸಬೇಕು. ಭವಿಷ್ಯ ದಿನಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಮತ್ತು ಸಮಾಜದ ಏಳಿಗೆಗೆ ಯಾವ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕೆಂಬ ಉದ್ದೇಶದಿಂದ ತಾವೊಂದು ಬಹಳಷ್ಟು ಶ್ರಮಪಟ್ಟು ಒಗ್ಗಟ್ಟಿನಿಂದ ಸಂಘಟಿಸಿಕೊಂಡು ತಾವು ಉದ್ಘಾಟನೆ ಆಗ್ತಾ ಇದೆ. ನೂತನ ಅಧ್ಯಕ್ಷರಿಗೂ ಇದರ ಸರ್ವ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮತ್ತು ಯಾವ ರೀತಿ ನಿಮ್ಮ ಒಕ್ಕೂಟವನ್ನು ಮುಂದೆ ತೆಕ್ಕೊಂಡು ಹೋಗಬೇಕು, ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು, ನಿಮ್ಮೊಂದು ಒಕ್ಕೂಟದಿಂದ ಮಹಿಳಾ ಸಮಾಜಕ್ಕೆ ಯಾವ ರೀತಿಯ ಪ್ರಯೋಜನ ಆಗಬೇಕಂತ ಹೇಳಲಿಕ್ಕೆ ನನಗಿಂತ ನಿಮಗೆ ಭಾಳ ಚೆನ್ನಾಗಿತ್ತು ಗೊತ್ತಿರೋ ಒಂದು ವಿಚಾರ. ತಾವೆಲ್ಲರೂ ಕೂಡ ಮುಖಂಡರಾಗಿದ್ದೀರಿ, ನಿಮ್ಮ ಪ್ರದೇಶದಲ್ಲಿ ತಾವು ನಾಯಕತ್ವ ವಹಿಸ್ಕೊಂಡಿದ್ದೀರಿ. ನಿಮ್ಮ ಪ್ರದೇಶದಲ್ಲಿ ಯಾವುದೆಲ್ಲ ರೀತಿಯ ಸಹಕಾರ ಬೇಕು ಇನ್ನೊಬ್ಬರಿಗೆ, ಆ ರೀತಿಯ ಎಲ್ಲ ಸಹಕಾರವನ್ನು ತಾವು ಇವತ್ತು ಮಾಡಿದ್ದೀರಿ ಅಂತೆಲ್ಲ ಕೂಡ ನಿಮಗೆಲ್ಲ ಬರೀ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಒಂದಲ್ಲ ಒಂದು ರೀತಿಯಿಂದ ತಾವೆಲ್ಲರೂ ಕೂಡ ಸಾಮಾಜಿಕವಾದ ಚಿಂತನೆಯಲ್ಲಿ ತಾವೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ತಾವು ಇವತ್ತು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿದವರು. ಆದ ಕಾರಣ ನೀವೆಲ್ಲ ಒಗ್ಗಟ್ಟಿನಿಂದ ಇದ್ದುಕೊಂಡು ಅತ್ಯುತ್ತಮವಾದ ದೂರದರ್ಶಿತ ಯೋಜನೆ ಮುಖಾಂತರ ತಾವೆಲ್ಲರೂ ಕೂಡ ಕಾರ್ಯಕ್ರಮ ತಾವು ಹಮ್ಮಿಕೊಳ್ತೀರಂತ ನನಗೆ ವಿಶ್ವಾಸ ಇದೆ. ಆ ಒಂದು ಅಂಥ ಕಾರ್ಯಕ್ರಮ ತಾವು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಯಾಕೆಂತ ಹೇಳಿದರೆ ಅದು ನಿಮಗಾಗಿ ಮಾತ್ರ ಅಲ್ಲ, ಎಲ್ಲ ಒಕ್ಕೂಟ ಪಡುವಂಥ ನಿಮ್ಮ ತ್ಯಾಗ ತಾಳ್ಮೆ ಎಲ್ಲ ರೀತಿಯ ಪರಿಶ್ರಮ ನಿಮ್ಮ ಸಮಯ ಮೀಸಲಿಡುವಂಥದ್ದು ನಿಮಗಾಗಿ ಅಂತಲ್ಲ. ಇನ್ನು ಹುಟ್ಟಿ ಬರಲಿಕ್ಕೆ ಭಾಳಷ್ಟು ಮಕ್ಕಳಿದ್ದಾರೆ, ಭಾಳಷ್ಟು ಸೋದರಿದ್ದಾರೆ. ಅವರಿಗೆ ಅತ್ಯುತ್ತಮವಾದ ದೂರದರ್ಶಿತ ಕಾರ್ಯಕ್ರಮ ಹಮ್ಮಿಕೊಂಡು ಅವರು ನೆಮ್ಮದಿ ಮತ್ತು ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಈಗ ನೀವೇನಾದರೂ ಕಾರ್ಯಕ್ರಮ ಹಾಕಿದರೆ ಮಾತ್ರ ಅದನ್ನು ಪ್ರಯೋಜನ ಮುಂದಿನ ದಿನಕ್ಕೆ ಬರುವಂಥ ಅವಕಾಶ ಆಗ್ತದೆ. ಆ ಸಮಾಜವನ್ನು ಆ ಜನವನ್ನು ತಾವು ಅರ್ಥ ಮಾಡಿಕೊಂಡು ತಾವು ಕೆಲಸವನ್ನು ನಿರ್ವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಯಾಕೆಂತ ಹೇಳಿದರೆ ನಾನೊಂದು ಮಾತು ಹೇಳೋದಿದೆ, ಸಮಾಜದಲ್ಲಿರುವಂಥ ಶೇಕಡ 50% ಮಹಿಳೆಯರನ್ನು ದೂರವಿಟ್ಟುಕೊಂಡು ನಾವೇ ಸಮಾಜವನ್ನು ಸುಧಾರಿಸ್ತೇವೆ ಅಂತ ಏನಾದರೂ ಆಲೋಚನೆ ಮಾಡಿದರೆ ಅದು ಬಹುಶಃ ಅತ್ಯಂತ ದುರದೃಷ್ಟದ ಪರಿಸ್ಥಿತಿ. ಆ ಶೇಕಡ ನೀವು 50% ನೀವು ಸಮಾಜದಲ್ಲಿ ನೀವು 50% ಇದ್ದೀರಿ,
ಈ ನಿಮ್ಮ 50% ನಾವು ಸಮಾಜದ ಮುಖ್ಯವಾಗಿ ನಾವು ಸೇರಿಸಿಕೊಂಡು ಎಲ್ಲ ವರ್ಗ ನಿಮಗೆ ವಿವಿಧ ಹಕ್ಕನ್ನು ಕೊಟ್ಟಾಗ ನಿಮ್ ಕೂಡ ಅತ್ಯಂತ ಸಾಮಾನ್ಯತೆಯಿಂದ ತನ್ನ ಕೆಲಸ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಈ ಸಮಾಜ ಮತ್ತು ಈ ದೇಶ ಇವತ್ತು ಮುಂದೆ ಹೋಗಿ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯ ಅವಕಾಶಗಳು ಮುಂದಿನ ದಿನ ಎಲ್ಲವೂ ಕೂಡ ಬರ್ತದೆ. ಆ ಒಂದು ಆತ್ಮವಿಶ್ವಾಸ ನಿಮಗೆಲ್ಲರಿಗೆ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳಿದ್ದೆ ನಮ್ಮ ಮಿತ್ರರಿಗೆ, ನಮ್ಮ ಸದಸ್ಯರಿಗೆಲ್ಲರಿಗೂ ಕೂಡ, ನೋಡಿ, ಮಹಿಳೆಯರಿಗೆ ನಾಯಕತ್ವದ ಗುಣ ಅದು ದೇವರು ಹುಟ್ಟಿನಿಂದಲೇ ಕೊಟ್ಟಿದ್ದಾರೆ. ನಮ್ಗೆ ಯಾರಿಗೂ ಕೂಡ ಹುಟ್ಟಿನಿಂದ ಕೊಡಲಿಲ್ಲ, ನಾವು ಶ್ರಮ ಪಟ್ಟು ಬರಬೇಕು. ಮಹಿಳೆಯರಿಗೆ ಆ ನಾಯಕತ್ವದ ಗುಣ ಅದು ಬಹುಶಃ ಹುಟ್ಟಿನಿಂದಲೇ ದೇವರು ನಿಮ್ಮ ಬ್ಲಡ್ ಅಲ್ಲೇ ಕೊಟ್ಟಿದ್ದಾರೆ. ಯಾಕೆಂತೇಳಿ ನೀವು ನೋಡಿ, ಬರೀ ನಾಯಕ ಅಂತೇಳಿ ಬರೀ ರಾಜ್ಯಕ್ಕೆ ನಾಯಕ ನೀವು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಸಮಾಜದ ಪ್ರತಿಯೊಂದಲ್ಲಿ ಕೂಡ ಮುಂದೆ ನಿಂತು ಆ ಜವಾಬ್ದಾರಿ ಮುಖಾಂತರ ಕೆಲಸ ಮಾಡುವಂತ ಜವಾಬ್ದಾರಿತ ವ್ಯಕ್ತಿತ್ವ ಮತ್ತು ನಾಯಕತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಉದಾಹರಣೆಗೆ, ನೀವು ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿದ್ಲೆ ಇಡೀ ಜವಾಬ್ದಾರಿ ಸಣ್ಣ ಅವರವರ ಕಾಲಕಟ್ಟ ಜವಾಬ್ದಾರಿ ತಗೊಳ್ತಾರೆ. ಇನ್ನೊಂದು ಇಲ್ಲಿ ಮನೆಗೆ ಹೋಗಿ ನಾನು ಯಾವಾಗ ಮೊನ್ನೆ ಒಂದು ಮನೆಗೆ ಹೋದಾಗ ನೋಡಿದೆ. ಅಲ್ಲಿ ಬಂದಾಗ ಅವಳು ಇಷ್ಟಿದ್ದಾಳೆ, ಅವಳು ಇನ್ನೊಂದನ್ನು ಎತ್ತಿಕೊಂಡು ಅವಳು ಒಂದು ಜೊತೆಯಲ್ಲಿ ಅವರು ಸುಧಾರಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಮನೆಯಲ್ಲಿದ್ದಾಗ ಒಂದು ಮಗಳು ತಂದೆ ಅವರಿಗೆ ಮನೆಗೆ ಎಲ್ಲಾ ರೀತಿಯ ಸಹಕಾರ ಅವರು ಮಾಡ್ತಾರೆ. ಅವರ ತಂಗಿಯನ್ನು ಅವಳ ತಮ್ಮನನ್ನು ನೋಡುವಂಥದ್ದು, ಅಥವಾ ಮನೆಯಲ್ಲಿ ತಾಯಿಗೆ ಅಸಿಸ್ಟ್ ಮಾಡುವಂಥದ್ದು, ಅಥವಾ ಸಹಕಾರ ಕೊಡುವಂಥ ಒಂದು ಜವಾಬ್ದಾರಿ. ದೊಡ್ಡವರಾದಾಗ ಅವರು ಬೆಳೆದಂಥ ಸಂಸ್ಕೃತಿ ಬೇರೆ, ಅವರು ಬೆಳೆದಂಥ ಪರಂಪರೆ ಬೇರೆ, ಅವ್ರದ್ದು ಊರೇ ಬೇರೆ. ಸಡನ್ ಒಂದೇ ದಿವಸದಲ್ಲಿ ಬೇರೆ ಕಡೆಗೆ ಮದುವೆಯಾಗಿ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಪರಿಸ್ಥಿತಿಗೆ ಅನುಗುಣವಾಗಿ, ಅಲ್ಲಿಯ ಪರಂಪರೆ ಮತ್ತು ಸಂಸ್ಕೃತಿ ಅನುಗುಣವಾಗಿ ಅವರು ಬಹುಶಃ ಮಾವನನ್ನು ಅತ್ತೆಯನ್ನು ನೋಡಿಕೊಳ್ಳುವಂಥದ್ದು, ಗಂಡನನ್ನು ನೋಡಿಕೊಳ್ಳೋದು, ಗಂಡನ ತಂಗಿಯನ್ನು ನೋಡಿಕೊಳ್ಳುವಂಥದ್ದು, ಅವರ ಮಕ್ಕಳನ್ನು ಎಲ್ಲರೂ ಸುಧಾರಿಸಿಕೊಂಡು ಒಂದು ಕುಟುಂಬ ಸಂತೋಷದ ಹೋಗ್ಬೇಕಂತ ಒಂದು ವಾತಾವರಣ ಮತ್ತು ಶಕ್ತಿ ಇದ್ರೆ ಅದು ಮಹಿಳೆಯರಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ನಿಮ್ಗೆ ದೇವರ ಆ ಸಣ್ಣದಿಂದಲೇ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಆತ್ಮವಿಶ್ವಾಸ ಮಾತ್ರ ನಿಮ್ಗೆ ಇವತ್ತು ಬರಬೇಕು. ಅದಕ್ಕಾಗಿ ಒಕ್ಕೂಟ ಎಲ್ಲ ಕೊಡದೆ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರಿಗೆ ಇವತ್ತು ಆತ್ಮವಿಶ್ವಾಸ ಮೂಡಿಸಿಕೊಂಡು ಆ ನಾಯಕತ್ವದ ಗುಣ ಸಮಾಜದ ಎಲ್ಲ ರೀತಿಯಲ್ಲಿ ತಾವು ಮುಂದೆ ಬರಬೇಕೆಂಬ ಉದ್ದೇಶದಿಂದ ಈ ಒಕ್ಕೂಟಗಳು ರಚಿಸುವ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ಕೆಲಸ ಕಾರ್ಯಗಳ ಮುಖಾಂತರ ಬಹುಶಃ ನಾನು ನಮ್ಮ ಅಧ್ಯಕ್ಷರಾದಂಥ ಚಂಚಲ ತೇಜುಮಯ್ಯರವರ ಒಂದು ಕೋಆಪರೇಟಿವ್ ಸೊಸೈಟಿಗೆ ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗಿದ್ದೇವೆ. ಮಹಿಳಾ ಕೋಆಪರೇಟಿವ್ ಸೊಸೈಟಿ ಅತ್ಯುತ್ತಮವಾಗಿ ಇವತ್ತು ನಡ್ಕೊಂಡು ಬಂದಿದೆ. ತಾವು ಕೂಡ ಇಲ್ಲಿ ಅವ್ರು ಆಲೋಚನೆ ಮಾಡಬೇಕು. ಇದನ್ನು ಈಗ ಫಸ್ಟ್ ನೀವು ರಿಜಿಸ್ಟರ್ ಮಾಡಬೇಕು. ತದನಂತರ ಹಿಂದಿನವ್ರು ಏನಾದ್ರು ರೀತಿ ಕೆಲಸ ಕಾರ್ಯ ಮಾಡಬೇಕು. ನೀವು ಬಹುಶಃ ಬರೀ ಇಂಥ ಒಂದು ಒಕ್ಕೂಟ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನೀವು ಮಹಿಳಾ ಮಂಡಳಿಗೆಲ್ಲ ವಿಶ್ವಾಸ ಪಡೆಯುವಂಥ ಕೆಲಸ ನೀವು ಮಾಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಏನೆಲ್ಲ ಸವಲತ್ತುಗಳು ಮಹಿಳೆ ಮತ್ತು ಮಹಿಳಾ ಸಂಘ ಸಂಸ್ಥೆಗಳಿದೆಯಾ ಅದನ್ನೊಂದು ಕೊಂಡಿಯಾಗಿ ಸೇತುವೆಯಾಗಿ ಅದನ್ನು ಮುಟ್ಟಿಸುವಂಥ ಪ್ರಯತ್ನ ತಾವು ಇವತ್ತು ಮಾಡಬೇಕು. ಮಹಿಳೆಯರಿಗೆ ಏನಾದರೂ ನಿಜವಾದ ಕಾರ್ಯಕ್ರಮಗಳು ಆಗಬೇಕಾದ್ರೆ, ಯೋಜನೆ ರೂಪಿಸಬೇಕಾದ್ರೆ, ಅದು ಏನಾದರೂ ಯೋಜನೆ ಸರ್ಕಾರ ಬರಬೇಕಾದ್ರೆ ಆ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಈ ರೀತಿಯ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡಿಕೊಳ್ಬೇಕು, ನಾವು ಇವತ್ತು ಕೇಳಬೇಕು. ಇದೆಲ್ಲವೂ ಕೂಡ ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಬರೀ ನೀವು ನಿಮ್ಮ ಈ ರೀತಿಯ ಕೆಲಸಗಳ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಕೂಡ, ಅದು ಸಾಮಾಜಿಕ ಇರಲಿ, ಆರೋಗ್ಯ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಸಾಹಿತ್ಯ ಕ್ಷೇತ್ರ ಇರಲಿ, ತಮ್ಮನ್ನೆಲ್ಲ ಕೂಡ ತಾವು ನಿಂತುಕೊಂಡು ತಾವು ಮಾಡಬೇಕು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ಬಹುಶಃ ಇವತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಅದು ಬಹುಶಃ ತಾಲೂಕು ಮಟ್ಟದ ಸಾಹಿತ್ಯ, ಮಹಿಳಾ ಸಾಹಿತ್ಯ ಸಮ್ಮೇಳನ ತಾವು ಹಮ್ಮಿಕೊಳ್ಳಲಿಕ್ಕೆ ತಾವು ಕಾರ್ಯಕರ್ತರಾಗಬೇಕು. ತಾಲೂಕು ಮಟ್ಟದ ದೊಡ್ಡ ಮಟ್ಟದ ಮಹಿಳಾ ಮಂಡಲಗಳ ಪ್ರತಿಯೊಬ್ಬರನ್ನು ಕೂಡ ಕರೆಸಿಕೊಂಡು ಮಹಿಳಾ ಮಂಡಲಗಳ ಒಂದು ವರ್ಕ್ಶಾಪ್ ಅನ್ನು ಮಾಡಲಿಕ್ಕೆ ತಾವು ತಯಾರಾಗಿ ನಿಲ್ಲುವಂಥ ವಿಚಾರ ತಾವು ಇವತ್ತು ಆಗಬೇಕಾಗ್ತದೆ. ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಕೂಡ ಇವತ್ತು ಹಮ್ಮಿಕೊಂಡು ಎಷ್ಟು ಮಹಿಳೆಯರು ಇವತ್ತು ಸಾಹಿತ್ಯ ಲೋಕದಲ್ಲಿದ್ದಾರೆ, ಎಷ್ಟು ಜನ ಪರಿಚಯರಾಗಿದ್ದಾರೆ, ಇವತ್ತು ಹೇಗೆ ಕೊಡ್ಬೋದಂತ ತಾವು ಇವತ್ತು ಆಲೋಚನೆ ಮಾಡಿಕೊಂಡು ಹೋಗಬೇಕು. ಮೊನ್ನೆ ಬಹುಶಃ ಮಕ್ಕಳ ಸಾಹಿತ್ಯ ಮೇಲೆ ಸಹನ್ ಮತ್ತು ಇವರೆಲ್ಲ ಸೇರಿಕೊಂಡು ತಾವು ಒಂದು ಮಾಡಿದ್ದೀರಿ. ಎಷ್ಟೋ ಮಕ್ಕಳಿಗೆ ಅದರ ಪ್ರಯೋಜನ ಆಗ್ತದೆ. ಅದಕ್ಕೆ ಹೆಲ್ತ್ಗೆ ಮಹಿಳೆಯರಿಗೆ ಬೇಕಾಗುವಂಥ ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಳ್ಳುವಂಥ ಅವಕಾಶ ತಾವು ಇವತ್ತು ಮಾಡಬೇಕಾಗ್ತದೆ. ಎಲ್ಲ ಒಂದು ವರ್ಷಿಕವಾಗಿ ಒಂದು ಕಾರ್ಯರೂಪಣೆಯನ್ನು ಬಹುಶಃ ನೀವು ಪ್ರತಿಯೊಂದು ವರ್ಷಕ್ಕೆ ಅನುಗುಣವಾಗಿ ಒಂದು ಕ್ಯಾಲೆಂಡರ್ ಮಾಡಿಕೊಂಡು ತಾವು ಆ ಕೆಲಸ ಮಾಡಲಿಕ್ಕೆ ತಾವು ಮುಂದೆ ನಿಲ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೆಲ್ಲ ಆಗಬೇಕಾದ್ರೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ನೀವು ಒಗ್ಗಟ್ಟಿನಿಂದ ಇರಬೇಕಾದ್ರೆ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳೇ ವಿಶೇಷವಾದ ಜವಾಬ್ದಾರಿ ಇದೆ.
ಒಂದು ಅಧ್ಯಕ್ಷ ಸ್ಥಾನ ವಹಿಸಿದವರು ಮತ್ತು ಪದಾಧಿಕಾರಿಯಾದವರು ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲರೂ ಕೂಡ ಜೊತೆಯಲ್ಲಿ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಮನೋಭಾವನ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ಯಾವುದೇ ಇರಲಿ ಹಲವಾರು ವಿಚಾರಗಳು ಬರ್ತದೆ, ಸ್ವಾಭಾವಿಕ. ಅದಿಲ್ಲ ನನಗೊಂದು ನೆನಪಾಗ್ತದೆ. ಒಂದು ಎಲ್ಲ ಯುವಕರು ಸೇರಿ ಒಂದು ಸಂಘ ಕಟ್ಟಿದ್ರಂತೆ, ಯುವಕರೆಲ್ಲ ಸೇರಿ ಒಂದು ಸಂಘಟನೆ ಮಾಡ್ಬೇಕಂತೇಳಿ. ಆಯ್ತು, ಸಂಘ ಮಾಡಿ ಏನ್ ಮಾಡೋದು, ನಾವೊಂದು ಫ್ಲಾಗ್ ಹೋಸ್ಟಿಂಗ್ ಮಾಡುವಂತೇಳಿ ತೀರ್ಮಾನ ಮಾಡಿದ್ರಂತೆ. ಆಗಸ್ಟ್ 15ಕ್ಕೆ ಒಂದು ಫ್ಲಾಗ್ ಹೋಸ್ಟಿಂಗ್ ಮಾಡುವಂತೇಳಿ ಗ್ರಾಮೀಣ ಮಟ್ಟದಲ್ಲಿ. ಫ್ಲಾಗ್ ಹೋಸ್ಟಿಂಗ್ ಆಗ್ಬೇಕಿದ್ರೆ ಕಂಬ ಗಿಂಬೆಲ್ಲ ಬೇಕಲ್ಲ, ಏನ್ ಮಾಡೋದಲ್ಲಿ ಗದ್ದೆಯಲ್ಲಿ ನೋಡುವಾಗ ಕೇಳಿಕೊಂಡು ಒಂದು ತೋಟದಲ್ಲಿ ಕಂಗನ ತೆಗೆದುಕೊಂಡು ಮಾಡುವಂತೆಲ್ಲ ಪ್ಲಾನ್ ಆಗಿ ಅವ್ರ ಮಾಲಕರ್ತ ಕೇಳಿದ್ರಂತೆ, ನಾವೊಂದು ಕಂಗ ನಿಮ್ಮದು ಬೇಕಂತೇಳಿ. ಆಯ್ತು, ನೀವು ರಾತ್ರಿ ಬಂದದನ್ನು ತೆಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಹಾಗೆ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಹೊರಟರು ರಾತ್ರಿ. ಆ ಗದ್ದೆ ಲೈಟಲ್ಲಿ ಇರೋದು ಕಡಿಮೆ, ಗದ್ದೆಯಲ್ಲಿ ಹೋಗಿ ತೋಟಕ್ಕೆ ಹೋಗಿ ಆ ಕಂಗನೆಲ್ಲ ಕಡ್ದು ಬಂದು ಅಧ್ಯಕ್ಷರ ಮುಂದೆ ಉಪಾಧ್ಯಕ್ಷರ ಹಿಂದೆ ಅಂತ ಹೇಳಿಕೊಂಡು ಹೊತ್ತುಕೊಂಡು ಬಂದಾಗ ಭಯಂಕರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಭಯಂಕರ ಭಾರ ಆಗುದಂತೆ. ಸಡನ್ ಆಗಿ ಭಯಂಕರ ನೋವು, ಭುಜ ಆಗಾಗ ನೋವಾಗುವಂಥದ್ದು. ಹೇಗದು ಕಷ್ಟಪಟ್ಟು ಮೇಲೆ ಬಂದು ನೋಡಿದಾಗ ಅಧ್ಯಕ್ಷನ ಕಾಲು ಮತ್ತು ಈ ಉಪಾಧ್ಯಕ್ಷನ ಕಾಲು ಇದೆಯಲ್ಲ, ಕಂಪ್ಲೀಟ್ ಮೊಣಕಾಲ್ತನ ಕಂಪ್ಲೀಟ್ ಕೆಸರಾಗಿ ಬಿಟ್ಟಿದೆ, ಇಡೀ ಕೆಸರು. ಬೇರೆ ಯಾವ್ದೇನು ಕೂಡ ಕೆಸರಿಲ್ಲ, ಒಂದು ಡ್ಯೂಟ್ ಒಂದು ಮಣ್ಣಾಗ್ಲಿಲ್ಲ, ಏನು ಕೂಡ ಆಗ್ಲಿಲ್ಲ. ನೋಡುವಾಗ ಎಂತ, ಈ ಕೆಸರು ಬರುವ ಇವರು ಇದ್ರಲ್ಲಿ ನೇತಾಡುದು, ಈ ಗಂಗಲ್ಲಿ ಇವರು ಕೂಡ ನೇತಾಡಿಕೊಂಡು ಎಲ್ಲ ಭಾರ ಇವರ ಮೇಲೆ ಹಾಕುವಂತ ಪರಿಸ್ಥಿತಿ ಆಗಿದೆ. ಆದಾಗ ನೀವೊಂದು ಸಂಘಟನೆಯಾಗಿ ಕಷ್ಟವನ್ನು ಕೂಡ ಎಲ್ಲರೂ ಕೂಡ ಸ್ವೀಕರಿಸಬೇಕು. ಇದರಲ್ಲಿ ಸಂತೋಷವನ್ನು ಕೂಡ ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಕಷ್ಟ ಬಂದಾಗ ಮಾತ್ರ ಅವರು, ಬೇರೆ ಕಾಲದಲ್ಲಿ ನಾವೆಂಬ ಭಾವನೆ ಇರಬಹುದು. ಇಟ್ಸ್ ಎ ಟೀಮ್ ವರ್ಕ್, ಒಂದು ಒಗ್ಗಟ್ಟಿಂದ ಇರುವಂತ ಅವಕಾಶ ಇವತ್ತು ಮಾಡಬೇಕಾಗ್ತದೆ. ಅದೇ ರೀತಿ ಅಧ್ಯಕ್ಷ ಪದಾಧಿಕಾರಿಗಳು ಬಹಳ ಸಮಾಧಾನ ನೆಮ್ಮದಿಯಿಂದ ಎಲ್ಲಾ ವಿಚಾರನ ಕೇಳಬೇಕು. ಒಂದು ಮಹಿಳೆಯರು ಬಂದು ಬೇರೆ ಬೇರೆ ಆಲೋಚನೆ ಹೇಳುವಾಗ ಒಂದೇ ರೀತಿಯಿಂದ ಬರ್ಬೇಕಂತ ಏನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಧ್ಯಕ್ಷನಾಗಿದ್ದುಕೊಂಡು ನನಗೆ ಎನಿಸಿದಾಗೆ ಮಾತಾಡಬೇಕಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಆಗುದಿಲ್ಲ. ಅವರವರ ಅಭಿಪ್ರಾಯಗಳನ್ನು, ಅವರವರ ವಿಚಾರಗಳನ್ನು, ಬೇಸರಗಳನ್ನು ವ್ಯಕ್ತಪಡಿಸ್ತಾರೆ. ಅದನ್ನೆಲ್ಲ ಸ್ವೀಕರಿಸಿಕೊಂಡು ಕೇಳಿಕೊಂಡು ಸಮಾಧಾನದಿಂದ ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಮುಂದೆ ಹೋಗುವಂತಹ ನಾಯಕತ್ವದ ಗುಣವನ್ನು ವಹಿಸಿಕೊಳ್ಬೇಕು. ಅದು ಬಹುಶಃ ನಮ್ಮ ದೇವಕಾಕ ಅದರಲ್ಲಿ ಬಹಳ ಅತ್ಯಂತ ಬಡತರಾಗಿದ್ದಾರೆ. ಅವ್ರು ಮತ್ತೆ ಹುಷಾರಾಗ್ತಾರೆ, ತನ್ನಿಂತಾನೆ ಮೇಲೆ ಬರ್ತದೆ. ಸೊ ನಾಯಕತ್ವದ ಗುಣ ನಿಮ್ಮ ಜೊತೆಯಲ್ಲಿ ಬೇರೆ ಕಲಿಸುವಂತ ಅವಕಾಶ ಆಗ್ಬೇಕು. ನಾನು ನಿಮ್ಗೆಲ್ಲರಿಗೂ ಹೇಳುದಿಷ್ಟೇ, ನೀವು ಉತ್ತಮವಾಗಿ ಒಂದು ಕೆಲಸ ಮಾಡಿಕೊಂಡು ಹೋಗುವಾಗ ಇದಕ್ಕೆ ಪ್ರಶ್ನೆ ಕೇಳಲಿಕ್ಕೆ ನೂರಾರು ಜನ ಇರ್ತಾರೆ. ನೀವೊಂದು ಉತ್ತಮವಾದ ಕೆಲಸ ಮಾಡಿಕೊಂಡು ಮುಂದೆ ಹೋಗುವಾಗ ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ, ಇದ್ಯಾಕೆ ಹೀಗೆ ಅಂತೇಳಿ ಪ್ರಶ್ನೆ ಕೇಳಲಿಕ್ಕೆ ನೂರಾರು ಜನ ಇರ್ತಾರೆ. ಇನ್ನು ವಾಟ್ಸಪ್ ಅಲ್ಲಿ ಗೀಚಲಿಕ್ಕೆ 150 ಜನ ಇರ್ತಾರೆ. ಇದಕ್ಕೇನು ತಡೆಕೆಡಿಸ್ಕೊಳ್ಳುವಂತ ವಿಚಾರವೇ ಮಾಡಬಾರ್ದು. ನೀವೇನು ಉತ್ತಮವಾದ ಕೆಲಸ ಇದೆ, ನೀವೆಲ್ಲರೂ ಸೇರಿ ಅದನ್ನು ನೀವು ಮುಂದೆ ತೆಕ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ ಇತಿಹಾಸ ಮತ್ತು ಸಮಾಜ ಪ್ರಶ್ನೆ ಕೇಳುವವರನ್ನು ಮತ್ತು ವಾಟ್ಸಾಪ್ನಲ್ಲಿ ಗೀಚುವವರನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ಇತಿಹಾಸ ಮತ್ತು ಸಮಾಜ ನೆನಪಿಟ್ಟುಕೊಳ್ಳುವುದು ಯಾರಂತ ಹೇಳಿದ್ರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಉತ್ತರ ಕೊಡ್ತಾರೆ, ಅವರನ್ನು ಮಾತ್ರ ನೆನಪಿಟ್ಟುಕೊಳ್ತದೆ. ಆದಾಗ ಭವಿಷ್ಯ ಜನಾಂಗ ನಿಮ್ಮನ್ನು ನೆನಪಿಟ್ಟುಕೊಳ್ಳುವಂತ ಕೆಲಸವನ್ನು ತಾವು ಇವತ್ತು ಮಾಡ್ಬೇಕು. ಈ ರೀತಿ ಕಾಲದಲ್ಲಿ ಇಂಥವ್ರು ಅಧ್ಯಕ್ಷರಾಗಿದ್ರು, ಇಂಥ ಸದಸ್ಯರಾಗಿದ್ರು, ಈ ಟೀಮ್ ಆಗಿತ್ತು, ಈ ರೀತಿಯ ಕೆಲಸ ಕಾರ್ಯ ಮಾಡ್ದಂತ ಹೇಳಿ ಭವಿಷ್ಯ ಜನಾಂಗ ನೆನಪಿಡುವಂತ ಕೆಲಸ ಕಾರ್ಯ ಮಾಡುವಂತ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಪದಗ್ರಹಣ ಆಗಿದೆ. ಜಾಸ್ತಿ ಬಹುಶಃ ದೀರ್ಘ ಮಾತಾಡಲಿಕ್ಕೆ ನಾನು ಇವತ್ತು ಹೋಗುದಿಲ್ಲ. ಎಲ್ಲ ದೇವರ ಆ ವಿಶೇಷವಾದ ಆಶೀರ್ವಾದ ಮುಖಾಂತರ ತಾವು ಅತ್ಯಂತ ಒಂದು ಸಂತೋಷದ ಒಂದು ಒಕ್ಕೂಟ, ಒಗ್ಗಟ್ಟಿನ ಒಕ್ಕೂಟ, ಪ್ರೀತಿ ಸೋದರತೆಯ ಒಕ್ಕೂಟ, ಎಲ್ಲಾ ಜಾತಿ ಎಲ್ಲ ಧರ್ಮ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿರುವಂತ ಒಂದು ಒಕ್ಕೂಟ ಆಗಿದ್ದುಕೊಂಡು ಇಡೀ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಮಹಿಳಾ ಮಂಡಳಿಗಳ ಒಕ್ಕೂಟ ಯಾವುದು ಅಂತ ಹೇಳಿದ್ರೆ ಅದು ಉಳ್ಳಾಲ ತಾಲೂಕು ಅಂತ ಹೆಸರು ತಾವು ಪಡಬೇಕು ಬರ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ತಾವೆಲ್ಲರೂ ಕೂಡ ಬಹುಶಃ ಈಗಲೇ ಪ್ಲಾನ್ ಹಾಕಿ ಮುಂದಿನ ದಿನಗಳಲ್ಲಿ ಒಂದೊಂದು ಕಾರ್ಯ ಹಮ್ಮಿಕೊಂಡು ಮುಂದೆ ಹೋಗುವಂತ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಒಗ್ಗಟ್ಟಿಗೆ ವಿಶೇಷ ಮಹತ್ವ ಕೊಡು. ಮತ್ತೆ ಹೇಳ್ತಾ ಇದ್ದೇನೆ, ಒಗ್ಗಟ್ಟಿಗೆ ವಿಷಯ ಮಹತ್ವ ಕೊಡಿ. ಅಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ. ಮತ್ತು ಮಹಿಳಾ ಸಮಾಜದಲ್ಲಿ ಒಗ್ಗಟ್ಟು ಅದಕ್ಕಿಂತ ದೊಡ್ಡ ಕಷ್ಟದ ಕೆಲಸ. ಆದ ಕಾರಣ ಎಲ್ಲದ ಒಂದು ವಿಶೇಷವಾದ ಆ ಜವಾಬ್ದಾರಿ ತಾವೆಲ್ಲ ಸಣ್ಣ ಪುಟ್ಟ ವಿಚಾರನೆಲ್ಲ ಬಿಡಬೇಕು. ನೋಡಿ, ನಾನು ಒಂದು ನಿಮ್ಗೆ ಹೇಳ್ತೇನೆ,
ನೀವೊಂದು ಉತ್ತಮ ಸಂಘಟನೆ ಮತ್ತು ಉತ್ತಮವಾದ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ ನಿಮಗೆ ಅವಮಾನ, ನಿಮಗೆ ತೊಂದರೆ, ನಿಮಗೆ ಕಷ್ಟ, ನಿಮಗೆ ತೆಗಲುವಿಕೆ, ನಿಮಗೆ ಆರೋಪ ಇದೆಲ್ಲ ಬಂದೇ ಬಿಡ್ತದೆ. ಅದು ನಿಮ್ಗೆ ಅಂತ ಮಾತ್ರ ಅಲ್ಲ, ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ಅಂಬೇಡ್ಕರ್ ಹಿಡಿದು ಯಾರು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ, ಆರಂಭದಲ್ಲಿ ಯಾವ ಸಂಘಟನೆ ಮತ್ತು ಯಾರು ಕೂಡ ದೊಡ್ಡ ಸ್ಥಾನಕ್ಕೆ ಹೋಗ್ಲಿಲ್ಲ. ಇದನ್ನೆಲ್ಲ ಸಹಿಸಿಕೊಂಡೇ ಬಹುಶಃ ಮುಂದೆ ಹೋದವರು. ಅದಕ್ಕಾಗಿ ನೀವೆಲ್ಲ ಅವಮಾನಗಳನ್ನು, ತೊಂದರೆಗಳನ್ನು, ಆರೋಪಗಳನ್ನು, ವಿಚಾರಗಳನ್ನು, ತೆಗಳಿಕೆಯನ್ನು ಸಕಾರಾತ್ಮಕ ಸ್ವೀಕರಿಸಿ ಅದನ್ನು ನಿಮ್ಮ ಕಾಲ ಬುಡದಲ್ಲಿ ಹಾಕಿ ಅದರ ಮೇಲೆ ನಿಂತು ನೀವು ಮುಂದೆ ಹೋಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ದೊಡ್ಡ ಮಟ್ಟದ ಆ ಉತ್ತಮವಾದ ಗುಣ ನಿಮ್ಗೆಲ್ಲರಿಗೂ ಬರಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆ ನಾನು ಪ್ರೀತಿಪೂರ್ವದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಒಬ್ಬ ಸೋದರನಾಗಿ ನನ್ನ ಯಾವುದೆಲ್ಲ ರೀತಿಯ ಪ್ರತಿನಿಧಿಯಾಗಿ ಒಂದು ಯಾವುದೆಲ್ಲ ರೀತಿಯ ಸಹಕಾರ ಬೇಕಾ ನಾನು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ಇವತ್ತೊಂದು ಪದಾಗ್ರಹಣದ ಜೊತೆಯಲ್ಲಿ ಮುಂದಿನ ಏನು ನಿಮ್ಮ ಇವತ್ತು ಯಾವ ತಿಂಗಳಿದೆ, ಇವತ್ತು ಫೆಬ್ರವರಿ 1 ಉತ್ತಮವಾದ ದಿನ. ಸೊ ಫೆಬ್ರವರಿಯಲ್ಲಿ ಈಗ ನೀವು ಪ್ಲಾನ್ ಮಾಡಬೇಕು. ನಾವು ಮಾರ್ಚ್ನಲ್ಲಿ ಏನ್ ಮಾಡ್ಬೇಕಂತ ನೀವು ಪ್ಲಾನ್ ಮಾಡಬೇಕು. ಮೈಲೇಜ್ ಯಾವಾಗ ಡೇಟ್? ಆಯ್ತಲ್ಲ, ಮಾರ್ಚ್ 5ಕ್ಕೆ ಯಾವ ರೀತಿ ಒಂದು ಮಾದರಿದ ಮಹಿಳಾ ದಿನಾಚರಣೆ ಮಾಡ್ಬೇಕಂತೇಳಿ ನೀವೆಲ್ಲ ಚರ್ಚೆ ಮಾಡಿ ಕೂತ್ಕೊಂಡು ನೀವೊಂದು ಮಹಿಳಾ ದಿನಾಚರಣೆಯನ್ನು ತಾವಿವತ್ತು ಆ ಒಂದು ಪ್ಲಾನ್ ಇವತ್ತು ನಾವು ತೀರ್ಮಾನ ಮಾಡಬೇಕು. ಅದು 5ಕ್ಕೆ ಅಂತ ಆಗ್ಬೇಕಲ್ಲ, ಆ ಕಡೆ ಈ ಕಡೆ ಬಂದೆ ಮಾಡ್ಬೋದು. ಇದೇ ಸಹಕಾರದಲ್ಲಿ ಮಾರ್ಚಲ್ಲಿ ಆದಾಗ ನಾವು ಮುಂದೆ ಏನು ತಗೊಳ್ಬೇಕು, ಇದರಲ್ಲಿ ಪ್ರತಿಯೊಂದು ತಿಂಗಳಿನಲ್ಲಿ ಕೂಡ ಒಂದೊಂದು ಪ್ರೋಗ್ರಾಮಿಗೆ ತಾವು ಇವತ್ತು ಆಲೋಚನೆ ಮಾಡಿಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ನೀವಿಲ್ಲಿ ಕೂತ್ಕೊಂಡು ಅದು ಮಾಡ್ಬೋದಾ, ಅದಕ್ಕೆ ಆರ್ಥಿಕವಾದ ಪರಿಸ್ಥಿತಿ ಉಂಟಾ, ಅದಕ್ಕೆ ಜನ ಬರ್ಬೋದಾ, ಇನ್ನೊಂದು ಇರ್ಬೋದಾ, ಇದೆಲ್ಲ ಕೂಡ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಎಲ್ಲ ಹೇಳುದಿಷ್ಟೇ, ಇಫ್ ಯು ಗಾಟ್ ಅ ವಿಷನ್, ನಿಮ್ಗೆ ವಿಷನ್ ಇದ್ರೆ ಪ್ರೊವಿಷನ್ ಆಟೋಮ್ಯಾಟಿಕ್ ಆಗಿ ಬರ್ತದೆ. ವಿಷನ್ ಇಲ್ಲದಿದ್ರೆ ನಿಮ್ಗೆ ಪ್ರೊವಿಷನ್ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿಷನ್ ಇಟ್ಕೊಳ್ಳಿ, ಮುಂದೆ ಹೋಗಿ, ಆಟೋಮ್ಯಾಟಿಕ್ ಎಲ್ಲ ಕೂಡ ಬಂದು ಆಟೋಮ್ಯಾಟಿಕ್ ಆಗಿ ಸೇರಿಕೊಳ್ಳೋದ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ನೀವು ಜಾಸ್ತಿ ಆಲೋಚನೆ ಮಾಡದೆ ನೀವು ಮುಂದೆ ಹೋಗಿ ಎಲ್ಲ ಕೂಡ ಬಂದು ಒಟ್ಟು ಸೇರುವಂತ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ನಾನು ಮತ್ತೊಮ್ಮೆ ನಿಮಗೆ ಹೇಳೋದಿಷ್ಟೇ, ಸ್ವಪ್ರತಿಷ್ಠೆಯನ್ನು ಅಪೇಕ್ಷೆಯನ್ನು ಬಿಟ್ಟು ನಾವು ಸಮಾಜಕ್ಕೆ ಮತ್ತು ಮಹಿಳಾ ಸಮಾಜಕ್ಕೆ ಮತ್ತು ಮುಂದಿನ ಸಮಾಜಕ್ಕೆ ನಾವು ಕೊಡುವಂಥ ಕೊಡುಗೆ ಅಂತ ಹೇಳಿ ತಾವು ಎನಿಸಿಕೊಂಡು ಒಂದು ಒಗ್ಗಟ್ಟಿನಿಂದ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲ ಕೆಲಸ ತಾವೆಲ್ಲ ನಿರ್ವಹಿಸಬೇಕಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ರಾಜ್ಯಕ್ಕೆ ರಹಿತವಾಗಿ, ಧರ್ಮೇತರವಾಗಿ, ಜಾತಿ ರಹಿತವಾಗಿ ಎಲ್ಲ ಹೊರಗಿಟ್ಟು ನಿಮ್ಮ ಒಕ್ಕೂಟವೇ ಮೇಲಂತ ಆಲೋಚನೆ ಮಾಡಿಕೊಂಡು ನಿಮ್ಮ ಒಕ್ಕೂಟ ಸಂಬಂಧಪಟ್ಟಾಗ ಯಾವುದೇ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಅದು ನಿಮ್ಮ ಗೌರವವೇ ದೊಡ್ಡ ಪ್ರಶ್ನೆ ಇಡೀ ಒಕ್ಕೂಟದ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗುವ ಒಂದು ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಉತ್ತಮವಾದ ಕೆಲಸಗಳಿಗೆ ನಾವೆಲ್ಲರೂ ಕೂಡ ನಿಮಗೆ ಸಂಪೂರ್ಣವಾದ ಸಹಕಾರ ನಾವು ಇವತ್ತು ಇದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲ ಸಹಕಾರ ನಾನು ಬೇಡಿಕೊಂಡು ಒಬ್ಬ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಯಾಗಿ ನಾನೆಲ್ಲ ಏನೆಲ್ಲ ಸಹಕಾರ ಕಾರ್ಯಕ್ರಮ ಕೊಡಬೇಕಾ ಆ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಕೊಡ್ತೇನೆ ಹೇಳಿಕೊಳ್ತಾ ನನ್ನ ಮಾತು ಮುಗಿಸಿ ನಾನು ಮತ್ತೊಮ್ಮೆ ಬಿಲ್ಲವ ಸಮಾಜದ ಅಧ್ಯಕ್ಷರಾಗಿರುವಂಥ ವೇಣುಗೋಪಾಲ್ ಅವರಿಗೆ ಸಲವಕಾಶ ಕೊಟ್ಟದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಮತ್ತೊಮ್ಮೆ ದೇವರ ಹೆಸರನ್ನ ಇದು ಉದ್ಘಾಟಿಸಿ ಸ್ವಲ್ಪ ಬೇಗ ಅನುಮತಿ ಕೊಟ್ಟು ಕೇಳಿಕೊಳ್ತಾನೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಆಡಂಬರ ಇಲ್ಲದೆ, ವೈಭವೀಕರಣ ಇಲ್ಲದೆ ಸರಳವಾದ ನಮ್ಮ ಈ ಮಣ್ಣಿನ ಭಾಷೆಯೊಂದಿಗೆ ಮಾತನಾಡಿದಂತಹ ಹಾಗೂ ಹೃದಯವನ್ನು ದಾಟುವಂತಹ ಭಾವದೊಂದಿಗೆ ತಮ್ಮ ಮಾರ್ಗಸೂಚಿಗಳನ್ನು ಮತ್ತು ನಮ್ಮ ದಾರಿಯ ಬಗ್ಗೆ ವಿವರಿಸಿದಂತಹ ಹಾಗೂ ನಾಯಕತ್ವದ ಗುಣ ಬಗ್ಗೆ ಹಾಗೂ ನಮ್ಮ ಕರ್ತವ್ಯದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸುತ್ತಾ ಅಡೆತಡೆಗಳನ್ನೆಲ್ಲ ದಾಟಿ ಮುಂದೆ ದಾಟಬೇಕೆಂಬ ಮಾರ್ಗದರ್ಶನವನ್ನು ತಮ್ಮ ಅನುಭವದ ಮೂಲಕ ನಮ್ಮೊಂದಿಗೆ ಹಂಚಿದಂತಹ ಸನ್ಮಾನ್ಯ ವಿಧಾನಸಭಾಧ್ಯಕ್ಷರಾದಂತಹ ಶ್ರೀ UT ಖಾದರ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈಗ ತಾನೇ ಬಂದಂತ ನಮ್ಮ ಸೋಮೇಶ್ವರ ಪುರಸಭೆಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಯುತ ಮತ್ತಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತ ಮತ್ತಡಿ ಕಾರ್ಯನಿರ್ವಹಣಾಧಿಕಾರಿ ಸೋಮೇಶ್ವರ ಪುರಸಭೆ
ಇವರಿಗೆ ಹೇಮಲತ್ರವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ನಮ್ಮ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿಕೊಡುವವರಿದ್ದಾರೆ ಶ್ರೀಮತಿ ಚಂಚಲ ತೇಜೋಮಯ್ಯರವರು. ಎಲ್ಲ ನಮ್ಮ ಪದಾಧಿಕಾರಿಗಳೊಮ್ಮೆ ವೇದಿಕೆಗೆ ಬರಬೇಕೆಂದು ನಾನು ವಿನಂತಿಸ್ತಾ ಇದ್ದೇನೆ. ಪದಗ್ರಹಣ ಆದ ನಂತರ ನಮ್ಮ ವಿಧಾನಸಭಾ ಅಧ್ಯಕ್ಷರಿಗೆ ನಮ್ಮ ಮಹಿಳಾ ಒಕ್ಕೂಟದಿಂದ ಒಂದು ಮನವಿ ಉಂಟು. ಅದನ್ನು ಕೂಡ ತಾವು ಸ್ವೀಕರಿಸಿಕೊಂಡು ಅದರ ಬಗ್ಗೆ ನಮಗೆ ನಿಮ್ಮ ಸಹಕಾರವನ್ನು ಬೇಡ್ತಾ ಇದ್ದೇವೆ. ನೀವು ಅದನ್ನು ಸ್ವೀಕರಿಸಬೇಕಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಯುಟಿ ಖಾದರ್ ಸ್ಪೀಕರ್ ಸರ್, ನಿಮ್ಮ ಸಮ್ಮುಖದಲ್ಲಿ ನಮ್ಮ ಪದಗ್ರಹಣ ಆಗುವುದು ನಮ್ಮ ಭಾಗ್ಯ ಎಂದು ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಬಂದಂಥ ಎಲ್ಲ ಗಣ್ಯಗಳ ಸಭಾಂಗಣದಲ್ಲಿ ಇದೀಗ ಪದಗ್ರಹಣ ಕಾರ್ಯಕ್ರಮ ನಿಮ್ಮ ಮುಂದೆ ಉಳ್ಳಾಲ ಮಂಡಳಿ ಒಕ್ಕೂಟ ಅಧ್ಯಕ್ಷರಾದ ಚಂಚಲ ತೇಜೋಮಯಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನೂತನವಾಗಿ ಉಳ್ಳಾಳ ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಮತಿ ದೇವಕಿ ಆರ್ ಉಳ್ಳಾರ್, ಗೌರವಾಧ್ಯಕ್ಷರು ಶ್ರೀಮತಿ ಸುಹಾಸಿನಿ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಕಾರ್ಯದರ್ಶಿ ಶ್ರೀಮತಿ ದಾಕ್ಷಾಯಿನಿ, ಜೊತೆ ಕಾರ್ಯದರ್ಶಿ ಶ್ರೀಮತಿ ಕ್ಲಿಯರಾ ಕುವೆಲ್ಲೋ, ಕೋಶಾಧಿಕಾರಿ ಶ್ರೀಮತಿ ಶಶಿಕಾಂತಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀಮತಿ ಜಸಿಂತಾ ಮಂಡೋನ್ಸಾ, ಕ್ರೀಡಾ ಕಾರ್ಯದರ್ಶಿ ಶ್ರೀಮತಿ ಪ್ರೇಮ ಮೊಗಪ್ಪ, ಸಂಘಟನಾ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ, ಶ್ರೀಮತಿ ಜೀನತ್, ಶ್ರೀಮತಿ ಸಿಹಾನಾ ಬಿಎಂ. ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ. ನನಗೆ ಹೇಳಿದಾಗೆ ಹೇಳಿ, ಕೈ ಮುಂದೆ ಮಾಡಿ. ನಾನು ನಿಮ್ಮ ಹೆಸರು ಹೇಳಿ ಎಂಬ ಹೆಸರಿನ ನಾನು ಮಹಿಳಾ ಮಂಡಳಗಳ ಮೂಲಕ ಕಾನೂನಿನಿಂದ ನೋಂದಣಿಯಾದ ನಿಮ್ಮ ಪೋಸ್ಟ್ ಹೇಳಿ ಅಧಿಕಾರ ಸ್ವೀಕರಿಸುತ್ತಾ ಜಾತಿ, ಮತ, ಧರ್ಮ, ಪಕ್ಷ ಭೇದಗಳಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಎಲ್ಲ ವರ್ಗದ ಮಹಿಳೆಯರನ್ನು ಒಗ್ಗೂಡಿಸಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಅಂತಃಕರಣ ಪೂರ್ವಕವಾಗಿ ಸ್ವಾಸ್ಥ್ಯ ಸಮಾಜಕ್ಕಾಗಿ ಕರ್ತವ್ಯ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ವಿಧಾನಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ನಮ್ಮ ಉಳ್ಳಾಳ ಮಹಿಳಾ ಮಂಡಳಿ ಒಕ್ಕೂಟದಿಂದ ಸ್ಮರಣಿಕೆಯನ್ನು ನಾವು ಪ್ರೀತಿಪೂರ್ವಕವಾಗಿ ನೀಡುತ್ತಿದ್ದೇವೆ. ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿ ಒಕ್ಕೂಟದಿಂದ
ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಇದನ್ನು ನೀವು ನಮಗೆ ಸಹಕರಿಸುವ ಪ್ರೀತಿ ವಿಶ್ವಾಸದಿಂದ ಸಹಕರಿಸಬೇಕಾಗಿ ಕೂಡ ಕೇಳಿಕೊಳ್ತೀವಿ. ಇದೀಗ ನಮ್ಮ ಗೌರವಾಧ್ಯಕ್ಷರಾದ ಸುಹಾಸಿನಿ ಮೇಡಮ್ನವರು ನಮ್ಮ ಒಂದು ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಪದಗ್ರಹಣಕ್ಕೆ 2 ಹಿತನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೇಳಿ ಮೇಡಮ್. ಉಳ್ಳಾಳ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಉಳ್ಳಾಳ ತಾಲೂಕು ಉದ್ಘಾಟನೆ ಹಾಗೂ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನನ್ನ ಪ್ರೀತಿಯ ಚಂಚಲ ತೇಜೋಮಯ ಅವರೇ, ಮತ್ತು ಸುರೇಶ್ ಭಟ್ನಗರ್ ಅವರೇ, ಎಲ್ಲ ವೇದಿಕೆಯಲ್ಲಿದ್ದ ಪದಾಧಿಕಾರಿಗಳೇ ಹಾಗೂ ಮುಂದಿರುವ ಎಲ್ಲ ಪದಾಧಿಕಾರಿಗಳೇ, ಮತ್ತು ನಮ್ಮ ಒಕ್ಕೂಟದ ಅಧ್ಯಕ್ಷರೇ, ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಈ ತಾಲೂಕು ಒಕ್ಕೂಟ ನಾವು ಎಷ್ಟೋ ವರ್ಷದಿಂದ ಚಂಚಲನ ತೇಜೋಮಯರ ಹತ್ರ ಹೇಳ್ತಿದ್ದೆ.
ವಿಧಾನಸಭೆಯ ಅಧ್ಯಕ್ಷರಾದ ನಮ್ಮ ಇವರ ನಾಯಕರಾದ ಶ್ರೀಯುತ ಹಾಗೆಯೇ ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿ ಚಂಚಲ ತೇಜಮಯ್ಯರವರೇ, ಹಾಗೆಯೇ ನಮ್ಮ ವಿಭಾಗದ ಹಿರಿಯ ಮಹಿಳಾ ನಾಯಕರಾದ ಮುಖವಾಕ್ ಸಿದ್ದಿಯವರೇ, ಹಾಗೆಯೇ ಇನ್ನೊಬ್ಬರು ನನ್ನ ಸಮುದಾಯದ ಪ್ರಮುಖ ಕೇಂದ್ರವಾದ ಹಾಗೆಯೇ ಎಲ್ಲ ಜನರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಹಿರಿಯರ ಸುವಾಸನೆ ಮುಂದುವರೆದಿದ್ದೇವೆ. ಹಾಗೆಯೇ ಇವತ್ತಿನ ಮಹಿಳಾ ಒಕ್ಕೂಟದ ಈ ಸಭೆಯ ಕೇಂದ್ರ ಬಿಂದು ಹಾಗೂ ಇದರ ಮುಖ್ಯ ಸ್ಥಳದ ನೇಮಕಾತಿಯಾಗಿರುವವರೇ, ಹಾಗೆಯೇ ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಸಿಒರವರೇ, ಹಾಗೆಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಜಾಗ ಕೊಟ್ಟು ಸಹಕರಿಸಿದಂಥ ಈ ಜಿಲ್ಲಾ ಸಂಘದ ಅಧ್ಯಕ್ಷರಾದ ವೇಣುಗೋಪಾಲರವರೇ, ಹಾಗೆಯೇ ಮಹಿಳಾ ಒಕ್ಕೂಟದ ವಿವಿಧ ನಾಯಕರೇ ಹಾಗೂ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಿಜವಾಗಿಯೂ ಬಹಳ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಮಹಿಳಾ ಒಕ್ಕೂಟ ಅಂತ ಇವತ್ತು ಸ್ಥಾಪನೆ ಮಾಡಿದ್ದೀವಿ. ನಿಜವಾಗಿಯೂ ನಿಮ್ಮನ್ನು ನಾನು ನನ್ನ ವೈಯಕ್ತಿಕ ಹಾಗೂ ಅಭಿನಂದಿಸ್ತೇನೆ. ಇದೇ ಮಹಿಳಾ ಒಕ್ಕೂಟ ಇದು ರಾಜ್ಯದಲ್ಲಿ ಅತ್ಯಂತ ಮಹಿಳಾ ಒಕ್ಕೂಟ. ನಿಜವಾಗಿಯೂ ಎಲ್ಲ ರಾಜಕೀಯ ಪಕ್ಷಗಳು ಇದರಲ್ಲಿ ಇದ್ದಾರೆ. ಒಳ್ಳೆಯ ರೀತಿಯ ಬೆಳವಣಿಗೆ ಇದನ್ನು ಹೀಗೆ ಮುಂದುವರಿಸಿಕೊಂಡು ಇಲ್ಲಿ ಮಹಿಳೆಯರಿಗೆ ಯಾವ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲು ಸಾಧ್ಯವ ಅದು ಜನಪರವಾಗಿರಬೇಕು. ಮಹಿಳಾ ಕಷ್ಟ ಕಾರ್ಯಕ್ರಮಗಳಿಗೆ ಸ್ಪಂದಿಸುವಂಥ ಕಾರ್ಯಕ್ರಮ ಆಗಬೇಕು. ಬಹಳ ಎಚ್ಚರಿಕೆಯಿಂದ ಮಹಿಳೆಯರಿಗೆ ತೊಂದರೆಯಾಗುತ್ತೆ. ಮಹಿಳೆಯರಿಗೆ ಅವರನ್ನು ಎತ್ತಿರುವಂಥ ಒಂದು ಸಂದರ್ಭದಲ್ಲಿ ಅವರಿಗೊಂದು ಈ ಮಹಿಳಾ ಒಕ್ಕೂಟದ ನಾಯಕತ್ವ ಅವರಿಗೆ ಬೆಲೆಯಾಗಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಏನಾಗಿದೆ. ಯಾಕಂತ ಹೇಳಿದ್ರೆ ಖಾಲಿ ನಾವು ಮಹಿಳಾ ಒಕ್ಕೂಟ ಮಾಡಿ ಸುಮ್ಮನೆ ವರ್ಷಕ್ಕೊಂದ್ಸಲ ನಮ್ಮ ಕಾರ್ಯಕ್ರಮ ಮಾಡಿದ್ರೆ ಸಾಲ. ಆ 3 ವರ್ಷದ ಕಾರ್ಯಕ್ರಮದ ಅವಧಿಯಲ್ಲಿ ಎಲ್ಲ ಎಂತೆಲ್ಲ ಬರುವ ಸಭೆಗೆ ನೀವು ಎಲ್ಲರೂ ಮಾಡಿದ್ದೀರಿ ಒಳ್ಳೆಯ ಕಾರ್ಯಕ್ರಮ. ಅದು ಓದುವಂಥ ಅವರಿಗೆ ಒಂದು ಪುಸ್ತಕ ತುಂಬುವಂಥ 1 ವರ್ಷ ಬೆಳವಣಿಗೆ ಆಗಬೇಕಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಿಗೆ ನಾನು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ಯಾವ ರೀತಿಯ ಸಹಕಾರ ಬೇಕು, ಆ ಸಹಕಾರ ನಮ್ಮಿಂದ ಯಾವ ರೀತಿಯಲ್ಲಿ ಮಾಡಬೇಕಾಗ್ತದೆ ಅದಕ್ಕೆ ನಾವು ಹೀಗೆ ಸಹಕರಿಸಲಿಕ್ಕೆ ಯಾವುದು ನಾವು ಬದ್ಧ ಅಂತ ಹೇಳಿಕೊಂಡು ನನ್ನ ಇವತ್ತು ನಮ್ಮ ಸಮಾಜದಲ್ಲಿ ಈ ಮಹಿಳಾ ಒಕ್ಕೂಟದಲ್ಲಿ ಈ ಒಕ್ಕೂಟ ಅದು ಒಂದೇ ಇರಬೇಕು. ಎಲ್ಲರ ಒಕ್ಕೂಟ ಆಗಬಾರದು. ಯಾಕಂತ ಹೇಳಿದ್ರೆ ಮಹಿಳೆಯರು ಅವರು ಅಲ್ಲಿ ಗಂಡಸರಿಗೆ ಅದೊಂದು ಮುಂದುವರಿಕೆ ತುಂಬಾ ಕಷ್ಟ ಆಗ್ತದೆ. ಮಹಿಳಾ ಒಕ್ಕೂಟ ಅಂತ ಹೇಳಿದ್ರೆ ಅದೊಂದು ನಿಜವಾಗಿ ಎಲ್ಲರೂ ಅದನ್ನು ಬೆಂಬಲಿಸಬೇಕು. ಅದರಲ್ಲಿ ಯಾರೊಂದು ಬೇಸರ ಬರಬಾರದು. ಅದರ ಒಬ್ಬರಿಗೆ ಇರ್ತದೆ, ಒಬ್ಬರಿಗೆ ಇನ್ನೊಂದು ಸಲ ಸಿಗ್ತದೆ. ರಾಜಕೀಯ ನಮಗೆ ಓಟ್ ಮಾತ್ರ ಅದು ಬೇರೆ ರಾಜಕೀಯ ಮಾಡಬಾರದು. ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗಿ ನಮ್ಮ ಉನ್ನತ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ. ಬಾಕಿ ಜಿಲ್ಲೆಯಲ್ಲಿ ಎಲ್ಲ ಅಧ್ಯಕ್ಷರು ನಮ್ಮಲ್ಲಿ ಬೆಳಕು ತೋರಿಸುವಂತ ಒಂದು ಕಾರ್ಯಕ್ರಮ ಆಗಬೇಕಂತ ಎಲ್ಲರಿಗೂ ಇವತ್ತು ಯಾರೆಲ್ಲ ಪ್ರಕರಣ ಮಾಡಿದ್ದೀರಿ ಅವರ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹೇಳ್ಕೊಂಡು ಆ ದೇವರು ನಮ್ಮನ್ನು ಎಲ್ಲರಿಗೂ ಆಶೀರ್ವದಿಸಲಿ ಅಂತ ಹೇಳ್ಕೊಂಡು ನಿಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ. ಅರ್ಥಪೂರ್ಣವಾಗಿ ಅನುಭವಕ್ಕೆ ಮಾತನಾಡಿದಂತಹ ಸುರೇಶ್ ಬಣ್ಣಗರಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜಿಲ್ಲಾ ಸಮಾಜದ ಅಧ್ಯಕ್ಷರಾದ ವೇಣುಗೋಪಾಲ್ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಸಹಕರಿಸಿದೆ. ತಮ್ಮ ಧನ್ಯವಾದಗಳನ್ನು
ಕುಂದಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಅದರ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭದ ಈ ಶುಭ ಸಮಾರಂಭಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಿಳಾ ಮಂಡಳಿಗಳ ಮಾತೆಯರಿಗೆ ಹಾಗೂ ಈ ಸಮಾರಂಭಕ್ಕೆ ಬಂದಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸಿದ ಇವತ್ತು ಒಂದು ಸಂತೋಷಕರವಾದ ಸಮಾರಂಭ. ತಮ್ಮ ಸ್ವಕ್ಷೇತ್ರದಲ್ಲಿ ಸಾಮಾಜಿಕ ಚಿಂತನೆ ಕಳಕಳಿ ಹಾಗೂ ತಮ್ಮ ಪ್ರತಿಭೆಯ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿರುವಂತಹ ಮಹಿಳಾ ಮಂಡಳಿಗಳು ಇಂದು ಎಲ್ಲ ಮಹಿಳಾ ಮಂಡಳಿಗಳು ಒಗ್ಗಟ್ಟಾಗಿ ಒಟ್ಟುಗೂಡಿ ಒಂದು ಉಲ್ಲಾಸ ತಾಲೂಕು ಮಹಿಳಾ ಮಂಡಳಿ ಎಂಬ ನಾಮಕರಣದೊಂದಿಗೆ ನಮ್ಮಲ್ಲಿರುವ ಒಂದು ಪ್ರತಿಭೆಯನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮವನ್ನು ನೀಡಲು ನೀವೆಲ್ಲ ಒಂದು ಒಕ್ಕೂಟ ಮಾಡಿದಿರಿ. ನಿಮ್ಮ ಯಾವ ಉದ್ದೇಶದಿಂದ ಈ ಒಕ್ಕೂಟ ಮಾಡಿದರೂ ಆ ಉದ್ದೇಶ ಈಡೇರಲಿ ಎಂದು ಆಶಿಸ್ತಾ ಹಾಗೂ ಈ ಒಕ್ಕೂಟದ ಮೊದಲ ಪದಗ್ರಹಣ ಸಮಾರಂಭದ ಅಧ್ಯಕ್ಷರಾಗಿ ದೇವಯ್ಯವರು ಅಧಿಕಾರ ಸ್ವೀಕರಿಸಿದ್ದೀರಿ ಹಾಗೂ ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ 2-3 ದಿನಗಳು ಮಾತ್ರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಾಗಿದ್ದೇವೆ. ಆದರೆ ಒಂದು ಸ್ಥಳದ ಅವಕಾಶ ಸಿಗಬೇಕಾದ್ರೆ ಅದು ಪಕ್ಕಕ್ಕೆ ಸಿಗುತ್ತದೆ. ಯಾವಾಗಲೂ 1 ತಿಂಗಳು ಕೂಡ ಕಾಯ್ತಾ ಇದ್ದೇವೆ ನಾವು. ಆದರೆ ನಮ್ಮ ಏನೋ ಒಂದು ನಮ್ಮ ಪುಣ್ಯ ಅಂತ ಹೇಳಿ ಹೇಳಬೇಕು. ಆದರೆ ನಮ್ಮ ಸರ್ ವೇಣುಗೋಪಾಲ್ ಸರ್, ನಿಮಗೆ ನಿಮ್ಮ ಒಂದು ಈ ಪ್ರೀತಿಯ ಉಳುಮೆಗೆ ನಿಮ್ಮ ತುಂಬು ಸಹಕಾರ ನಮಗೆ ಕೊಟ್ಟಿದ್ದೀರಿ. ಬಹಳ ಸಂತೋಷವಾಗಿದೆ ಈ ಒಂದು ಸ್ಥಳಾವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಮಹಿಳಾ ಒಕ್ಕೂಟದ ಪರವಾಗಿ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ತಾಲೂಕು ವಲಯದಿಂದ ಎಲ್ಲರೂ ಕೂಡ ನಮ್ಮ ಮೇಡಮ್ನವರೆಲ್ಲ ಬಂದಿದ್ದಾರೆ. ತಾಲೂಕು ಮಂಡಲ ಸಮಿತಿಯವರೆಲ್ಲ ಬಂದಿದ್ದಾರೆ. ಅವರಿಗೆ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಹಾಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಪಂಚಾಯಿತಿಯ ಅವರಿಂದ ಬಂದೆ. ಜಿಲ್ಲಾ ಮಂಡಳಿಯಿಂದ ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ನಮ್ಮ ಸಮಿತಿಯ ಸದಸ್ಯರಿಗೂ ಮತ್ತು ಎಲ್ಲ ಸಹೋದರಿಯರಿಗೂ ಹೃತ್ಪೂರ್ವಕ, ಅಲ್ಲಿಯ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸೋಮೇಶ್ವರ ಪುರಸಭೆಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ಮತ್ತಡಿಯವರನ್ನು ತಮ್ಮ ಮಾತುಗಳಿಗಾಗಿ ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇವೆ. ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಉದ್ಘಾಟನೆ ಮತ್ತು ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಸೇರಿದಂತೆ ಎಲ್ಲ ನಮ್ಮ ಮಹಿಳಾ ಮಂಡಳ ಮತ್ತು ಊರಿನ ನಾಗರಿಕರೇ, ಎಲ್ಲ ಮಹಿಳೆಯರೇ, ಇವತ್ತು ಬಹಳ ವಿಶೇಷವಾದ ಸಂದರ್ಭಗಳಲ್ಲಿ ನಾವಿದ್ದೇವೆ. ಈ ನಮ್ಮ ನೆಲಕ್ಕೆ ಪ್ರೀತಿ, ಸ್ನೇಹ, ಅದ ಸೌಂದರ್ಯ ಇರುವಂಥ ನೆಲ. ಇಲ್ಲಿ ದ್ವೇಷ, ಅಸೂಯೆ ಈ ನೆಲಕ್ಕೆ ಹೊಂದಾಣಿಕೆ ಆಗುವುದಿಲ್ಲ. ಇದ್ರೂ ಅದು ಹುಟ್ಟಿಸಿದ್ರು ಕೂಡ ಅದು ತಾತ್ಕಾಲಿಕ. ಅಂಥ ಸಂದರ್ಭದಲ್ಲಿ ನಮ್ಮ ತಾಯಂದಿರು ನಮಗೆ ಪ್ರೀತಿ, ವಾತ್ಸಲ್ಯ, ಬದುಕನ್ನು ಕಲಿಸಿದವರು. ಅಂಥ ಒಂದು ಸಂದರ್ಭ ಮಹಿಳಾ ಸಂಘಟನೆಗಳು ಒಟ್ಟು ಸೇರಿ ಸಮಾಜಕ್ಕೆ ಒಂದು ನಿರ್ದೇಶನ ಕೊಡುವಂಥದ್ದು, ಸಮಾಜ ತಪ್ಪುಗಳನ್ನು ತಿದ್ದುವಂಥದ್ದು ಸಾಧ್ಯ ಆದಾಗ ಅಲ್ಲಿ ಪ್ರತಿಯೊಬ್ಬರಿಗೆ ಒಂದು ಬದುಕುವ ಹಕ್ಕು ಸಮಾನವಾಗಿ ಸಿಗುತ್ತದೆ ನಂಬಿದವು. ಇವತ್ತು ಮಹಿಳೆ ಸಂದರ್ಭದಲ್ಲಿ ನಾವು ತುಂಬಾ ಹೊಗಳ್ಬಹುದು. ವಾಸ್ತವವಾಗಿ ಈ ಮಹಿಳಾ ದೌರ್ಜನ್ಯಗಳನ್ನು ನಾವು ಓದ್ತಾ ಇದ್ದೇವೆ. ಯಾವ ಯಾವ ಸಂದರ್ಭದಲ್ಲಿ ಆಯ್ತು. ನಮ್ಮ ಮನೆಯಲ್ಲಿ ಕೂಡ ಒಂದು ಹೆಣ್ಣು ಮಗುವಿಗೆ ಸ್ವಾತಂತ್ರ್ಯ ಇದೆಯಾ, ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಇದೆಯಾ? ಮನೆಗಳಲ್ಲಿ ಕೂಡ ದೌರ್ಜನ್ಯದ ಪ್ರಕರಣಗಳು ಎಷ್ಟೋ ಇದೆ. ಮಕ್ಕಳಿಂದ ತಾಯಿಗೆ ಆದ ಪ್ರಕರಣಗಳನ್ನು ನಾವು ಓದಿದ್ದೇವೆ. ಇಂಥ ನೀಚ ಮನಸ್ಸನ್ನು ನೋಡಿದ್ದೇವೆ. ಅಪ್ಪ
ಅಣ್ಣ ತಮ್ಮ ಸಹೋದರ ಮಾವಂದಿರ ಎಲ್ಲರಿಂದಲೂ ಕೂಡ ಹೆಣ್ಣು ಮಕ್ಕಳಿಗೆ ಆದ ದೌರ್ಜನ್ಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಕಲಿತ ಶಾಲೆಗಳಲ್ಲಿ ಓದುವ ಶಾಲೆಗಳಲ್ಲಿ ಸಹಪಾಠಿಗಳು ಶಿಕ್ಷಕರಿಂದ ಆದ ಅವಮಾನಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ ನಾವು. ಹಾಗಂತೇಳಿ ಕಚೇರಿಗಳಿಗೆ ಹೋದರೆ ಕಚೇರಿಗಳಲ್ಲಿ ಕೂಡ ಅದು ಇಲ್ಲ ಅಂತ ಅಲ್ಲ, ಪ್ರಕರಣಗಳನ್ನು ಓದಿದ್ದೇವೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದ್ರೆ ಅದು ಸೆಕ್ಯೂರಿಟಿ ಇದೆ ಅಂತ ಅವರು ಕೂಡ ಅಲ್ಲಿ ಸುರಕ್ಷಿತರ ಅಂತ ಹೇಳೋ ಪ್ರಶ್ನೆ ಇದೆ. ಅಲ್ಲಿ ಕೂಡ ದೌರ್ಜನ್ಯ ಪ್ರಕರಣಗಳನ್ನು ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಕೋರ್ಟ್ ಕಚೇರಿಗಳಲ್ಲಿ ಹೋದ್ರೂ ಕೂಡ ಕೋರ್ಟ್ ಕಚೇರಿಗಳಲ್ಲಿದ್ದ ಮಹಿಳೆಯರ ಮೇಲೆ ಕೂಡ ದೌರ್ಜನ್ಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಂತೇಳಿ ದೇವಸ್ಥಾನದಲ್ಲಿ ಕೂಡ ಇವತ್ತೊಂದು ದೇವಸ್ಥಾನದಲ್ಲಿ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾನೆ ಇದೆ, ನಡೆದದ್ದನ್ನು ನಾವು ಕೇಳಿದ್ದೇವೆ. ಒಟ್ಟು ನೋಡುವಾಗ ಈ ಎಲ್ಲವೂ ಕೂಡ ಈ ಪುರುಷ ಪ್ರಧಾನ ವ್ಯವಸ್ಥೆ ಒಂದು ಹೆಣ್ಣನ್ನು ನೋಡುವ ರೀತಿ ಯಾವ ರೀತಿ ಇದೆ ಎನ್ನುವುದನ್ನು ನಮಗೆ ಅದು ಪ್ರತಿಬಿಂಬಿಸ್ತದೆ. ಈ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಗಳು ಒಟ್ಟಾಗಿ ನಾವು ಇಲ್ಲಿಯ ಬದುಕಲಿಕ್ಕೆ ನಮಗೂ ಕೂಡ ರೈಟ್ ಇದೆ, ನಮಗೂ ಕೂಡ ಹಕ್ಕು ಇದೆ, ನಮಗೂ ಮನಸ್ಸಿದೆ ಅಂತ ಹೇಳುವ ಒಂದು ಗಟ್ಟಿತನವನ್ನು ನಾವು ಬೆಳೆಸಬೇಕಾದ ಇವತ್ತು ಅನಿವಾರ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನಾವು ಮನೆಗಳಲ್ಲಿ ನೋಡಿದ್ರು ಕೂಡ ನಾವು ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಕೆಲಸ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ನಮ್ಗಿಂತ ಜಾಸ್ತಿ ನಾವಿಲ್ಲಿ ಆಫೀಸ್ ಬರುತ್ತೇವೆ, ಅಲ್ಲಿ ಆಚೆ ಈಚೆ ಹೋಗಿ ಕೆಲಸಗಳಾಗ್ತೇವೆ. ಮನೆಯಲ್ಲಿ ಅದು ಆ ಚಕ್ರ ಏನಿದೆ ರುಟೀನ್ ವರ್ಕ್ ಆಗ್ತಾನೆ ಇದೆ. ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ಮಲಗೋ ತನಕ ಕೆಲಸ ಮಾಡ್ತಾರೆ, ದುಡಿತಾರೆ, ನಮಗೆ ಬಡಿಸ್ತಾರೆ ಎಲ್ಲವೂ. ಆ ಕೆಲಸಕ್ಕೆ ಯಾರೋ ಹೇಳ್ತಿದ್ರ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಏನು ಸಂಬಳ ಕೊಡ್ತಾರೆ ಅಷ್ಟೇ ಒಂದು ಮನೆ ಕೆಲಸ ಮಾಡುವ ಹೆಂಗಸಿಗೆ ಸಂಬಳ ಕೊಟ್ಟರೆ ಅದಕ್ಕೆ ಸಮಾನ ಅಂತ. ಈ ರೀತಿಯ ಕೆಲಸಗಳು ಮಾಡ್ತೇವೆ. ಅದಕ್ಕೆ ಟೈಮ್ ಅಂತ ಇಲ್ಲ. ನೆಂಟರು ಬಂದ್ರೆ ನಮ್ಗೆಲ್ಲ ಖುಷಿ, ಆದ್ರೆ ಅದನ್ನ ಮಾಡುವ ಕೆಲಸಗಳು, ಚಹಾ ಮಾಡಬೇಕು, ಪಾತ್ರೆ ತೊಳೆಬೇಕು, ಅದಕ್ಕೆ ತಯಾರಿಗಳಾಗಬೇಕು. ಮಕ್ಕಳ ಸಂದರ್ಭದಲ್ಲಿ ಕೂಡ ಈ ರೀತಿಯ ಮನಸ್ಸುಗಳು ಅರ್ಥ ಮಾಡಿಕೊಳ್ಳುವಂತ ಸಮುದಾಯಗಳು ಬೆಳಿಬೇಕು, ಜನರು ಬರಬೇಕು. ನಾನೊಂದು ಎಲ್ಲ ಓದಿದ ಒಂದು ಕತೆ, ಒಬ್ಬ ಗಂಡ ಹೆಂಡತಿ ಇಬ್ಬರು ಬಹಳ ಪ್ರೀತಿಸಿ ಮದುವೆ ಆಗಿದ್ರಂತೆ. ಬರ್ತಾ ಬರ್ತಾ ಅವರ ಒಂದು ಪ್ರಾಯವಾದಾಗಿ ಸ್ವಲ್ಪ ಆ ಮೊದಲಿನ ಪ್ರೀತಿ ಎಲ್ಲ ಇರೋದಿಲ್ಲ. ಕೊನೆಗೆ ಒಂದ್ಸಲ ಹೆಂಡತಿ ಕೇಳಿದ್ರಂತೆ, ನೀವು ನನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದೀರಿ, ಒಂದು ವೇಳೆ ನಾನು ಸತ್ರೆ ನೀವು ನನಗೆ ಏನ್ ಮಾಡ್ತೀರಿ ಅಂತ. ನೀನು ಸತ್ರೆ ನಾನು ತುಂಬಾ ದುಃಖ ಪಡ್ತೇನೆ, ನಿನ್ಗೆ ಏನೆಲ್ಲ ಆಸೆಗಳಿದೆಯಾ ಅದೆಲ್ಲ ಹೂಗಳನ್ನು ತಂದು ನಿನಗೆ ಅರ್ಪಿಸ್ತೇನೆ, ಎಲ್ಲ ಇತ್ತು ಎಲ್ಲರ ಹತ್ರ ನಿನ್ನ ಬಗ್ಗೆ ನಿನ್ನ ಗುಣಗಾನವನ್ನು ನೀನು ಎಲ್ಲರ ಎದುರು ಮಾಡ್ತೇನೆ, ನಾನು ನಿನ್ನನ್ನು ಕೊಂಡಾಡ್ತೇನೆ ಮತ್ತು ಹತ್ತು ಬಿಡ್ತೇನೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವಳು ಮತ್ತೆ ಆವಾಗ ಸರಿ ಹಾಗಿದ್ರೆ ಇವತ್ತು ಮನೆಗೆ ಬರುವಾಗ ಒಂದು ಗುಲಾಬಿ ಹೂವು ತರ್ಲಿಕ್ಕೆ ಆಗ್ತದಾ, ಅದು ಕೊಡಿ, ನಾನು ಸತ್ತ ನಂತರ ನೀವು ನನ್ನನ್ನು ಹೊಗಳೋದು, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ನಾನು ಇರುವಾಗ ನೀವು ನನಗೆ ಒಂದು ಹೂವು ಕೊಟ್ಟು ನೀವು ನನ್ನ ಬಗ್ಗೆ ಒಂದೆರಡು ಮಾತಾಡಿ ಇದೆಲ್ಲರೂ ನಿರೀಕ್ಷೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ನೋಡಿದ್ದೇವೆ, ಮನೆಯಲ್ಲಿ ಹಿರಿಯರಿದ್ರೆ ಗಂಡಸರು ಸಾಮಾನ್ಯ ಸ್ವಲ್ಪ ನನ್ನ ಮಾವ ಒಬ್ರು, ಹೆಂಡತಿ ಮಾವ ಒಬ್ರು ಇದ್ರು, ಅವರು ಪೊಲೀಸ್ ಅಂಚೆ ಇಲಾಖೆಯಲ್ಲಿದ್ರು, ಪೋಸ್ಟ್ ಆಫೀಸಲ್ಲಿ. ಅವ್ರು ಬಾರಿ ಇದು ಸಿನ್ಸಿಯರ್, ಮತ್ತೆ ಅವ್ರು ಬಾರಿ ಸ್ಟ್ರಾಂಗ್, ಬಾರಿ ಸಿಡುಕ. ಅವರಿಗೆ ಸ್ವಲ್ಪ ಆಚೆ ಈಚೆ ಆದ್ರೂ ಮಕ್ಕಳಿಗೆ ಬೈತಾರೆ, ಮಗಳಿಗೆ ಬೈತಾರೆ, ಹೆಂಡತಿಗೆ ಬೈತಾರೆ, ಎಲ್ರಿಗೆ ಬೈತಾರೆ. ಒಂದ್ಸಲ ಹೀಗೆ ಜಗಳ ಮಾಡ್ತಾ ಇದ್ರು. ನಾನು ಹೋದ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಕೇಳಿದೆ, ನಾನು ಅದನ್ನು ಡೈವರ್ಟ್ ಮಾಡಿದೆ ಅವ್ರದ್ದು. ಇವತ್ತು ಚಹಾ ತಿಂಡಿ ಹೇಗಿತ್ತು, ಚೆನ್ನಾಗಿ ಮಾಡಿದಾರಲ್ಲ? ಚೆನ್ನಾಗಿ ಮಾಡಿದ್ದಾರೆ, ಅದು ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಚೆನ್ನಾಗಿ ಮಾಡಿದಾರ? ಅದು ಚೆನ್ನಾಗಿ ಮಾಡಿದ್ದಾರೆ. ನೀವು ಇದನ್ನು ಅವ್ರಿಗೆ ಹೇಳಿದಿರಾ? ಯಾರು ಮಾಡಿದ್ದು ಕೇಳಿದಾಗ ಅವ್ರು ನನ್ನ ಹೆಂಡತಿ ಮಾಡಿದ್ದು, ನನ್ನ ಮಗಳು ಮಾಡಿದ್ದು ಅಂತ ಹೇಳಿದ್ರು. ಈ ಚೆನ್ನಾಗಿ ಆಗಿದೆ ಅಂತ ನೀವು ಒಂದು ಸಲ ಆದ್ರೆ ಅವ್ರಿಗೆ ಹೇಳಿದಿರಾ? ನೀನ್ ಮಾಡಿದ್ದು ಇವತ್ತು ಚೆನ್ನಾಗಿದೆ, ಬಹಳ ಚಂದ ಮಾಡಿದ್ಯಾ, ರುಚಿ ಇದೆ ಅಂತ ಹೇಳಿದಿರಾ ಅಂತ ಕೇಳುವಾಗ ಇಲ್ಲ, ಉತ್ತರ ಇಲ್ಲ. ಸೊ ನಾವು ಒಂದು ಡೈಲಿ ಆಗದಿದ್ರು ಅಪರೂಪಕ್ಕಾದ್ರೂ ಮನೆಯವರು ಒಂದು ನಮ್ಮ ಕೆಲಸಗಳ ನಮ್ಮ ಶ್ರಮವನ್ನು ಗುರುತಿಸುವಂತದ್ದು ಬಂದ್ರೆ, ಇದು ನಾವು ನಿಮ್ಮ ಹತ್ರ ಮಾತಾಡೋದಕ್ಕಿಂತಲೂ ಗಂಡಸರ ಹತ್ರ ಮಾತಾಡೋಕ್ಕಿತ್ತು. ನಾನು ಅವಾಗ ಎನಿಸಿದ್ದು ಪುರುಷರು ಇದನ್ನು ತಿಳ್ಕೊಳ್ಬೇಕು. ನಾವೆಲ್ಲ ಸಂದರ್ಭಗಳಲ್ಲಿ ಪುರುಷರ ಹತ್ರವೇ ಮಾತಾಡೋದು. ನಾವು ಯಾರು ಹೆಣ್ಣು ಆಗ್ಬೇಕು, ಗಂಡು ಆಗ್ಬೇಕು, ಇಂಥ ಜಾತಿ ಇಂಥ ಧರ್ಮದಲ್ಲಿ ಹುಟ್ಟಬೇಕಂತೇಳಿ ನಾವು ನಮ್ಮ ಆಯ್ಕೆಗಳಲ್ಲಿ ಇರಲಿಲ್ಲ. ಇಲ್ಲಿ ಎಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಮಹಿಳಾ ಸಂಘಟನೆಗಳು ಜನರಲ್ಲಿ ಜಾಗೃತಿಯನ್ನು.
ಇನ್ನೊಂದು ತುಂಬಾ ಕಡೆ ಚರ್ಚೆ ಆಗ್ತದೆ, ನಿಮಗೂ ಕೂಡ ಗೊತ್ತಿರಬಹುದು. ಒಂದು ಗಂಡ ಹೆಂಡತಿ ಜಗಳ ಆಗ್ತದೆ ತುಂಬಾ, ಅದು ಅವರಲ್ಲ, ಗಂಡ ಹೆಂಡತಿ ಅಲ್ಲ, ಅವರದಲ್ಲ, ಗಂಡ ಹೆಂಡತಿ ಅಥವಾ ಒಂದು ಹೆಣ್ಣಿಗೆ ತೊಂದರೆ ಆಗ್ತದೆ, ಅದು ಅವರದಲ್ವಾ, ಅವರ ವೈಯಕ್ತಿಕ ವಿಚಾರಗಳು. ಸಾಯ್ತಾರೆ ಕೆಲವು ಸಂದರ್ಭದಲ್ಲಿ, ಇವತ್ತು ಕೂಡ ಪೇಪರಲ್ಲಿ ಇದೆ, ಎಲ್ಲ ಕಡೆ ಇರ್ತದೆ, ಸಾಯಿಸ್ತಾರೆ. ಸತ್ರು ಕೂಡ ಅದು ವೈಯಕ್ತಿಕ ವಿಚಾರ ಆಗ್ತದಾ? ಅದು ನಮ್ಮ ದೇಶದ ವಿಚಾರ ಆಗ್ತದಾ? ಅಥವಾ ನಮ್ಮ ನಾಗರಿಕರ ವಿಚಾರ ಆಗ್ತದಾ? ಅದು ಹೇಗೆ ವೈಯಕ್ತಿಕ ವಿಚಾರ ಆಗ್ತದೆ? ಅವರು ಗಂಡ ಹೆಂಡತಿ ಇರ್ಬೋದು, ಆದರೆ ಈ ಸಮಾಜದ ಸದಸ್ಯೆ, ನಮ್ಮ ಸಮಾಜದ ಸದಸ್ಯೆ, ನಮ್ಮ ದೇಶದ ಪ್ರಜೆ. ಅದಕ್ಕಾಗಿ ನಮಗೆ ಮಾತಾಡ್ಲಿಕ್ಕೆ, ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ ರೈಟ್ ಇದೆ, ನಮಗೆ ಹಕ್ಕಿದೆ, ನಾವು ಮಾತಾಡಬೇಕು. ಯಾರ ಮೇಲೆ ಸವಾರಿ ಮಾಡುವ ಅವಕಾಶಗಳಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮಹಿಳೆಯರು ಪುರುಷರು ಸಮಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ವೇದಿಕೆಗಳು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಶ್ರಮ ಪಡುವಂತಾಗಲಿ. ಹಾಗೆ ಈ ಮಹಿಳಾ ಮಂಡಳಗಳ ಒಕ್ಕೂಟ ನಿತ್ಯ ನಿರಂತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಾಗಲಿ ಅಂತ ಹೇಳುತ್ತಾ, ಬಹಳ ಸೀನಿಯರ್ ಅನುಭವಿಗಳಿದ್ದಾರೆ ಇಲ್ಲಿ ಅಧ್ಯಕ್ಷರುಗಳು. ಹಾಗೆ ಯುವ ಜನರು ಬರಬೇಕು, ಪದೇ ಪದೇ ಬದಲಾವಣೆಗಳು ಸಹಜವಾಗಿ ಆಗ್ತಾ ಇರೋ ಯುವ ಜನ ಬರಬೇಕು. ಬೇರೆ ಎಲ್ಲ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮುಂದೆ ಇದ್ರೆ ಇಂಥದ್ರಲ್ಲಿ ಕೂಡ ಮುಂದೆ ಇರಬೇಕು. ಇವತ್ತು ಈಗ ನಮ್ಮ ಈ ಜನರೇಷನ್ ನೋಡುವ, ನಿಮ್ಮಲ್ಲಿ ಸೇರಿದವರು ನೋಡುವಾಗ ಒಂದು ಸಮಾನ ಒಂದು ಏಜಿನವರು ಸಾಧಾರಣ ಇದ್ದೀರಿ, ನಂತರದವರು ಅವರ ಲೋಕ ಬೇರೆ ಇದೆ. ಅವರು ಕೂಡ ಇಂಥ ಸಂಘಟನೆಗಳಲ್ಲಿ ಒಂದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಹೋಗ್ಬೇಕು. ಒಂದು ಕಣ್ಣೀರು ಒರೆಸುವಂತ ಸಂಘಟನೆಗಳಾಗ್ಲಿ, ಒಂದು ಹೆಣ್ಣಿನ ಕಣ್ಣೀರು ಒರೆಸುವಂತ ಸಂಘಟನೆಗಳೇ ಆಗ್ಲಿ, ಇಂಥ ಒಕ್ಕೂಟಗಳು ಬಲಗೊಳ್ಳಲಿ. ಮತ್ತಷ್ಟು ನಾವಿದ್ದೇವೆ ಅಂತ ಹೇಳುವಂಥದ್ದು ಒಂದು ಸ್ವರ ಬರಲಿ ಅಂತ ಆಶಿಸುತ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಮತ್ತಡಿ, ಕಾರ್ಯನಿರ್ವಹಣಾಧಿಕಾರಿ, ಸೋಮೇಶ್ವರ ಪುರಸಭೆ. ನಮ್ಮ ಈ ವೇದಿಕೆಗೆ ನಿಮ್ಮ ಸಲಹಾ ಸೂಚನೆ ಮಹತ್ವವಾಗಿದೆ. ಪೊಲೀಸ್ ಸ್ಟೇಷನ್ ದೌರ್ಜನ್ಯ, ಕೋರ್ಟ್ ಕಚೇರಿ, ದೇವಸ್ಥಾನ, ಹಾಗೆ ತಾಯಿ ತಂದೆ ಪ್ರೀತಿ, ಗಂಡ ಹೆಂಡತಿಯ ಪ್ರೀತಿ, ಒಳ್ಳೆ ಅತ್ಯುನ್ನತ ಮಾತು. ನಮ್ಮ ಈ ವೇದಿಕೆಗೆ ಮಹಿಳೆಯರಿಗೆ ಬೇಕಾದ ಅತ್ಯವಶ್ಯಕ ಮಾತು, ಒಂದು ಕುಟುಂಬದಲ್ಲಿ ಆಗುವಂತಹ ನಡೆದ ಮಾತು ಈಗಲೂ ನಡೆಯುತ್ತಾ ಇದೆ. ಇದರ ಬಗ್ಗೆ ಜಾಗೃತಿ ವಹಿಸಬೇಕಾದರೆ ಮಹಿಳಾ ಸಬಲೀಕರಣ ಅಗತ್ಯವಾಗಿದೆ. ನಮ್ಮ ಈ ಸಮಾಜದ ಸಮಸ್ಯೆ, ದೇಶದ ಪ್ರಜೆ ಹಕ್ಕುಗಳು ಪಡೆಯಬೇಕಾದ್ರೆ ಈ ಒಂದು ಯೋಜನೂ ಬೇಕು, ಯುವ ಜನ ಬೇಕು, ಯುವತಿಯರು ಕೂಡ ಒಂದು ಮಹಿಳಾ ಮಂಡಳಿ ಅಂದರೆ ಖಾಲಿ ಮಹಿಳಾ ಮಂಡಳಿ ಇದ್ರೆ ಆಗ್ಲಿಕ್ಕಿಲ್ಲ. ಆದರೆ ಮಹಿಳಾ ಒಕ್ಕೂಟ ಅಂದರೆ ನಮ್ದು ಈಗ ಮಂಗಳೂರಲ್ಲಿ ಮೊದಲಿಂದಲೂ ಎಷ್ಟೋ ವರ್ಷದಿಂದ ನಡೀತಾ ಇದೆ. ಆದರೆ ನಮ್ಮ ಉಳ್ಳಾಲ ವಲಯದಲ್ಲಿ ನಡೆಯಲಿಲ್ಲ. ಆದರೆ ಎಷ್ಟೆಷ್ಟೋ ದೌರ್ಜನ್ಯ ನಡೀತಾ ಇದೆ, ಏನೆಲ್ಲ ಪುರುಷರಿಂದ ಆಗ್ತಾ ಇದೆ, ಮಹಿಳೆಯರಿಂದ ಆಗ್ತಾ ಇದೆ. ಆದರೆ ಒಬ್ಬರು ಇಬ್ರು ಹೋದ್ರೆ ಈ ಒಂದು ನಮ್ಮ ಒಂದು ಸಬಲೀಕರಣ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಕ್ಕೂಟದ ಒಟ್ಟುಗೂಡಿದ್ರೆ ಮಾತ್ರ ಈ ಒಂದು ಸಮಸ್ಯೆಯನ್ನು ನಿವಾರಿಸಬಹುದು. ಹಾಗೆಯೇ ನಮ್ಮ ಜೊತೆ ಪುರುಷರು ಕೂಡ ನಮ್ಮ ಜೊತೆ ಸೇರಬೇಕು. ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಒಂದೊಂದ್ಸಲ ಮಹಿಳೆಯರಿಗೆ ಕೂಡ ಆಗಿರ್ತದೆ, ಒಂದೊಂದ್ಸಲ ಪುರುಷರಿಗೆ ಕೂಡ ಆಗಿರ್ತದೆ. ಆದ ಕಾರಣ ನಮ್ಗೆ ಕೂಡ ಒಂದು ಈ ಉಳ್ಳಾಲದಲ್ಲಿ ಒಂದು ಒಕ್ಕೂಟ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಎಲ್ಲರೂ ಕೂಡ ಮಹಿಳಾ ಮಂಡಳಿ ಹಾಗೂ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಈ ಒಂದು ಮಹಿಳೆಯರ ಒಕ್ಕೂಟಕ್ಕೆ ಎಲ್ಲರೂ ಕೂಡ ಸೇರ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳದೆ, ನಮ್ಮ ಚಂಚಲ ತೇಜೋಮಯ ಅಧ್ಯಕ್ಷರಾದ ಇವರು, ನಾನು ನಿಮ್ಮಲ್ಲಿ ಕೂಡ ಕೇಳ್ತಾ ಇದ್ದೇನೆ ಮೇಡಮ್, ನೀವು ನಮಗೆ ತುಂಬಾ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಹಾಗೆ ನಮ್ಮ ದೇವಕಿ ಉಳ್ಳಾಲರು ಕೂಡ, ಹಾಗೆ ನಮ್ಮ ಗೌರವ ಅಧ್ಯಕ್ಷರಾದ ಸುಹಾಸಿನಿ ಮೇಡಮು ಮೊದಲಿಂದಲೂ ಮಂಗಳೂರು ತಾಲೂಕಿನಲ್ಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮತ್ತಡಿಯವರು ಬಹಳ ಒಳ್ಳೆ ವಿಷಯ ಹೇಳಿದ್ದಾರೆ, ಬಹಳ ಸಂತೋಷವಾಯಿತು. ನಿಮಗೆ ನಮ್ಮ ಮಹಿಳಾ ಒಕ್ಕೂಟದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹೆಣ್ಣು ಜಗದ ಕಣ್ಣು, ಸಹನೆ ತೇರು, ಮಗುವಿಗೆ ಗುರು, ಪರಿವಾರದ ಮೇರು, ಆಸರೆಯ ಸೂರು, ಸ್ಫೂರ್ತಿಯ ಚಿಲುಮೆ, ಉತ್ಸಾಹಕ್ಕೆ ಗರಿಮೆ, ಧೈರ್ಯಕ್ಕೆ ಹಿರಿಮೆ, ಸಂತೈಸುವ ಒಲುಮೆ, ಸಮಾಜದ ಚೈತನ್ಯ, ತೋರ್ವಳು ವಾತ್ಸಲ್ಯ, ಮಮತೆಯ ಕಾರುಣ್ಯ, ನಿಭಾಯಿಸುವಲು ಕರ್ತವ್ಯ. ಅಂತಹ ಒಂದು ಕರ್ತವ್ಯ ನಿಭಾಯಿಸುತ್ತಿರುವಂತಹ ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಮಹಿಳೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಳಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಚಂಚಲ ತೇಜೋಮಯ ಇವರನ್ನು ಅಧ್ಯಕ್ಷೀಯ ಮಾತುಗಳಿಗಾಗಿ ವೇದಿಕೆಗೆ, ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ.
ಶ್ರೀ ಗುರುಭ್ಯೋ ನಮಃ. ಶ್ರೀ ನಾರಾಯಣ ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉದ್ಘಾಟನೆಯನ್ನು ಮಾಡಿ ಬಹಳ ಒಂದು ಅರ್ಥಗರ್ಭಿತವಾದ ಮಾತುಗಳನ್ನಾಡಿ ನಿರ್ಗಮಿಸಿದಂತಹ ಶ್ರೀಯುತ ಯುಟಿ ಖಾದರ್ ರವರೇ, ನೂತನ ಅಧ್ಯಕ್ಷೆಯಾದಂತಹ ದೇವಕಿ ಆರ್ ಉಳ್ಳಾಲ್ ರವರೇ, ಮುಖ್ಯ ಅತಿಥಿಯಾದಂತಹ ಶ್ರೀಯುತ ವೇಣುಗೋಪಾಲ್ ರವರೇ, ಶ್ರೀಯುತ ಸುರೇಶ್ ಭಟ್ನಾರ್ಕರ್ ಅವರೇ, ಶ್ರೀಯುತ ಮತ್ತಡಿ ಅವರೇ, ಮತ್ತು ಬಹಳ ಸೊಗಸಾದ ಪಾರ್ಧನವನ್ನು ಹಾಡಿದಂತಹ ಮುತ್ತು ಶೆಟ್ಟಿ ಅವರೇ, ಹಾಗೆ ವಿವಿಧ ತಾಲೂಕಿನ ಅಧ್ಯಕ್ಷರುಗಳು ಬಂದಿದ್ದೀರಿ. ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದ ಧರ್ಮಾವತಿ ಅವರೇ, ಹಾಗೆ ನಮ್ಮ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದ ಶಾಂತಿ ಅವರೇ, ಮೂಲ್ಕಿ ತಾಲೂಕಿನ ಅಧ್ಯಕ್ಷರಾದಂತಹ ರೇಷ್ಮಾರವರೇ, ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದಂತಹ ಸವಿತಾ ಜಯದೇವ್ರವರೇ, ಸುಳ್ಯ ತಾಲೂಕಿನ ಅಧ್ಯಕ್ಷರಾದ ಸುಮನಾ ಅವರೇ, ಗೌರವಾಧ್ಯಕ್ಷರಾದಂತಹ ಹರಣಿ ಸದಾಶಿವರವರೇ, ಗೌರವ ಸಲಹೆಗಾರರಂತಹ ವಿಜಯಲಕ್ಷ್ಮಿ ಶೆಟ್ಟಿ ಅವರೇ, ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳ ಉಪಾಧ್ಯಕ್ಷರಾದಂತಹ ಉಷಾ ನಾಯ್ಕರವರೇ, ಕಾರ್ಯದರ್ಶಿಯಾದ ಶಾಂತಾರವರೇ, ಹಾಗೆ ಖಜಾಂಜಿಯಾದಂತಹ ಚಂದ್ರಾಕ್ಷಿ ಅವರೇ, ರೇಖಾರವರೇ, ಹಾಗೆ ಶುಭಾರಯ್ಯ ಅವರು, ವಿವಿಧ ತಾಲೂಕಿನಿಂದ ಆಗಮಿಸಿದಂತಹ ಎಲ್ಲ ನನ್ನ ಆತ್ಮೀಯರೇ, ಇಂದು ಪದಗ್ರಹಣದಲ್ಲಿ ಭಾಗವಹಿಸಿದಂತಹ ನಮ್ಮ ಉಳ್ಳಾಲ ತಾಲೂಕಿನ ನೂತನ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಆತ್ಮೀಯ ಬಂಧುಗಳೇ, ಉಳ್ಳಾಲ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯತ್, 1 ಪುರಸಭೆ, 1 ಪಟ್ಟಣ ಪಂಚಾಯತ್, 1 ನಗರಸಭೆ ವ್ಯಾಪ್ತಿಗೆ ಸೇರಿ ಉಳ್ಳಾಲ ತಾಲೂಕು ರಚನೆಯಾಗಿದೆ. ಈ ತಾಲೂಕಿನಲ್ಲಿ ಈಗ ಮಹಿಳಾ ಮಂಡಳದ ಒಕ್ಕೂಟದ ರಚನೆಯಾಗಿದೆ. ಯಾವುದೇ ಧರ್ಮ, ಜಾತಿ, ಮತ, ಪಕ್ಷ ಭೇದವಿಲ್ಲದೆ ನಾವೆಲ್ಲರೂ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸುವುದೇ ಈ ಒಕ್ಕೂಟದ ಮುಖ್ಯ ಗುರಿಯಾಗಿದೆ. ಪ್ರಮುಖವಾಗಿ ಮಹಿಳೆಯರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕವಾಗಿ ಮಹಿಳೆ ಮತ್ತು ಮುಂದೆ ಬರಬೇಕು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವುದು ಈ ಒಕ್ಕೂಟದ ಮುಖ್ಯ ಗುರಿಯಾಗಿದೆ. ಶಿಕ್ಷಣ, ಉದ್ಯೋಗ, ಕ್ರೀಡೆ, ಸಾಹಿತ್ಯ ಹಾಗೂ ಸರ್ಕಾರದ ಯೋಜನೆಗಳನ್ನು ಮಹಿಳೆಯರಿಗೆ ತಲುಪಿಸುವುದು ಮುಖ್ಯ ಧ್ಯೇಯವಾಗಿದೆ. ಎಲ್ಲ ವರ್ಗದ ಮಹಿಳೆಯರನ್ನು ಭಾವೈಕ್ಯದಿಂದ ಒಗ್ಗೂಡಿಸಿ ಸಾಮಾಜಿಕ ಪಿಡುಗುಗಳ ಬಗ್ಗೆ ಜಾಗೃತಿ ಮೂಡಿಸಿ ಸ್ವಾವಲಂಬಿ ಜೀವನಕ್ಕೆ ಒತ್ತು ನೀಡಿ ಸಮಾಜದಲ್ಲಿ ನಡೆಯುವ ಅತ್ಯಾಚಾರ, ಶೋಷಣೆಗಳ ವಿರುದ್ಧ ಹೋರಾಡಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಯೇ ಈ ಒಕ್ಕೂಟದ ಮುಖ್ಯ ಗುರಿಯಾಗಿದೆ. ಈ ಒಕ್ಕೂಟ ರಚನೆಯ ಬಗ್ಗೆ ನಾನು ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 5 ತಾಲೂಕುಗಳಿದ್ದವು. ಅದು ಯಾವುದು ಅಂದರೆ ಮಂಗಳೂರು, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ. ಈಗ ಸೇರ್ಪಡೆಯಾದಂತಹ 4 ತಾಲೂಕುಗಳು ಯಾವುದು ಅಂದರೆ ಉಳ್ಳಾಲ, ಕಡಬ, ಮೂಲ್ಕಿ, ಮೂಡುಬಿದ್ರೆ. ಈ 4 ತಾಲೂಕುಗಳಲ್ಲಿ ನಾವುಗಳು ಒಂದು ಮಹಿಳಾ ಒಕ್ಕೂಟದ ರಚನೆಯನ್ನ ಮಾಡಬೇಕು ಅಂತ. ಯಾಕಂದ್ರೆ ಮಹಿಳೆಯರು ಈಗ ಒಗ್ಗೂಡುವಂತಹ ಸಮಯ ಬಂದಿದೆ. ಹಾಗಾಗಿ ಮಹಿಳಾ ರಚನೆ ಆಗಬೇಕು ಅಂತೇಳಿ ನನ್ನ ಬಹಳ ಹಿಂದಿನದಿಂದ ನಾನೊಂದು 3 ವರ್ಷದಿಂದ ಆ ಒಂದು ಕನಸನ್ನ ಇಟ್ಟಿದ್ದೇನೆ. ನಾನು ಮೊದಲಿಗೆ ಈ ಉಳ್ಳಾಲ ತಾಲೂಕಿನಲ್ಲಿ ನನಗೆ ಪರಿಚಯ ಇದ್ದದ್ದು ಅಂದ್ರೆ ಸುಹಾಸಿನಕ್ಕ ಮಾತ್ರ. ಯಾಕಂದ್ರೆ ಸುಹಾಸಿನಕ್ಕ ನಮ್ಮ ಮಹಿಳಾ ತಾಲೂಕು ಒಕ್ಕೂಟಕ್ಕೆ ಯಾವಾಗ್ಲೂ ಬರ್ತಾ ಇದ್ರು. ಹಾಗೆ ನಾನು ಫಸ್ಟ್ಗೆ ಸುಹಾಸಿನಕ್ಕನಿಗೆ ಕಾಂಟ್ಯಾಕ್ಟ್ ಆಗಿ ಹೇಳಿದೆ, ಎಲ್ಲ ತಾಲೂಕುಗಳು ಇಲ್ಲಿ ಉಳ್ಳಾಲ ತಾಲೂಕಲ್ಲಿ ಒಂದು ತಾಲೂಕು ಒಕ್ಕೂಟ ಮಾಡಬೇಕಲ್ಲ ಸುಹಾಸಿನಕ್ಕ ಹೇಳುವಾಗ, ಖಂಡಿತ ಮಾಡುವ ಅಂತ ಹೇಳಿ ಅವರು ಒಂದು ಗ್ರೀನ್ ಸಿಗ್ನಲ್ ಅನ್ನ ನನಗೆ ಕೊಟ್ಟರು. ಬಹಳ ಖುಷಿ ಆಯಿತು ನನಗೆ. ಆದ್ರೆ ಒಂದು ಮೀಟಿಂಗ್ ಮಾಡುವ ಅಂತ ಹೇಳುವಾಗ ಅದು ಸ್ವಲ್ಪ ಮುಂದೆ ಹಿಂದೆ ಹೋಗ್ತಾ ಇತ್ತು. ಆಗ ನಾನು ನಮ್ಮ ನೆಹರು ಯುವಕ ಕೇಂದ್ರದ ರಘುವೀರ್ ಅಂತ ಹೇಳಿದ್ರು, ಅವರನ್ನು ಕಾಂಟ್ಯಾಕ್ಟ್ ಆಗಿ ಎಲ್ಲ ತಾಲೂಕಿನಲ್ಲಿ ಯಾರೊಂದು ಮಹಿಳಾ ಸಂಘಟನೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ ಪುರಸಭೆಯ ನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ಮತ್ತಡಿ ಅವರಿಗೆ ಸ್ಮರಣಿಕೆಯನ್ನು ನೀಡು ನಾವು ಗೌರವಿಸಿದ್ದೇವೆ. ಅವರ ಆಗಮನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು.
ಹಾಗೆ ಮತ್ತೆ ಆಗ ನನಗೆ ಸಿಕ್ಕಿದಂತಹ, ನಾನು ಯಾಕಂದ್ರೆ ಅವರನ್ನು ಇವತ್ತು ನಾನು ನೆನಪಿಸಿಕೊಳ್ಳಲೇಬೇಕು, ಆಗ ಸಿಕ್ಕಿದಂತಹ ನನಗೆ ಹೆಸರೇ ಕಲಾವತಿ ಅವರದ್ದು. ನಾನು ಕಲಾವತಿ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಮಾತಾಡುವಾಗ ಬಹಳ ಉತ್ಸಾಹ ತೋರಿಸಿದ್ರು. ಇಂಥ ಒಂದು ಸಂಘಟನೆಯನ್ನ ಮಾಡಬೇಕು ಅಂತ ಆಗುವಾಗ ಸಾಧಾರಣ 2-3 ವರ್ಷದಿಂದ ನನ್ನ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅವರು ಬಹಳ ಅಂದ್ರೆ ಎಲ್ಲ ತಾಲೂಕಿನ, ನಿಮಗೆ ಗೊತ್ತಿರಬಹುದು, ನಿಮ್ಮ ಮುಳ್ಳಾಲ ತಾಲೂಕಿನ ಪ್ರತಿಯೊಂದು ಮಹಿಳಾ ಮಂಡಳಿಗೆ ಸಾಧಾರಣವಾಗಿ ಅವರು ಭೇಟಿ ನೀಡಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಮಹಿಳಾ ಮಂಡಳಿಗಳುಂಟು ಅಥವಾ ಆ ಮಹಿಳಾ ಮಂಡಳಿಗಳನ್ನ ಪುನರ್ಚೇತನಗೊಳಿಸಬೇಕು ಅನ್ನುವ ನಿಟ್ಟಿನಿಂದ ಬಹಳವಾಗಿ ಕೆಲಸ ಮಾಡಿದ್ದಾರೆ. ಈಗ ತಾನೇ ಏನೋ ಸ್ವಲ್ಪ ಅವರ ಅನಾರೋಗ್ಯದ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಮುಂದೆ ಅವರು ನಮ್ಮ ಜೊತೆ ಸೇರಿಕೊಳ್ತಾರೆ. ಹಾಗೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾದಂತಹ ಒಂದು ಕೃತಜ್ಞತೆ, ಅಭಿಮಾನವನ್ನ ಸಲ್ಲಿಸಲೇಬೇಕಾಗಿದೆ. ಈ ನಮ್ಮ ತಾಲೂಕು ಒಕ್ಕೂಟ ಮಾಡಬೇಕು ಅಂತಾದ್ರೆ ಎಲ್ಲಿ ಮಾಡೋದು ಅನ್ನುವಂತ ಒಂದು ಪ್ರಶ್ನೆ ಯಾವಾಗ್ಲೂ ಬರ್ತದೆ. ಯಾಕಂದ್ರೆ ಎಲ್ರಿಗೂ ಕನ್ವೀನಿಯಂಟ್ ಆಗುವಂತ ಒಂದು ಜಾಗ ಆಗಬೇಕು. ಆಗ ಫಸ್ಟ್ 1-2 ಮೀಟಿಂಗಿಗೆ ನಮಗೆ ಸುವಾಸನೆಕ್ಕ ಬೊಬ್ಬಕಟ್ಟೆ ಶಾಲೆಯಲ್ಲಿ ಒಂದು ಸ್ಥಳಾವಕಾಶವನ್ನ ಮಾಡಿಕೊಟ್ರು. ಆಮೇಲೆ ಕೆಲವು ದಿವಸ ಶಾಲೆ ಅಂದ್ರೆ ಯಾವಾಗ್ಲೂ ಸಿಗುದಿಲ್ಲ, ಬಟ್ ಅವರ ಟೈಮಿಗೆ ನಾವೇ ಅಡ್ಜಸ್ಟ್ ಆಗಿ ಹೋಗಬೇಕಾಗುವಂತ ಪರಿಸ್ಥಿತಿ ಬರ್ತದೆ. ಆವಾಗ ನಮಗೆ ಬೇರೆ ಬೇರೆ ಕಡೆ, ಕೆಲವು ಸಲ ಹೋಟ್ಲಲ್ಲಿ ಮಾಡಿದ್ದು ಉಂಟು ಮೀಟಿಂಗ್ಗಳನ್ನು. ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡು ಯಾವ ಮಹಿಳಾ ಮಂಡಳಿಗಳಿಗೆ ಕೂತ್ಕೊಂಡಿರುವ ಆಗ ನಮಗೆ ಸಿಕ್ಕಿದವರೇ ನಮ್ಮ ಇಲ್ಲಿ ಗ್ರೀನ್ ಪಾರ್ಕ್ ಅಂತ ಹೇಳಿ ಒಂದಿಲ್ಲ ಕಾರುಣ್ಯ ಸದನ ಅಂತ ಹೇಳಿ ಅಲ್ಲಿ ಜೀನತ್ನವರದೊಂದು ಮಹಿಳಾ ಸಂಘಟನೆ ಇದೆ. ಅವರು ಬಹಳವಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ನಿಮ್ಮ ಯಾವ ಕಾರ್ಯಕ್ರಮ ಬೇಕಾದ್ರೆ ಮಾಡ್ಲಿ, ನಮ್ಮ ಹತ್ರ ಎಲ್ಲ ಸ್ಥಳಾವಕಾಶ, ಒಂದು 50-100 ಜನರಿಗೆ ಕೂತ್ಕೊಳ್ಳುವಂತ ಎಲ್ಲ ಒಂದು ವ್ಯವಸ್ಥೆ ಇರುವಂತಹ ಒಂದು ಸಿಟಿ ಮಧ್ಯದಲ್ಲಿ ಇರುವಂತಹ ಇದರಲ್ಲಿ ನಮಗೊಂದು ಸ್ಥಳಾವಕಾಶವನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾದಂತಹ ಅಭಿನಂದನೆಗಳನ್ನ ಖಂಡಿತವಾಗಿಯೂ ಸಲ್ಲಿಸಲೇಬೇಕಾದಂತಹ ಒಂದು ದಿನ ಇದಾಗಿದೆ. ನಾವು ಈ ವರ್ಷ ನಾನಿಲ್ಲಿ ಕೂತ್ಕೊಂಡಿರುವಾಗ ನಿಮ್ಮ MLA ಆದ ನಮ್ಮ ಸಭಾಪತಿಗಳು ಹೇಳಿದ್ರು, ನೀವೇನು ಪ್ರೋಗ್ರಾಮ್ ನೆಕ್ಸ್ಟ್ಗೆ ಮಾಡ್ತೀರಿ ಅಂತ. ಆಗ ನಾನು ಹೇಳಿದೆ, ಜಿಲ್ಲೆಯಿಂದ ಕಳೆದ ವರ್ಷ ನಾವೊಂದು ಮಹಿಳಾ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಹೊಸ ರೀತಿಯಂತಾದಂತಹ ಒಂದು ವಿನೂತನವಾಗ, ಯಾರಂದ್ರೆ ದಕ್ಷಿಣ ಕನ್ನಡದಲ್ಲೇ ಅಲ್ಲ, ಕೆಲವರೆಲ್ಲ ಹೇಳಿದ್ದಾರೆ ರಾಜ್ಯದಲ್ಲೇ ಈ ಒಂದು ಕಾರ್ಯಕ್ರಮ ಆಗಲಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದೆವು. ಅದು ನಮ್ಮ ಬನ್ಸ್ ಹಾಸ್ಟೆಲ್ ಸರ್ಕಲ್ ಇಂದ ಪುರಭವನದ ತನಕ ಎಲ್ಲ ಕುದುರೆಯಿಂದ ಹಿಡಿದು ಸೈಕಲ್ನಿಂದ ಹಿಡಿದು ಬಸ್, ಕಾರು, ಜೀಪ್, ಮೋಟಾರ್ ಸೈಕಲ್ ಎಲ್ಲ ವಾಹನಗಳನ್ನ ಮಹಿಳೆಯೇ ಚಲಾಯಿಸಿಕೊಂಡು ಹೋದಂತಹ ಒಂದು ಅದ್ಭುತವಾದಂತಹ ಒಂದು ದಿನ ಮಾರ್ಚ್ 8 ಇತ್ತು. ಆ ಕಾರ್ಯಕ್ರಮವನ್ನ ಈ ವರ್ಷನೂ ನಾವು ಮಾಡ್ತಾ ಇದ್ದೇವೆ. ಮಾರ್ಚ್ 8ನೇ ತಾರೀಕಿಗೆ ಅದೇ ಕಾರ್ಯಕ್ರಮವನ್ನ ನಾವು, ಯಾಕಂದ್ರೆ ಅದರ ಒಂದು ಯಶಸ್ಸನ್ನ ಗಳಿಸಿದಾಗ ಎಲ್ಲರೂ ಆ ಕಾರ್ಯಕ್ರಮವನ್ನ ನೀನು ನಿಲ್ಲಿಸಬೇಡಿ, ಇನ್ನು ಮುಂದಕ್ಕೂ ಅದನ್ನ ಮಾಡಿ ಅಂತ ಹೇಳಿ ಎಲ್ಲರ ಒಂದು ಸಹಕಾರ ಇದೆ. ಹಾಗಾಗಿ ಇದೇ ಮಾರ್ಚ್ 8ನೇ ತಾರೀಕಿಗೆ ಈ ಸಲ ಲೇಡಿ ಹಿಲ್ ಸರ್ಕಲ್, ಲೇಡಿ ಹಿಲ್ ಅಂತಾರೆ ಈಗ ನಾರಾಯಣ ಗುರುತು ವೃತ್ತದ ಅಲ್ಲಿಂದ ಊರ್ವ ಸ್ಟೋರ್ ತನಕ ನಮ್ಮ ಈ ಮಹಿಳಾ ಜಾಥಾ ಈ ಸಲ ಸಾಕ್ತದೆ. ಆ ಮಹಿಳಾ ಜಾಥಾದ ನಂತರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ಉಳ್ಳಾಲ ತಾಲೂಕಿನವರಿಗೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತೇಳಿ ಹೇಳುವಾಗ ಬಹಳ ಖುಷಿ ಆಯ್ತು. ನಾವು ಬರ್ತಿದ್ದೇವಲ್ಲ ಮೇಡಮ್ ಗೊತ್ತಿದ್ರೆ ಅಂತೇಳಿ. ಇವಾಗ ನಿಮ್ಗೆ ಹೇಗೂ ಹತ್ತಿರ ಇದೆ, ನೀವು ಏನೆಲ್ಲ ವೆಹಿಕಲ್ಗಳನ್ನ ಬಿಡ್ತೀರಾ, ನಿಮ್ಮ 2 ವೀಲರ್ ಇರ್ಬೋದು, ನಿಮ್ಮ ಕಾರ್ಗಳಿರ್ಬೋದು, ಎಲ್ಲವನ್ನ ಇಟ್ಕೊಂಡು ಬನ್ನಿ. ನಾವೆಲ್ಲರೂ ಒಟ್ಟು ಸೇರಿ ಮಾರ್ಚ್ 8ನೇ ತಾರೀಕು ನಮ್ಮ ದಿನ, ಮಹಿಳಾ ದಿನಾಚರಣೆಯನ್ನ ಅದ್ಭುತವಾಗಿ ಆಚರಿಸುವ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ನಾನು ಸಭಾಪತಿಗಳನ್ನ ಆ ವಿಷಯ ಹಾಗೆ ಹೇಳಿದೆ. ಅವ್ರು ಹೇಳಿದ್ರು, ಏನು ಮಾಡುವ ಬರುವ ತಿಂಗಳಿಗೆ, ಈಗ ಫೆಬ್ರವರಿಯಲ್ಲಿ ನೀವು ಪದಗ್ರಹಣ ಮಾಡಿದ್ರಿ, ಮಾರ್ಚ್ಗೆ ನಾವು ಅಲ್ಲಿ ಪ್ರೋಗ್ರಾಮ್ ಮಾಡ್ತೇವೆ. ಇಲ್ಲ, ಇಲ್ಲಿ ಏನು ಪ್ರೋಗ್ರಾಮ್ ಮಾಡ್ತಾರೆ, ಇಲ್ಲಿ ಏನು ಪ್ರೋಗ್ರಾಮ್ ಅನ್ನು ಇಟ್ಕೊಳ್ತಾರೆ ಅಂದ್ರೆ ಮಾರ್ಚ್ಗೆ ಆ ಕಾರ್ಯಕ್ರಮವನ್ನು ಇಲ್ಲಿ ತರ್ಲಿಕ್ಕೆ ಆಗುದಿಲ್ವಾ ಅಂತ ಕೇಳಿದ್ರು. ಯಾಕಂದ್ರೆ ಈಗ ಸರ್ ಆಲ್ರೆಡಿ ಅದು ಫಿಕ್ಸ್ ಆಗಿದೆ, ಎಲ್ಲವೂ ಫಿಕ್ಸ್ ಆದ್ರಿಂದ ಆ ಕಾರ್ಯಕ್ರಮನ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆವು. ನೆಕ್ಸ್ಟ್ ಇಯರ್ಗೆ, ಇನ್ನೊಂದು ವರ್ಷಕ್ಕೆ ಆ ಕಾರ್ಯಕ್ರಮಗಳನ್ನ ನೀವುಗಳು ಇಲ್ಲಿ ಹಮ್ಮಿಕೊಳ್ಳಿ, ನಾವುಗಳೆಲ್ಲವೂ ನಿಮ್ಗೆ ಸಹಕಾರ ಕೊಡ್ತೇವೆ. ಆಗ
ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ರೆ ಮಹಿಳಾ ಸಬಲೀಕರಣದತ್ತ ನಾವು ಒಂದೊಂದು ಹೆಜ್ಜೆಯನ್ನ ಇಟ್ಕೊಳ್ಬೇಕಾಗ್ತದೆ. ಸಂಘಟನೆಯ ಬಗ್ಗೆ ಹೇಳುದಿದ್ರೆ, ಈಗ ಸಂಘಟನೆಯಲ್ಲಿ ನಾವು ಏನನ್ನ ಸಾಮಾಜಿಕ ಮನೋಭಾವವನ್ನ ಇಟ್ಟುಕೊಂಡು ನಾವು ಈ ಸಂಸ್ಥೆಗೆ ಮೊದಲಿಗೆ ಬರಬೇಕು. ನನಗೆ ಈ ಸಂಘಟನೆ ಏನು ಕೊಟ್ಟಿದೆ ತಿಳಿಯುವುದಕ್ಕಿಂತ ನಾನು ಈ ಸಂಘಟನೆಗೆ ಏನು ಮಾಡಬಲ್ಲೆ, ಈ ಸಂಘಟನೆಗೆ ನನ್ನ ಕೊಡುಗೆ ಏನು, ನನಗೆ ಅಧಿಕಾರ ಅದು ಇದು ಬೇಕು ಅಂತ ಯಾವುದು ಕೇಳಬೇಡಿ. ನಿಮ್ಮ ಕೆಲಸವನ್ನ ನೀವು ನಿಮಗೆ ಬಹಳ ಒಳ್ಳೆಯ ಎಂತ ಮಾಹಿತಿ ಕೊಟ್ಟರು ಅಂದ್ರೆ, ಈ ಸಲ ನಮ್ಮ ಸಭಾಧ್ಯಕ್ಷರು ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಅವರು. ಹಾಗೆ ಸಂಘಟನೆಯಲ್ಲಿ ನೀವು ನಿಮಗೆ ಏನಿಗೆ ಹೇಳ್ತೇವೆ ಪದಾಧಿಕಾರಿಗಳಾಗಬೇಕು ಅನ್ನುವ ಆಸೆ ನಿಮಗಿದ್ರೆ ನೀವು ಮೊದಲು ಕೆಲಸ ಮಾಡಲಿಕ್ಕೆ ಕಲಿಬೇಕು. ಮೊದಲು ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಲಿಬೇಕು. ಆ ಕೆಲಸ ನಿಮ್ಮನ್ನು ತಂದು ಚೇರಲ್ಲಿ ಕೂತ್ಕೊಳ್ಳಿಸ್ತದೆ. ನಾವು ಯಾವತ್ತು ಚೇರಿಗಾಗಿ ಅವಳಿಗೆ ಸಿಕ್ಕಿದ್ಲು ಇವಳಿಗೆ ಸಿಕ್ಕಿತ್ತು, ಅವಳಿಗೆ ಮಾಡಿದ್ದು ಇವಳಿಗೆ ಮಾಡಿದ್ದು ಅಂತ ನಾವು ಯಾವತ್ತೂ ಕೇಳಲಿಕ್ಕೆ ಹೋಗಬಾರ್ದು. ನಾನು ಹಾಗೆ ನನ್ನ ಕೆಲಸವೇ ಇವತ್ತು ನನ್ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅಂತೇಳಿ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಶಾಸಕರು ಹೇಳಿದ್ರು, ನಮ್ಮದೊಂದು ಸೊಸೈಟಿಯ ಬಗ್ಗೆನೂ ಅವರು ಆವಾಗ ಹೇಳಿದ್ರು, ಇಂಥದೇ ಒಂದು ಮಹಿಳಾ ಮಂಡಳಿ, ಮಹಿಳಾ ಮಂಡಳಿ ಒಕ್ಕೂಟ ಅಲ್ಲ, ನಮ್ಮದೊಂದು ಸಣ್ಣ ಮಹಿಳಾ ಮಂಡಳಿ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟು ಯಶಸ್ವಿನಿ ಶ್ರೀ ಮಹಿಳಾ ಸೌಹಾರ್ದ ಸಹಕಾರಿ ಅನ್ನುವಂತ ಮಹಿಳೆಯರೇ ಆದಂತಹ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತದ ಮಹಿಳೆಯರನ್ನ ಸೇರಿಸಿಕೊಂಡು ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ನಾವು 3 ವರ್ಷಗಳ ಹಿಂದೆ ಪ್ರಾರಂಭಿಸಿದೆವು. ಇವತ್ತಿಗೆ ಆ ಸೊಸೈಟಿ ಹೇಗುಂಟು ಅಂತ ಹೇಳಿದ್ರೆ 2 ವರ್ಷದಲ್ಲಿ ನಾವು ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ದೇವೆ. ಮಹಿಳೆಯರಿಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಪುರುಷ ಪ್ರಧಾನವಾದ ಸಮಾಜ ಅಂತೇಳಿ ನಾವು ಯಾವಾಗ್ಲೂ ಹೇಳ್ತೇವೆ. ನಾನು ಯಾವತ್ತೂ ಪುರುಷರನ್ನ ದೂರುದಿಲ್ಲ, ಯಾಕಂದ್ರೆ ನೀವಿದ್ರೆ ನಾವಿದ್ರೆ ನೀವು. ಯಾವುದು ಒಂದು ಕಾಯಿನ್ 2 ಮುಖಗಳಿದ್ದಾಗೆ, ಒಂದು ಆ ಮುಖವೂ ಬೇಕು, ಈ ಮುಖವೂ ಬೇಕು. ಸಮಾಜದಲ್ಲಿ ಪುರುಷರಿಲ್ಲದೆ ಮಹಿಳೆಯರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಹಿಳೆಯರಿಲ್ಲದೆ ಪುರುಷರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಸತ್ಯವನ್ನ ನಾವು ಯಾವತ್ತೂ ಇಟ್ಕೊಳ್ಬೇಕು. ಆದ್ರಿಂದ ಎಲ್ಲ ನಿಮ್ಮ ಹತ್ರ, ನಮ್ಮ ಕೈಯಲ್ಲಿದೆ, ನಮ್ಮ ಕೆಲಸ ನಮ್ಮನ್ನ ಮುಂದಕ್ಕೆ ಕೊಡ್ತದೆ. ನಾವು ಏನನ್ನ ಮಾಡಬೇಕು, ಏನನ್ನ ಎಲ್ಲಿ ಯಾವುದನ್ನ ಮಾಡಬೇಕು ಅನ್ನುವ ನಿಮಗೆ ಅದರ ಬಗ್ಗೆ ಅರಿವು ಇಲ್ಲ ಅಂತಾದ್ರೆ ಯಾರು ತಿಳಿದವರಿದ್ದಾರ ಅವರಿಂದ ಕಲ್ತುಕೊಳ್ಬೇಕು. ಪ್ರತಿದಿನ ನನಗೆ ತುಂಬಾ ಗೊತ್ತಿದೆ, ನಾನೇನು ಅವಳ ಹತ್ರ ಕೇಳುದು ಅನ್ನುವ ಆ ಮನೋಭಾವ ಇರಬೇಕು. ಪ್ರತಿ ದಿವಸ ನಾವು ಕಲಿತಾ ಹೋಗ್ತೇವೆ. ಪ್ರತಿದಿನ ಇಲ್ಲಿ ಕೂತ್ರು ನಮ್ಗೆ ಕಲಿಯಲಿಕ್ಕೆ ಸಿಗ್ತದೆ, ಒಂದು ಬಸ್ ಹತ್ತಿದ್ರು ನಮ್ಗೆ ಕಲಿಯಲಿಕ್ಕೆ ಸಿಗ್ತದೆ. ಆ ಕಲಿಕೆಯೇ ನಮ್ಮ ಜೀವನದ ಮುಂದಿನ ದಾರಿಯಾಗ್ತದೆ ಅಂತ ಹೇಳ್ತೇನೆ. ಹಾಗೆ ಇವತ್ತು ನಮಗೆ ಈ ದೇವಕ್ಕೆಕ್ಕನವರ ಒಂದಾಳತ್ವದಲ್ಲಿ ಈಗ ಉಪಾಧ್ಯಕ್ಷರಾಗಿದ್ದಂತಹ ದೇವಕ್ಕೆಕ್ಕ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ದೇವಕ್ಕೆಕ್ಕಂದು ನನಗೆ ಬಹಳ ಹಿಂದಿನ ಪರಿಚಯ, ಯಾಕಂದ್ರೆ ಅವರು ಮಹಿಳಾ ಸಂಘಟನೆಯಲ್ಲಿ ಇದ್ದಾರೆ ಅಂತ ಮಾತ್ರ ನನಗೆ ಗೊತ್ತಿರಲಿಲ್ಲ. ಈಗದ್ದು ಪರಿಚಯ ಎಲ್ಲ ಬಹಳ ಹಿಂದೆ ಇದೆ. ಇದು ಒಂದು ವಾರದಲ್ಲಿ ನಾವು ಆದಿತ್ಯವಾರ ಒಂದು ಮೀಟಿಂಗ್ ಮಾಡಿದೆವು. ಆದಿತ್ಯವಾರ ಮೀಟಿಂಗ್ ಮಾಡುವಾಗ ನಾವು ಸಭಾಧ್ಯಕ್ಷರ ಒಂದು ಇದರಿಂದ ನಾವು ಇದನ್ನ ಉದ್ಘಾಟನೆ ಮಾಡಬೇಕು ಅನ್ನುವ ಒಂದು ವಿಷಯ ಬಂತು. ಆವಾಗ ಅವ್ರು ಯಾವಾಗ ಸಿಗ್ತಾರೋ ನೋಡುವ, ಅವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಂತೇಳಿ ಮಾಡಿದಾಗ ಒಂದು 4-5 ದಿವಸದಲ್ಲಿ ಅವ್ರು 1ನೇ ತಾರೀಕಿನ ಡೇಟ್ ಕೊಟ್ರಂತೆ. 1ನೇ ತಾರೀಕಿಗೆ ಏನು ಮಾಡುವ ಅಂತ ಮರುದಿವಸನೇ ಮೀಟಿಂಗ್ ಇಟ್ರು. ಏನು ಮಾಡುವ ಅಂತ ಹೇಳುವಾಗ, ಏನಿಲ್ಲ, ಮುಂದೆ ಹೋಗುದೇ, ಮುಂದಕ್ಕೆ ಇಡದೆ ಹಿಂದೆ ಇಡ್ಲಿಕ್ಕಿಲ್ಲ. ಹಾಗಾಗಿ 1ನೇ ತಾರೀಕಾದ್ರೆ 1ನೇ ತಾರೀಕಿಗೆ ಇಟ್ಟು ಒಂದು 4-5 ದಿವಸದಲ್ಲಿ ಅವರೊಂದು ಪದಾಧಿಕಾರಿಗಳು ಒಟ್ಟು ಸೇರಿ ಅವರು ಮಾಡಿದ ಕೆಲಸಕ್ಕೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅವರಿಗೊಂದು ದೊಡ್ಡದಾದಂತಹ ಚಪ್ಪಾಳೆಯನ್ನ ನೀವೆಲ್ಲ ಕೊಡ್ಲೇಬೇಕು. ಯಾಕಂದ್ರೆ ಹೊಸತಾಗಿ ಸೇರಿದಂತ ಅದೊಂದು ಸಂಘ, ಅಂದ್ರೆ ಬೇರೆ ಬೇರೆ ಮಹಿಳಾ ಮಂಡಳಿಯಿಂದ ಸೇರಿದವರು, ಆದ್ರೂ ಅವರೆಲ್ಲರೂ ಒಟ್ಟು ಸೇರಿಕೊಂಡು ಇಷ್ಟೊಂದು ಜನರನ್ನ ಕಾಂಟ್ಯಾಕ್ಟ್ ಆಗಿಕೊಂಡು ಈ ಒಂದು ಸ್ಥಳಾವಕಾಶವನ್ನ ನಮಗೆ ಎಲ್ಲಿ ಸ್ಥಳಾವಕಾಶದ ಬಗ್ಗೆ ಬಂದಾಗ 2-3 ಕಡೆಗಳು ಬಂದಾಗ ಆವಾಗ ನಮಗೆ ಕೊಟ್ಟವರು ನಮ್ಮ ಈ ನಾರಾಯಣ ಗುರುಸಭಾದ ಅಧ್ಯಕ್ಷರಿಲ್ಲಿದ್ದಾರೆ. ಅವರು ಎಲ್ಲರೂ ನಮ್ಗೆ ಕೈ ಜೋಡಿಸಿದ್ದಾರೆ. ಈ ಎಲ್ಲರ ಕೈ ಜೋಡುವಿಕೆಯಿಂದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕಾಯ್ತು. ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರ ನಮ್ಗೆ ಖಂಡಿತ ಬೇಕು. ಯಾಕಂದ್ರೆ ಒಬ್ಬ ಹೆಂಗಸು ಬೆಳಿಗ್ಗೆ ಎದ್ದು ಇಲ್ಲಿ ಬರ್ತಾಳೆ ಅಂತ ಆಗುವಾಗ ಮನೆಯಲ್ಲಿ ಗಂಡ ಬಿಡಬೇಕು. ಗಂಡ ನೀನು ಹೋಗಬೇಡ ಅಥವಾ ಮಕ್ಕಳ ನೀನು ಹೋಗಬೇಡ ಅಂತ ಹೇಳಿದ್ರೆ ಖಂಡಿತ ನಮಗೆ ಇಲ್ಲಿ ಬರ್ಲಿಕ್ಕಾಗುದಿಲ್ಲ. ಆದ್ರಿಂದ ಮೊದಲನೇದಾಗಿ ಮಹಿಳೆಯರು ಮುಂದೆ ಬರಬೇಕು ಅಂತಾರೆ ಮನೆಯವರ ಸಹಕಾರ ಬಹಳ ಅತ್ಯಗತ್ಯವಾಗಿದೆ. ಮನೆಯವರಿಗೂ ನೀವು ಈ ಒಂದು ಸಂಘಟನೆಯ ಬಗ್ಗೆ ಒಂದು ಅರಿವನ್ನ ಮೂಡಿಸಿಕೊಳ್ಳಿ. ಈಗ ಮಹಿಳಾ ಮಂಡಳಿಗಳು ಸ್ವಲ್ಪ
ಕ್ಷೀಣಿಸ್ತಾ ಇದೆ, ಎಲ್ಲಿ ಹೋದ್ರೂ ಕ್ಷೀಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳ ರಚನೆಯಿಂದಾಗಿ ಮಹಿಳಾ ಸಂಘಗಳು ಈಗ ಸ್ವಲ್ಪ ಹಿಂದಕ್ಕೆ ಬರ್ತಾ ಇದೆ. ಈ ಮಹಿಳಾ ಸಂಘಟನೆಗಳೆಲ್ಲ ಮುಂದೆ ತರುವಂತಹ ಜವಾಬ್ದಾರಿ ಈ ನಮ್ಮ ಮಹಿಳಾ ಒಕ್ಕೂಟಕ್ಕಿದೆ. ಸ್ವಸಹಾಯ ಸಂಘಗಳನ್ನ ನೀವು ಅವರ ಜೊತೆ ಅವರನ್ನ ನಿಮ್ಮ ಮಹಿಳಾ ಮಂಡಳಿಗೆ ಸೇರಿಸಿ ಅವರಿಗೆ ನೀವು ಬೇಕಾದಂತಹ ಒಂದು ಅವರಲ್ಲಿ ಏನಿರ್ತದೆ ಅಂತ ನಾನು ನೋಡಿದಂತಹ ಸ್ವಸಹಾಯ ಸಂಘಗಳಲ್ಲಿ ಹೇಳ್ತೇನೆ ಅಂದ್ರೆ ಬರೀ ಆರ್ಥಿಕವಾದಂತಹ ದುಡ್ಡು ಅಂದ್ರೆ ಒಂದು ಸಂಘ ಪ್ರಾರಂಭ ಆದಾಗ ಒಂದಿಷ್ಟು ಲಕ್ಷ ರೂಪಾಯಿ ಅದಕ್ಕೆ ಹಾಕ್ತಾರೆ. ಆ ದುಡ್ಡನ್ನ ಅವರು ಬೇಕಿದ್ರು ಬೇಡದಿದ್ರು ಹಣ ಅಂದ್ರೆ ಯಾರಿಗೆ ಬೇಡ, ಖಂಡಿತವಾಗಿಯೂ ಎಲ್ಲರೂ ತಗೊಳ್ತಾರೆ. ಅದು ಮುಗಿತಾರೆ, ಒಳ್ಳೆ ಕಟ್ತಾರೆ, ಒಳ್ಳೆ ಮಾಡ್ತಾರೆ ಅಂತ ಪುನೊಂದಷ್ಟು ಲಕ್ಷ ಅದಕ್ಕೆ ಹಾಕ್ತಾರೆ. ನಿಮ್ಮನ್ನು ಸಾಲಗಾರರನ್ನಾಗೆ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ. ಯಾರ ದುಡ್ಡು ಅಂತ ಹೇಳಿದ್ರೆ ಅದು ನಿಮ್ಮದೇ ದುಡ್ಡು, ನಿಮ್ಮ ದುಡ್ಡು, ನಿಮ್ಮ ಉಳಿತಾಯದ ದುಡ್ಡು ರೊಟೇಷನ್ ಆಗ್ತಾ ಇರ್ತದೆ. ನಿಮ್ಮ ದುಡ್ಡಿಗೆ ನೀವು ಬಡ್ಡಿಯನ್ನ ಕಟ್ತಾ ಇದ್ದೀರಿ. ಆ ಒಂದು ಅವೇರ್ನೆಸ್ ಅನ್ನ ನಾವು ಮಹಿಳಾ ಮಂಡಳಿಗಳು ಈಗ ಎಲ್ಲ ಮಹಿಳೆಯರಿಗೆ ತಲುಪಿಸುವಂತ ಒಂದು ಜವಾಬ್ದಾರಿಯನ್ನ ಎಲ್ಲರಿಗೆ ಇದೆ. ಅಂದ್ರೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ, ಎಷ್ಟು ದುಡ್ಡನ್ನ ನೀವು ಕಟ್ತೀರಿ, ಏನಿದ್ರಿಂದ ಮಾಡ್ತೀರಿ. ಒಳ್ಳೇದಾಗ್ಲಿಲ್ಲ ಅಂತ ಹೇಳುದಿಲ್ಲ ನಾನು, ಸ್ವಸಹಾಯ ಸಂಘಗಳಿಂದ ಬಹಳ ಒಳ್ಳೇದಾಗಿದೆ ಅಂತೇಳಿ ಹೇಳಬಹುದು. ಆದ್ರೂ ಅದರಲ್ಲಿ ಈಗ ನಡೆಯುವಂತಹ ಕೆಲವು ವಿದ್ಯಮಾನಗಳನ್ನ ನೀವು ಸರಿಯಾಗಿ ಅವಲೋಕನ ಮಾಡಿ ಒಂದು ಇದನ್ನ ತಗೊಳ್ಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಎಲ್ಲರಿಗೂ ಈಗ ಹೊಸತಾಗಿ ಬಂದಿದ್ದಾರೆ ಹಳೆ ಬೇರುಗಳು, ಹೊಸ ಚಿಗುರುಗಳು ಒಟ್ಟು ಸೇರಿದರೆ ಖಂಡಿತ ಮುಂದಕ್ಕೆ ಹೋಗಬಹುದು. ಹಾಗೆ ಹಳೆಯರಾದಂತಹ ನಮ್ಮ ಸುವಾಸಿನಿ ಬಬ್ಬಕಟ್ಟೆ ಹಾಗೆ ಇನ್ನು ಉಳಿದಂತಹ ಅನೇಕ ಜನರನ್ನ ಒಟ್ಟು ಸೇರಿಸಿಕೊಂಡು ಯಂಗ್ಸ್ಟರ್ಗಳು ತುಂಬಾ ಜನ ಇಲ್ಲಿ ಇದ್ದೀರಿ. ಹಳೆ ಬೇರು ಹೊಸ ಚಿಗುರು ನಡೆದರೆ ಬಹಳ ಒಳ್ಳೆಯದು. ಅವರನ್ನ ಸೇರಿಸಿಕೊಂಡು ಉತ್ತಮವಾದಂತಹ ಒಂದು ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟ ಸಭಾಧ್ಯಕ್ಷರು ಹೇಳಿದರು, ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ಇದರಲ್ಲಿ ಉಳ್ಳಾಲ ತಾಲೂಕು ಮತ್ತೆ ಎಲ್ಲ ತಾಲೂಕುಗಳನ್ನ ಮೀರಿ ಬೆಳಿಬೇಕು ಅನ್ನುವಂತ ಒಂದು ನಿಮಗೊಂದು ಅದಕ್ಕೆ ಪೂರ್ಣವಾದ ಸಹಕಾರವನ್ನ ನಾನು ಕೊಡ್ತೇನೆ ಅಂತ ನಿಮ್ಮ MLA ಭರವಸೆ ಎಲ್ಲವೂ ನಿಮ್ಗೆ ಸಿಕ್ಕಿದೆ. ಆದ್ರಿಂದ ಹಿಂದಕ್ಕೆ ನೋಡಬೇಡಿ, ಮುಂದಕ್ಕೆ ನಡೀತಾ ಇರಿ, ನಿಮ್ಮ ಜೊತೆ ನಾವಿರ್ತೇವೆ ಎನ್ನುವಂತಹ ಆಶಾಭಾವನೆಯೊಂದಿಗೆ ನನಗೆ ಈ ಅವಕಾಶವನ್ನು ನೀಡಿದಂತ ನಿಮಗೆಲ್ಲರಿಗೂ ಮಗದೊಮ್ಮೆ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಹಳ ಸಂವೇದನಶೀಲವಾಗಿ ಚಿಂತನಾತ್ಮಕವಾಗಿ ಮಹಿಳಾ ಮಂಡಳಿಗಳ ನಡೆದು ಬಂದ ದಾರಿ ಮತ್ತು ಅದರ ಅಡೆತಡೆಗಳನ್ನು ಯಾವ ರೀತಿ ಎದುರಿಸಬೇಕೆಂಬ ಮಾರ್ಗದರ್ಶಿ ಮೂಲಕ, ಎಚ್ಚರಿಕೆಯ ಮೂಲಕ, ಹಾಗೂ ಮಹಿಳಾ ಮಂಡಳ ಎಂಬುದು ಹರಿದ ನೀರಲ್ಲ, ಅದು ನಿಂತ ನೀರಲ್ಲ, ಹರಿಯುವ ನೀರಾಗಬೇಕೆಂಬ ಆದರ್ಶದ ಮಾತುಗಳೊಂದಿಗೆ ನಮ್ಮೊಂದಿಗೆ ಮಾತನಾಡಿ ನಮಗೊಂದು ಮೋಟಿವೇಶನ್ ಆಗಿ ಮಾತನಾಡಿ ಸಲಹೆಗಳನ್ನೆಲ್ಲ ನೀಡಿದ ಜಿಲ್ಲಾಧ್ಯಕ್ಷರಾದಂತಹ ಚಂಚಲ ತೇಜೋಮಯ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇದೀಗ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಅದಕ್ಕಿಂತ ಆರಂಭದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಬಹಳಷ್ಟು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ, ಬಹಳ ಸಂತೋಷದ ವಿಚಾರ. ಹಾಗೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಗಂಬಿಲ ಮಹಿಳಾ ಮಂಡಳಿ ಕೂಡ ಇದಕ್ಕೆ ಭಾಗವಹಿಸಿ ನಮ್ಮನ್ನು ಮನರಂಜಿಸಿದ್ದಾರೆ. ಅವರನ್ನು ವೇದಿಕೆಗೆ ಹೂ ಹಾರವನ್ನು ಸ್ವೀಕರಿಸಬೇಕಾಗಿ, ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅವರಿಗೆ ಅಧ್ಯಕ್ಷರಾದಂತಹ ಉಳ್ಳಾಳ ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ದೇವಕಿ ಆರ್ ಉಳ್ಳಾಳ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬಹಳ ಒಳ್ಳೆ ಸಮೂಹ ಒಂದು ಕಿರುಪ್ರಹಸನ ಮಾಡಿದ್ದಾರೆ.
ಬಹಳ ಸಂತೋಷದ ವಿಷಯ ನಮಗೆ ಕೂಡ. ಇನ್ನು ಮುಂದೆ ಕೂಡ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಧದಲ್ಲೂ ಕೂಡ ಭಾಗವಹಿಸಬೇಕಾಗಿ ನಮ್ಮ ಬಗಮೀಲಾ ತಂಡದವರಿಂದ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮಗೆ ಧನ್ಯವಾದಗಳು. ಮತ್ತೊಂದು ತಂಡ ಮೂಕಾಂಬಿಕಾ ಮಹಿಳಾ ಮಂಡಳಿ ಒಕ್ಕೂಟ, ಅದು ಅವರು ಕೂಡ ಬಂದು ಈ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ. ಅದನ್ನು ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಸುಹಾಸಿನಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮೂಕಾಂಬಿಕಾ ತಂಡದವರು ಬಹಳ ಒಳ್ಳೆ ಪ್ರಹಸನ ಮಾಡಿದ್ದಾರೆ. ತಮಗೂ ನಮ್ಮ ಮಹಿಳಾ ಒಕ್ಕೂಟದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಿವೆ ಅಂತೇಳಿ ನಾವು ಹುಡುಕ್ತಾ ಇದ್ದೇವೆ. ನೋಡುವಾಗ ಕಾರ್ಯಕ್ರಮ ಆರಂಭ ಆಗುವಾಗ ಪ್ರತಿ ಮಹಿಳೆಯರೆಲ್ಲರೂ ಉತ್ಸಾಹದಿಂದ ಬಂತು, ಬಹಳ ಹುರುಪಿನಿಂದ ಬಂದು ಭಾಗವಹಿಸಿದ್ದಾರೆ. ಅದೊಂದು ಬಹಳ ಸಂತೋಷವಾದ ವಿಚಾರ. ಮತ್ತು ಜನರು ಕೂಡ ಹಾಗೇನೆ, ನಾವು ಸಭಿಕರು ಕೂಡ ಅದೇ ರೀತಿಯಲ್ಲಿ ಬಹಳಷ್ಟು ಮಂದಿಯಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಅಭಿನಂದಿಸುತ್ತಿದ್ದೇವೆ. ಹಾಗೆ ಇಲ್ಲಿ ಹಾಡಿದಂತಹವರು, ಅವರ ಹೆಸರು ಮೊದಲೇ ನಾವು ಬರೆದಿಟ್ಕೊಳ್ಳಿಲ್ಲ. ಯಾಕೆಂದ್ರೆ ದಿಢೀರನೆ ಬಂದವರು ಆಸಕ್ತಿಯಿಂದ ಬಂದು ಅವರದೇ ಒಂದು ಪ್ರತಿಭೆಯನ್ನು ಹೊರಹಾಕುವ ಒಂದು ವೇದಿಕೆಯಾಗಿ ಇದನ್ನು ಮಾರ್ಪಡಿಸಿದಂತಹ ಒಂದು ಸಂದರ್ಭ ಮತ್ತು ಈ ಸಹಯೋಗದಲ್ಲಿ ಅವರನ್ನು ನಾನು ಈ ವೇದಿಕೆಯಲ್ಲಿ ಯಾರೆಲ್ಲ ಹಾಡಿದ್ದಾರೆ ಅವರೆಲ್ಲ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದನ್ನು ನಮ್ಮ ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿ ಒಕ್ಕೂಟದ ಅಧ್ಯಕ್ಷರಾದಂತಹ ದೇವಕಿ ಆರ್ ಉಳ್ಳಾಳು ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಚಂಚಲ ತೇಜಮಯ್ಯ ಇವರು ಜೊತೆಯಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಗೌರಿ ಗಣೇಶ ತಂಡದ ಕುಸುಮ ಗಟ್ಟಿ ಹಾಗೂ ಮೂಕಾಂಬಿಕಾ ಉಮಾಮೇಶ್ವರಿ ತಂಡದಿಂದ ಇವರು ಮೀರಾರವರು ಬಂದಿದ್ದಾರೆ. ಅವರು ಕೂಡ ಕಿರುಕಾಣಿಕೆಯನ್ನು ಮುಲ್ಕಿ ಅವರು ಕೂಡ ಬಹಳ ಸಂತೋಷದ ಬಂದಿದ್ದಾರೆ. ನಿಮಗೂ ಕೂಡ ನಾವು ನಮ್ಮ ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಗೌರಿ ಗಣೇಶ ತಂಡದಿಂದ ಇವರು ಕುಸುಮ ಗಟ್ಟಿಯವರು ಬಂದಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ತಗೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ಬಹಳ ಒಂದು ಒಳ್ಳೆಯ ರೀತಿಯ ಒಂದು ಕಹಾನಿ ಶೀರ್ಷಿಕೆ ಹೇಳಿದ್ದಾರೆ ನಮ್ಮ ಶಿಯಾನ ಮೇಡಮ್ ರವರು ಕೂಡ. ಅವರಿಗೆ ಕೂಡ ನಾವು ವೇಣುಗೋಪಾಲ್ ರವರು ಹೂಕೊಚ್ಚಿಗೆ ನೀಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದು ನಿಮಿಷ. ಈಗ ನಮಗೆ ಒಂದು ಹೆಮ್ಮೆಯ ವಿಷಯ ಇದೇನೆಂದರೆ, ನಮ್ಮ ಉಳ್ಳಾಲ ತಾಲೂಕು ಒಕ್ಕೂಟದ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ನಮ್ಮ ಉಳ್ಳಾಲದಲ್ಲಿ ಸುಮಾರು ಸಮಾಜ ಸೇವಾ ಕಾರ್ಯಕರ್ತೆಯಾಗಿ ಅವರು ನಮ್ಮ ಒಂದು ಸಂಸ್ಥೆಯಲ್ಲಿ ಅವರು ಇರುವುದು ನಮಗೆ ತುಂಬ ಹೆಮ್ಮೆಯ ವಿಷಯ. ಇವರು ನಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ಆದಂಥ ಶ್ರೀಮತಿ ಜಸಿಂತಾ ವಿಣ್ಣೋನ್ಸ ಇವರಿಗೆ ಮೊನ್ನೆ ತಾನೇ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಎಂಬ ಒಂದು ಬಿರುದು ಸಿಕ್ಕಿದೆ. ಅವರನ್ನು ನಾವು ಗೌರವಿಸುವುದು ತುಂಬ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ನಮ್ಮ ಒಕ್ಕೂಟದಲ್ಲಿರುವಂಥ ಸದಸ್ಯ ಇವರು, ಹಾಗೆ ನಾವು ಗುರುತಿಸಲೇಬೇಕಾಗಿದೆ.
ಅದಕ್ಕೋಸ್ಕರ ಇದೀಗ ವೇದಿಕೆಗೆ ನಿಸಿಂದ ಮೆಂಡೋನ್ಸ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯತೆಯಿಂದ ನಮ್ಮ ಕರೆಗೆ ಕೊಟ್ಟು ತಮ್ಮ ಕರ್ತವ್ಯದ ನಿಬಿಡತೆ ನಡುವೆಯೂ ನಮಗೆ ಸಮಯವನ್ನು ಹೊಂದಿಸಿಕೊಂಡು ಬಂದ ಅತಿಥಿಗಳಿಗೆ ನಾವು ಪ್ರೀತಿಪೂರ್ವಕವಾದ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಆ ಅತಿಥಿಗಳನ್ನು ನಾವು ಸ್ಮರಣಿಕೆಯನ್ನು ನೀಡಲಿಕ್ಕಾಗಿ ನಮ್ಮ ಉಳ್ಳಾಳ ತಾಲೂಕು ಅಧ್ಯಕ್ಷರಾದಂತಹ ಶ್ರೀಮತಿ ದೇವಕಿ ಆರ್ ಉಳ್ಳಾಳ್ ಇವರನ್ನು ನಾವು ಕೇಳಿಕೊಳ್ಳುತ್ತೇವೆ. ಅದರಲ್ಲಿ ವೇಣುಗೋಪಾಲ್ ಸರ್ ಇವರಿಗೆ ನಾವು ಸ್ಮರಣಿಕೆಯನ್ನು ನೀಡುತ್ತಿದ್ದೇವೆ. ವೇಣುಗೋಪಾಲ್ ಸರ್, ಮುತ್ತಮ್ಮ ಮತ್ತು ಚಂಚಲ ತೇಜೋಮಯ್ಯ ಮೇಡಮ್ ಮತ್ತು ಸುರೇಶ್ ಭಟ್ನಗರ್ ಸರ್, ಸುಹಾಸಿನಿ ಮೇಡಮ್, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿ ನಮಗೆ ಮತ್ತು ಕೂಡ ನೀವು ಈ ರೀತಿ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಮತ್ತು ಬಹಳ ವಿನಮ್ರವಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಸಭೆಯನ್ನು ಯಶಸ್ವಿಗೊಳಿಸಿದ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನಿಮಗೆ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾದಂತಹ ಧನ್ಯವಾದ ಸಮರ್ಪಣೆಯನ್ನು ಕೂಡ ನಾವು ನಡೆಸಿಕೊಡಲು ಶ್ರೀಮತಿ ಶಶಿಕಾಂತಿ ಇವರನ್ನು ನಾವು ಆಹ್ವಾನಿಸುತ್ತಿದ್ದೇವೆ. ಉಳ್ಳಾಳ ಬೈಲಿನಲ್ಲಿ ವೈಜನತಾ ಮಹಿಳಾ ಮಂಡಳಿಯ ಅಂಗನವಾಡಿ ಟೀಚರ್ ಅವರು ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹೂವನ್ನು ಸ್ಮರಣಿಕೆಯಾಗಿ ನಾವು ಕೊಡುತ್ತಿರುವಂತಹ ಹೂವನ್ನು ನೀವು ತಾವು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಿರ್ಮಲಾ ಇವರು ಮೇಡಮ್, ಶ್ರೀಮತಿ ನಿರ್ಮಲಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಉಳ್ಳಾಳ ತಾಲೂಕು ಮಹಿಳಾ ಮಂಡಳಿಯ ಒಕ್ಕೂಟದ ಕೋಶಾಧಿಕಾರಿಯಾಗಿದ್ದಂತಹ ಶ್ರೀಮತಿ ಶಶಿಕಾಂತಿ ಇವರು ಧನ್ಯವಾದ ಸಮರ್ಪಣೆಯಾಗಿ ನಾನು ಅವರನ್ನು ಪೋಡಿಯಂ ಕೆಳಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶುಭ ವಂದನೆಗಳು. ಉಳ್ಳಾಲ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಬಹಳಷ್ಟು ಚೆಂದಗಾಣಿಸಿಕೊಟ್ಟಂತಹ ಎಲ್ಲ ಮಹಿಳೆಯರಿಗೆ ಮೊತ್ತ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಟಿವಿ ಮಾಧ್ಯಮ ಮಿತ್ರರು, ಪತ್ರಕರ್ತರು, ಮಹಿಳಾ ಮಂಡಳಿಗಳ ಅಧ್ಯಕ್ಷರು, ಸದಸ್ಯರು, ಬೇರೆ ಬೇರೆ ಮಂಡಳಿಗಳಿಂದ ಆಗಮಿಸಿದಂತಹ ಪ್ರಮುಖರು ಹಾಗೂ ನಮ್ಮ ಎಲ್ಲ ಹಿತೈಷಿಗಳಿಗೆ ಧನ್ಯವಾದಗಳು. ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಶ್ರೀಯುತ ಯುಟಿ ಖಾದರ್ ಇಲ್ಲಿಗೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಕಾರ್ಯನಿರ್ವಹಣಾಧಿಕಾರಿ ಸೋಮೇಶ್ವರ ಪುರಸಭೆ ಶ್ರೀಯುತ ಮತ್ತಡಿ ಇವರಿಗೂ ನಮ್ಮ ಒಕ್ಕೂಟದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಇದರ ಟ್ರಸ್ಟಿಯಾಗಿರುವ ಶ್ರೀಯುತ ವೇಣುಗೋಪಾಲ್ ಸರ್ ಇವರಿಗೂ ಒಕ್ಕೂಟದ ಪರವಾಗಿ ಆತ್ಮೀಯ ಧನ್ಯವಾದಗಳು. ಶ್ರೀಮತಿ ಚಂಚಲ ತೇಜೋಮಯ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಳಿ ಒಕ್ಕೂಟ ಇವರಿಗೂ ನಮ್ಮ ಆದರದ ಧನ್ಯವಾದಗಳು.
ಉಳ್ಳಾಲ ಮಹಿಳಾ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಮೇಡಮ್ ಇವರಿಗೂ ನಮ್ಮ ಆತ್ಮೀಯವಾಗಿ ಧನ್ಯವಾದಗಳು. ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಯುತ ಸುರೇಶ್ ಭಟ್ನಗರ ಇವರಿಗೂ ಧನ್ಯವಾದಗಳು. ಶ್ರೀಮತಿ ಮುತ್ತು ಇವರಿಗೂ ನಮ್ಮ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇಂದಿನ ಕಟ್ಟಡವನ್ನು ಒದಗಿಸಿಕೊಟ್ಟಂತ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಪ್ರಮುಖರಿಗೂ ಹಾಗೂ ಮಹಿಳಾ ಒಕ್ಕೂಟದ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರೀತಿಯಿಂದ ಆಗಮಿಸಿದಂತಹ ನಮಗೆ ಬೆನ್ನೆಲುಬಾಗಿ ನಿಂತಹ ಸಹೋದರರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ಸಹೋದರರ ಬೆಂಬಲ ಮತ್ತು ಅವರ ಪ್ರೋತ್ಸಾಹ ಸದಾಕಾಲ ನಮಗೆ ಇರಬೇಕೆಂದು ನಾವು ಆಶಿಸುತ್ತೇವೆ. ಮತ್ತೊಂದು ಮನವಿ ಮತ್ತೊಂದು ನಿಮ್ಮಲ್ಲಿ ಹೇಳುವಂಥ ವಿಷಯ ಏನೆಂದರೆ, ವಿದ್ಯಾಧರ್ ಶೆಟ್ಟಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದು, ನಮ್ಮೊಂದು ಪ್ರೀತಿಪೂರ್ವಕವಾಗಿ ನಾವು ನಿಮಗೊಂದು ಸ್ಮರಣಿಕೆಯನ್ನು ನೀಡಬೇಕೆಂದಿದ್ದೇವೆ. ತಾವು ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ಕೂಡ ಕೇಳಿಕೊಳ್ಳುತ್ತಾ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಸರ್, ದಯಮಾಡಿ ತಾವು ವೇದಿಕೆಗೆ ಆಗಮಿಸಮ್ಮ. ತಾವುಗಳೆಲ್ಲರೂ ಭೋಜನ ಇದೆ, ನಾವು ಊಟ ಮಾಡಿಕೊಂಡೇ ಎಲ್ಲರೂ ಹೊರಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ. ಕೊನೆಯದಾಗಿ ಸಭಿಕರೆಲ್ಲ ಅತಿಥಿಗಳೆಲ್ಲರೂ ರಾಷ್ಟ್ರಗೀತೆಯೊಂದಿಗೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರಾಷ್ಟ್ರಗೀತೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಎಲ್ಲರೂ ಕೂಡ ಊಟೋಪಚಾರಕ್ಕೆ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಹಾಗೂ ಪಾನೀಯದ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬಂದಂಥ ಎಲ್ಲ ಮಹಿಳಾ ತಂಡದವರಿಗೆ ಕೂಡ ಹೆಸರು ಹೇಳಿಗೆ ಯಾರು ಮಹಿಳಾ ತಂಡದವರು ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಎಲ್ಲ ಮಹಿಳಾ ತಂಡದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಬಂದಂಥ ಪದಾಧಿಕಾರಿಗಳಿಗೂ ಕೂಡ ನಮ್ಮ ಮಹಿಳಾ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಮಂಡಳಿಯಿಂದ ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಹಾಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನೂತನವಾದಂಥ ಪದಾಧಿಕಾರಿಗಳೆಲ್ಲರೂ ಒಮ್ಮೆ ಸ್ಟೇಜಿಗೆ ಬರಬೇಕು. ಈಗ ಪ್ರಮಾಣ ವಚನ ಮಾಡಿದಂತಹ ಉಳ್ಳಾಲ ತಾಲೂಕಿನ ನೂತನ ಪದಾಧಿಕಾರಿಗಳು ಸ್ಟೇಜಿಗೆ ಬರಬೇಕು.
ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಂದಂತಹ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜಾಸ್ತಿ ಏನಾದ್ರು ರೆಕಾರ್ಡ್ ಕೊಡ್ತೀವಿ ರೆಕಾರ್ಡ್ ಬಂದಾಗೆ
ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಬಹಳ ಪ್ರೀತಿಯಿಂದ ಬಂದಿದ್ದಾರೆ ನಮ್ಮ ಪ್ರವೀಣ್ ಸರ್ ಮತ್ತು ಪ್ರವೀಣ್ ಬಸ್ಸಿ ಅವರು. ಅವರಿಗೆ ನಾನು ನಮ್ಮ ಮಹಿಳಾ ಒಕ್ಕೂಟದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಹಾಗೂ ಸ್ವಾಗತ ಹಾಗೂ ಧನ್ಯವಾದ ಎಲ್ಲ ಸಲ್ಲಿಸುತ್ತಿದ್ದೇನೆ. ಊಟ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೀಟಿಂಗ್ ಇದೆ, ಇಲ್ಲೇ ಎಲ್ಲರೂ ಒಂದು 10 ನಿಮಿಷದಲ್ಲಿ ಊಟ ಮಾಡಿ ಇಲ್ಲಿ ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ತೇವೆ. ದಯವಿಟ್ಟು ಬಂದ ಎಲ್ಲರೂ ಊಟ ಮಾಡಿಕೊಂಡು ನಮ್ಮ ಭೋಜನವನ್ನು ಮಾಡಿಕೊಂಡು ಅದರ ಸವಿಯನ್ನು ಸವಿದುಕೊಂಡು ನೀವು ಹೋಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.